राम 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 हरे 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 कृष्ण 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 हरे 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 राम 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 हरे हरे कृष्ण 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 हरे हरे राम राम हरे हरे कृष्ण श्री कृष्णार्पणमस्तु हरे कृष्ण ಮಾತಾಜಿಲೆ ಪ್ರಭುಜಿಗಳೇ ಈಗ ನಾನು ಗುರುವಾಷ್ಟಕಂ ಅಂತ ಹೇಳ್ಬಿಟ್ಟು ಒಂದು ಅಷ್ಟಕವನ್ನ ಹೇಳ್ತಾ ಇದ್ದೀನಿ. ಸೊ ಇದನ್ನ ಎಲ್ಲಾ ಇಸ್ಕಾನ್ ದೇವಸ್ಥಾನದಲ್ಲಿ ಬೆಳಗ್ಗೆ 4:15 ಗಂಟೆಗೆ ಮಂಗಳಾರತಿ ಸಮಯದಲ್ಲಿ ಈ ಹಾಡಿನಿಂದನೇ ಅವರ ದಿನಚರಿಯನ್ನ ಶುರು ಮಾಡೋದು. ಎಲ್ಲಾ ಇಸ್ಕಾನ್ ದೇವಸ್ಥಾನದಲ್ಲಿ ಇದನ್ನ ಗುರುವಾಷ್ಟಕಂ ಅಂತ ಹೇಳ್ಬಿಟ್ಟು ಕರೀತಾರೆ. ಇದನ್ನ ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅವರು ರಚಿಸಿರೋದು. ಸೊ ಇದು ಗುರುಗಳ ಕುರಿತಾಗಿ ಇರುವಂತಹ ಅಷ್ಟಕ ಇದು. ಸಂಸಾರ ಧಾವಾ ನಲಲಿಧ ಲೋಕ ತ್ರಣಯ ಕಾರುಣ್ಯ ಘನ ಘನತ್ವಂ ಪ್ರಾಪ್ತಸ್ಯ ಕಲ್ಯಾಣ ಗುಣಾರ್ಣವಸ್ಯ ವಂದೇ ಗುರೋ ಶ್ರೀ ಚರಣಾರವಿಂದಂ ವಂದೇ ಗುರೋ ಶ್ರೀ ಚರಣಾರವಿಂದಂ ಮಹಾಪ್ರಭೋ ಕೀರ್ತನ ನೃತ್ಯ ಗೀತಾ ವಾದಿತ್ರಮಾಧ್ಯನ್ ಮನಸೋರಸೇನಾ ರೋಮಾಂಚ ಕಾಂಪ ಶ್ರುತರಂಗ ಭಾಜೋ ವಂದೇ ಗುರೋ ಶ್ರೀ ಚರಣಾರವಿಂದಂ ವಂದೇ ಗುರೋ ಶ್ರೀ ಚರಣಾರವಿಂದಂ ಶ್ರೀ ವಿಗ್ರಹಾರಾಧನ ನಿತ್ಯ ನಾನಾ ಶೃಂಗಾರ ತನ್ಮಂದಿರ ಮಾರ್ಜನಾದೋ ಯುಕ್ತಸ್ಯ ಭಕ್ತಾಂಶ ಚ ನಿಯುಂಜತೋಪಿ ವಂದೇ ಗುರೋ ಶ್ರೀ ಚರಣಾರವಿಂದಂ ವಂದೇ ಗುರೋ ಶ್ರೀ ಚರಣಾರವಿಂದಂ ಚತುರ್ವಿಧಾ ಶ್ರೀ ಭಗವತ್ ಪ್ರಸಾದೋ ಸ್ವಾದ್ವನ್ನ ತ್ರೀಪ್ತಾನ್ ಭಜತ ಸದೈವ ವಂದೇ ಗುರೋ ಶ್ರೀ ಚರಣಾರವಿಂದಂ ವಂದೇ ಗುರೋ ಶ್ರೀ ಚರಣಾರವಿಂದಂ ಶ್ರೀ ರಾಧಿಕಾ ಮಾಧ್ವಯೋರ್ ಅಪಾರ ವಾದಿತ್ರ ಮಧ್ಯನ್ ಶ್ರೀ ರಾಧಿಕಾ ಮಾಧ್ವಯೋರ್ ಅಪಾರ ಮಾಧುರ್ಯ ಲೀಲಾ ಗುಣರೂಪ ನಾಮ್ನಾಂ ಪ್ರತಿಕ್ಷಣ ಸ್ವಾಧನಲೋಲುಪಸ್ಯ ವಂದೇ ಗುರೋ ಶ್ರೀ ಚರಣಾರವಿಂದಂ ವಂದೇ ಗುರೋ ಶ್ರೀ ಚರಣಾರವಿಂದಂ ನಿಕುಂಜಯೂನೋ ರತಿ ಕೇಳಿಸಿದ್ಯೈ ಯಾಯಲಿ ಭೀರ್ಯುಕ್ತಿ ಅಪೇಕ್ಷಣೀಯ ತತ್ರಾಪಿ ದಕ್ಷ್ಯಾದ್ ಅತಿವಲ್ಲಭಸ್ಯ ವಂದೇ ಗುರೋ ಶ್ರೀ ಚರಣಾರವಿಂದಂ ವಂದೇ ಗುರೋ ಶ್ರೀ ಚರಣಾರವಿಂದಂ ಸಾಕ್ಷಾದ್ಧರಿತ್ವೇನ ಸಮಸ್ತ ಶಾಸ್ತ್ರೈಃ ಉಕ್ತಸ್ತಥಾ ಭಾವ್ಯತ ಏವ ಸದ್ಭಿಃ किन्तु प्रभुर्या प्रिय एव तस्य वन्दे गुरो श्री चरणारविन्दं वन्दे गुरो श्री चरणारविन्दं यस्य प्रसादात् भगवत् प्रसादो यस्य प्रसादात् भगवत् प्रसादो यस्य प्रसादन्न गति कुतोऽपि ध्यायां स्तुवं तस्य यशस्त्री सन्ध्यं वन्दे गुरो श्री चरणारविन्दं वन्दे गुरो श्री चरणारविन्दं श्रीमद्गुरोरष्टकम् एतद् उच्चैः ब्राह्मे मुहूर्ते पठति प्रयत्नात् यस्तेव वृन्दावननाथ साक्षात् सेवैव लब्ध्या जनशोऽन्तयेव सेवैव लब्ध्या जनशोऽन्तयेव संसारधावा नललितलोका त्रणय कारुण्या घन घनत्वं प्राप्तस्य कल्याणा गुणार्णवस्य वन्दे गुरो श्री चरणारविन्दं वन्दे गुरो श्री चरणारविन्दं
ವಂದೇ ಗುರೋ ಶ್ರೀ ಚರಣಾರವಿಂದಂ. ಶಿಲ ಪ್ರಭುಪಾದ್ ಕಿ ಜೈ, ಗೌರ್ನಿತಾಯ್ ಕಿ ಜೈ. ಹರೇ ಕೃಷ್ಣ. ಮಾತಾಜಿಗಳ ಪ್ರಭುಜಿಗಳ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದೀನಿ. ಎಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹರೇ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಚೈತನ್ಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹ್ಯಾಂಡ್ ಹಾ ಮಾತಾಜಿ. ಚೈತನ್ಯ ಮಾತಾಜಿ, ನಾನು ಅಟೆಂಡೆನ್ಸ್ ಲಿಂಕ್ ನ ಚಾಟ್ ಅಲ್ಲಿ ಹಾಕಿದೀನಿ. ನೀವಿದ್ರ ಅವಾಗ ನನ್ನ ಅಟೆಂಡೆನ್ಸ್ ಲಿಂಕ್ ಅನ್ನ ಇಲ್ಲ ಮಾತಾಜಿ, ಜಸ್ಟ್ ಬಂದೆ ಮಾತಾಜಿ ನಾನು. ಸೊ ಹಾಗಾದ್ರೆ ನೀವು ಇನ್ನೊಮ್ಮೆ ಹಾಕಿ ಮಾತಾಜಿ. ನಾನು ಇವಾಗ ಮತ್ತೆ ಹಾಕ್ತೀನಿ ಚಾಟ್ ಬಾಕ್ಸ್ ಅಲ್ಲಿ. ಹಾ ಹರೇ ಮಾತಾಜಿ. ಕೃಷ್ಣ ಮಾತಾಜಿಗಳ ಪ್ರಭುಜಿಗಳ ಯಾರೆಲ್ಲ ನೀವು ಅಟೆಂಡ್ ಮಾಡಿದ್ರೆ, ಅಕಸ್ಮಾತ್ ನೀವು ರಿಪಿಟೇಷನ್ ಇದ್ರೂ ಪರವಾಗಿಲ್ಲ, ಪ್ರೀವಿಯಸ್ ಬ್ಯಾಚ್ ಅಲ್ಲಿ ನೀವೆಲ್ಲ ಅಟೆಂಡ್ ಮಾಡಿದ್ರು ಪರವಾಗಿಲ್ಲ, ಅಥವಾ ಇವತ್ತಿನ ದಿವಸನೇ ಬೇರೆ ಬ್ಯಾಚ್ ಅಲ್ಲಿ ಅಟೆಂಡ್ ಮಾಡಿದ್ರು ಪರವಾಗಿಲ್ಲ, ಎಲ್ಲರೂ ಅಟೆಂಡೆನ್ಸ್ ಲಿಂಕ್ ಅನ್ನ ಹಾಕಿ ಅಂತ ಹೇಳ್ಬಿಟ್ಟು ನಾನು ಸಬ್ಮಿಟ್ ಮಾಡಿ ಅಂತ ವಿನಂತಿಯನ್ನ ಮಾಡ್ಕೊತಾ ಇದ್ದೀನಿ. ಹರೇ ಕೃಷ್ಣ. ಸೊ ಇದನ್ನ ನಾಮನಿಷ್ಠಾಸ್ ಪ್ರಭುಗಳು ಹೇಳಿದ್ದಾರೆ, ಅದಕ್ಕೋಸ್ಕರ ನಾವೆಲ್ಲರೂ ಸಹ ಅವ್ರ ಮಾತನ್ನ ಪಾಲಿಸ್ಬೇಕಾಗತ್ತೆ. ಅದಕ್ಕೆಲ್ಲರೂ ಅಟೆಂಡೆನ್ಸ್ ಲಿಂಕ್ ಅನ್ನ ಹಾಕಿ ಅಂತ ಹೇಳ್ಬಿಟ್ಟು ನಾನು ವಿನಂತಿಯನ್ನ ಮಾಡ್ಕೊತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ 18 ದಿನಗಳ ಆನ್ಲೈನ್ ಭಗವದ್ಗೀತಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಷ್ಠಾಸ್ ಪ್ರಭುಗಳಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರು ಪ್ರಾರ್ಥನೆಯೊಂದಿಗೆ ನಾನು ಈ ದಿನದ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೇನೆ. ಅಂಕಿತಾ ಮಾತಾಜಿ ಹೇಳಿ ಮಾತಾಜಿ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತ ಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಾಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮಾತಾಜಿಗಳ ಪ್ರಭುಜಿಗಳ ಎಲ್ಲರೂ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ನಿಮ್ಗೆ ಈ ಭಗವದ್ಗೀತೆಯ ಜ್ಞಾನ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು
ನಾನು ಸಹ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋತೀನಿ. ಈ ಜ್ಞಾನವನ್ನ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತ ಶಕ್ತಿ ನನಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತಿನ ಅಧ್ಯಾಯಕ್ಕೆ ಹೋಗೋಕಿನ ಮುಂಚೆ ನೆನ್ನೆಯ ಅಧ್ಯಾಯದ ಹೆಸರನ್ನ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ನಿನ್ನೆಯ ಅಧ್ಯಾಯ 2ನೇ ಅಧ್ಯಾಯ ಆಗಿತ್ತು. 2ನೇ ಅಧ್ಯಾಯದ ಹೆಸರನ್ನ ಯಾರಾದ್ರೂ ಹೇಳ್ತೀರಾ? ಸಂಖ್ಯಾಯೋಗ. ಸಾಂಖ್ಯ ಯೋಗ. ಓಕೆ. ಅದಕ್ಕೆ ಪ್ರಭುಪಾತ್ರು ಕೊಟ್ಟಿರುವ ಹೆಸರೇನು ಆ ಅಧ್ಯಾಯಕ್ಕೆ? ಗೀತಾ ಸಾರಾಂಶ ಅಲ್ವಾ? ಇಡೀ ಗೀತೆಯ ಸಾರಾಂಶವನ್ನ ನಮ್ಗೆ ನಿನ್ನೆಯ ಅಧ್ಯಾಯದಲ್ಲಿ ಕೃಷ್ಣ ತಿಳಿಸಿಕೊಟ್ಟಿದ್ದಾರೆ 72 ಶ್ಲೋಕದಲ್ಲಿ ಅಲ್ವಾ? ಅರ್ಜುನನಿಗೆ 5 ಗೊಂದಲಗಳಿತ್ತು, ಅವ್ರು ಯುದ್ಧವನ್ನ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು 5 ಕಾರಣಗಳನ್ನ ಕೊಟ್ಟು ಅವ್ರು ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ್ರು. ಪ್ರತಿಯೊಂದು ಗೊಂದಲವನ್ನು ಸಹ ನಿನ್ನೆಯ ಅಧ್ಯಾಯದಲ್ಲೇ ಕೃಷ್ಣ ಹೋಗಲಾಡಿಸ್ತಾರೆ ಅಲ್ವಾ? ಅರ್ಜುನ ಸಹಾನುಭೂತಿಯನ್ನ ವ್ಯಕ್ತಪಡಿಸಿದ್ದಕ್ಕೆ ಕೃಷ್ಣ ಕೇಳ್ತಾರೆ, ನೀನು ಸಹಾನುಭೂತಿಯನ್ನ ವ್ಯಕ್ತಪಡಿಸ್ತಾ ಇರೋದು ದೇಹದ ಸಲುವಾಗೋ ಅಥವಾ ಆತ್ಮದ ಸಲುವಾಗೋ ಅಂತ ಹೇಳ್ಬಿಟ್ಟು ಅವ್ರು ಕೇಳ್ತಾರೆ. ಮತ್ತೆ ಸಂತೋಷವಿಲ್ಲ ಅಂತಂದಿದ್ದಕ್ಕೆ ನಿನ್ಗೆ ಹೇಗೆ ಸಂತೋಷ ಇಲ್ಲ ಅಂತ ಹೇಳ್ತಾ ಇದ್ಯಾ? ನಿನಗೆ ಗೆದ್ರೆ ನಿನಗೆ ರಾಜ್ಯ ಸಿಗುತ್ತೆ, ನೀನು ರಾಜನಾಗಿ ಸಂತೋಷವನ್ನ ಅನುಭವಿಸ್ತೀಯಾ, ನೀನು ಸೋತ್ರೆ ವೀರ ಮರಣವನ್ನ ಆಪ್ತೀಯಾ, ಆಗ ಸ್ವರ್ಗ ಪ್ರಾಪ್ತಿಯಾದಾಗ ಅಲ್ಲಿ ಸ್ವರ್ಗ ಸುಖವನ್ನ ಅನುಭವಿಸ್ತೀಯಾ, ಅದಕ್ಕೆ ಸಂತೋಷ ಇರುತ್ತೆ, ಯಾವ ತರ ನೋಡಿದ್ರು ಸಹ ನಿಮ್ಗೆ ಸಂತೋಷ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಪಾಪ ಚಟುವಟಿಕೆಗಳ ಭಯ ಅನ್ನೋದಕ್ಕೆ 2 ತರ ಅವ್ರು ಉತ್ತರವನ್ನ ಕೊಡ್ತಾರೆ. ಒಂದು ಯಾವ ತರ ಹೇಳ್ತಾರೆ, ಸೊ ನಮ್ಮ ಧರ್ಮವನ್ನ ನಾವು ಪಾಲನೆ ಮಾಡ್ಲೇಬೇಕಾಗತ್ತೆ, ನೀನು ಕ್ಷತ್ರಿಯನಾಗಿ ಕ್ಷತ್ರಿಯ ಧರ್ಮವನ್ನ ನೀನು ಪಾಲನೆ ಮಾಡ್ಬೇಕಾಗತ್ತೆ, ನೀನು ಕ್ಷತ್ರಿಯ ಧರ್ಮವನ್ನ ಪಾಲನೆ ಮಾಡ್ಲಿಲ್ಲ ಅಂದ್ರೆ ನಿನಗೆ ಪಾಪ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತೆ ಅದನ್ನ ಇದೇ ಪ್ರಶ್ನೆಗೆ ಬುದ್ಧಿಯೋಗದಲ್ಲಿ ಅವರು ಉತ್ತರವನ್ನ ಕೊಡ್ತಾರೆ. ಅಂದ್ರೆ ಭಗವಂತನಿಗೋಸ್ಕರ ಅಂದ್ರೆ ಭಕ್ತಿ ಮಾರ್ಗದಲ್ಲಿ ನಾವು ಯಾವುದೇ ಒಂದು ಚಟುವಟಿಕೆಗಳನ್ನ ಮಾಡಿದ್ರೆ ಅದಕ್ಕೆ ಪಾಪ ತಟ್ಟೋದಿಲ್ಲ ಅಂತ ಹೇಳ್ಬಿಟ್ಟು ಕೃಷ್ಣ ತಿಳಿಸಿಕೊಡ್ತಾರೆ. ಅಂದ್ರೆ ಕೃಷ್ಣನಿಗೋಸ್ಕರ ಇವಾಗ ಅರ್ಜುನ ಯುದ್ಧ ಮಾಡಿದ್ರೆ ಅವ್ರಿಗೆ ಯಾವುದೇ ಒಂದು ಪಾಪ ತಟ್ಟೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಕುಟುಂಬದ ಸಂಪ್ರದಾಯ ನಾಶ ಆಗತ್ತೆ ಅಂತ ಅರ್ಜುನನ ಗೊಂದಲಕ್ಕೆ ಕೃಷ್ಣ ಹೇಳ್ತಾ ಇದ್ರೆ ವರ್ಣಶಂಕರವನ್ನ ತಡೆಯಲು ನೀನು ಆದರ್ಶಪ್ರಾಯನಾಗಿರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲರೂ ನಿನ್ನನ್ನ ಅನುಸರಿಸ್ಬೇಕು. ಅಂದ್ರೆ ಎಂತಹ ಸ್ಥಿತಿಯಲ್ಲೂ ಸಹ ಅರ್ಜುನ ಅವನ ಕರ್ತವ್ಯದಿಂದ ವಿಮುಖನಾಗ್ಲಿಲ್ಲ ಅಂತ ಹೇಳ್ಬಿಟ್ಟು ನಿನ್ನನ್ನು ಅನುಸರಿಸೋ ತರ ನೀನು ಆದರ್ಶಪ್ರಾಯನಾಗಿರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ನಿರ್ಣಯವನ್ನ ತಗೊಳ್ಲಿಕ್ಕೆ ನನಗೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಭಕ್ತಿ ಮಾರ್ಗದಲ್ಲಿ ಯಾರು ಇರ್ತಾರೋ ಅವ್ರಿಗೆ ಮಾತ್ರನೇ ಒಂದೇ ಒಂದು ಗುರಿ ಇರುತ್ತೆ, ಅಂದ್ರೆ ಕೃಷ್ಣನನ್ನ ಸಂತೋಷ ಪಡಿಸೋದು. ಅಂತವ್ರು ಮಾತ್ರ ಭಕ್ತಿ ಮಾರ್ಗದಲ್ಲಿ ಯಾರು ಇರ್ತಾರೋ ಅವರು ನಿರ್ಣಯವನ್ನ ತಗೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನೀನು ದೃಢ ನಿಶ್ಚಯದಿಂದ ಸ್ವಾಮಿಗೆ ಸೇವೆಯನ್ನ ಮಾಡು, ಭಕ್ತಿ ಮಾರ್ಗಕ್ಕೆ ಬಾ, ಆಗ ನಿರ್ಣಯವನ್ನ ತಗೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇವಾಗ ನಮ್ಗೆ ಅನ್ಸುತ್ತಲ್ವಾ, ಇದೇನಿದು ಎಲ್ಲ ಹೇಳಾಯ್ತು, ಅರ್ಜುನನ ಗೊಂದಲಗಳನ್ನೆಲ್ಲ ಪರಿಹರಿಸಿ ಆಯ್ತು, ಮತ್ತಿನ್ನೇನಿದೆ ಇಲ್ಲಿ, ಯಾಕೆ ಮುಂದುವರಿಸ್ಕೊಂಡು ಹೋಗಿದ್ದಾರೆ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ? ನೋಡಿ, ಇಲ್ಲೆಲ್ಲ ನಮ್ಗೆ 2ನೇ ಅಧ್ಯಾಯದಲ್ಲಿ ಗೀತಾ ಸಾರಾಂಶ ಅಲ್ಲಿ ಬರೀ ತುಂಬಾ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಈಗ ಮತ್ತೆ ಎಲ್ಲವನ್ನ ಅವರು ವಿವರಿಸ್ಕೊಂತಾ ಹೋಗ್ತಾರೆ. ಅಂದ್ರೆ ನಮ್ಮಂತ ಸಾಮಾನ್ಯ ಜನಗಳಿಗೆ ಅರ್ಥ ಆಗ್ಲಿಕ್ಕೆ ಏನೆಲ್ಲ ಪ್ರಶ್ನೆಗಳು ಇರುತ್ತೆ ನಮ್ಗುನು ಸಹ ಆ ಎಲ್ಲ ಪ್ರಶ್ನೆಗಳನ್ನ ಈಗ ಅರ್ಜುನನ ಮುಖಾಂತರ ಕೇಳಿಸ್ತಾ ಕೃಷ್ಣ ಅದೆಲ್ಲಕ್ಕೂ ಉತ್ತರವನ್ನ ಕೊಡ್ತಾ ನಮ್ಮ ಎಲ್ಲ ಗೊಂದಲಗಳನ್ನ ಅವ್ರು ನಿವಾರಿಸ್ತಾ ಇದ್ದಾರೆ. ಸೊ ಈಗ ನಮ್ಗೆ ಇವತ್ತಿನ ದಿನ ಕರ್ಮಯೋಗ, ನಮ್ಗೆ ಕರ್ಮಯೋಗದ ಬಗ್ಗೆ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಇದರಲ್ಲಿ 43 ಶ್ಲೋಕಗಳಿದೆ. ಸೊ ಇವಾಗ ಇದರಲ್ಲಿ ಹೇಗೆ ವಿಂಗಡಿಸಿದರೆ ಈ 43 ಶ್ಲೋಕಗಳನ್ನ ಅಂತಂದ್ರೆ, ಮೊದಲು ತ್ಯಜಿಸುವಿಕೆ ಅಥವಾ ಕ್ರಿಯೆ. ಸೊ ಯಾವುದನ್ನ ನಾನು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅರ್ಜುನ ಮತ್ತೆ ಒಂದು ಗೊಂದಲದೊಂದಿಗೆ ಈ ಅಧ್ಯಾಯವನ್ನ ಶುರು ಮಾಡ್ತಾ ಇದ್ದಾರೆ. ಅಂದ್ರೆ ನಾನು ತ್ಯಜಿಸ್ಬೇಕಾ, ಅಂದ್ರೆ ತ್ಯಾಗ ಮಾಡ್ಬೇಕಾ, ಅಥವಾ ನಾನು ಕೆಲಸವನ್ನ ಮಾಡ್ಬೇಕಾ, ಕ್ರಿಯೆಯನ್ನ ಮಾಡ್ಬೇಕಾ ಅಂತ ಕೇಳ್ತಾ ಇದ್ದಾರೆ. ಅದಾದ್ಮೇಲೆ ಕೃಷ್ಣ ಹೇಳ್ತಾರೆ ನಿಷ್ಕಾಮ ಕರ್ಮಯೋಗ ಜ್ಞಾನ ಯೋಗಕ್ಕಿಂತ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಮ್ಮನ್ನ ಏನ್ ಹೇಳ್ತಿದ್ದಾರೆ ಕೃಷ್ಣ ಅಂತಂದ್ರೆ ಕರ್ಮ ಕಾಂಡದಿಂದ ಕರ್ಮ ಯೋಗಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಇದನ್ನ ನಾವು ತುಂಬಾ ಡೀಟೇಲ್ ಆಗಿ ಇವತ್ತಿನ ದಿನ ನಾವು ಚರ್ಚೆ ಮಾಡ್ತಾ ಇಲ್ಲ. ಇಲ್ಲಿ ನಿಮ್ಗೆ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಕರ್ಮಕಾಂಡ ಅಂತಂದ್ರೆ ನಮ್ಮ ವೇದದಲ್ಲಿ ನಾವೇನಾದ್ರೂ ನಮ್ಮ ಆಸೆಗಳನ್ನ ಪೂರೈಸ್ಕೊಳ್ಲಿಕ್ಕೆ ಅಲ್ಲಿ ವ್ರತಗಳನ್ನ ಯಜ್ಞಗಳನ್ನೆಲ್ಲ ಕೊಟ್ಟಿದ್ದಾರೆ, ಅದನ್ನ ಕರ್ಮಕಾಂಡ ಅಂತ ಹೇಳ್ತಾರೆ. ಆ ಕರ್ಮಕಾಂಡದಿಂದ ಕರ್ಮಯೋಗಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಯಾಕೆ ಅಂತಂದ್ರೆ ನಮ್ಮ ಆಸೆಗಳನ್ನ ನಾವು ಪೂರೈಸ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ. ಮುಗಿತಪ್ಪ ನನ್ನ ಆಸೆಗಳು ಅಂತ ನಾವ್ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಗೆ ಏನ್ ಹೇಳಿದ್ದಾರೆ, ನಮ್ಮ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷವನ್ನ ನೀವು ಪಾಲನೆ ಮಾಡ್ಕೊಂಡು ಮೋಕ್ಷಕ್ಕೆ ಹೋಗಿ ಅಂತ ಹೇಳಿದ್ದಾರೆ. ಅಂದ್ರೆ ಧರ್ಮಯುತವಾಗಿ ಧರ್ಮವನ್ನ ಪಾಲಿಸಿ ಅದರಿಂದ ಕೆಲಸವನ್ನ ಮಾಡಿ ನೀವು ಹಣವನ್ನ ಗಳಿಸಿ, ಅರ್ಥವನ್ನ ಗಳಿಸಿ, ಆ ಅರ್ಥದಿಂದ ನೀವು ನಿಮ್ಮೆಲ್ಲ ಕಾಮನೆಗಳನ್ನ ಪೂರೈಸ್ಕೊಂಡು ನೀವು ಮೋಕ್ಷಕ್ಕೆ ಬನ್ನಿ ಅಂತ ಹೇಳ್ತಾರೆ, ಮೋಕ್ಷದ ದಾರಿಗೆ ಬನ್ನಿ ಅಂತ ಹೇಳ್ತಾರೆ. ಆದ್ರೆ ಅದು ಸಾಧ್ಯನೇ ಆಗೋದಿಲ್ಲ ಅಲ್ವಾ? ಯಾಕಂದ್ರೆ ನಮ್ಮ ಆಸೆಗಳು ಮುಗಿಯೋದಿಲ್ಲ. ಅವಾಗ ನಾವು ಮೋಕ್ಷದ ಕಡೆ ಯೋಚನೆನೂ ಸಹ ನಾವು ಮಾಡೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಕೃಷ್ಣ ಕರೆಯನ್ನ ಕೊಡ್ತಾ ಇದ್ರೆ
ನೀವು ಕರ್ಮ ಕಾಂಡದಿಂದ ಕರ್ಮ ಯೋಗಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ನಾವು ಉದಾಹರಣೆ ಆಗಿ ನಿಲ್ಬೇಕು. ನಾವೇನೇ ಒಂದು ಕೆಲಸ ಕಾರ್ಯಗಳನ್ನ ಮಾಡಿದಾಗ ಸೊ ನಮ್ಮನ್ನ ನೋಡಿ ಅನುಸರಿಸೋರು ಹಲವಾರು ಜನ ಇರ್ತಾರೆ. ಸೊ ನಾವು ಅವ್ರಿಗೆ ಉದಾಹರಣೆಯಾಗಿ ನಾವು ನಿಲ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರೆ. ಕೊನೆಯದಾಗಿ ನಮ್ಮ ಶತ್ರು ಯಾರು ಅಂತ ನಾವು ತಿಳ್ಕೊತಾ ಇದೀವಿ. ನಮ್ಗೆ ಕೃಷ್ಣನೇ ತಿಳಿಸಿಕೊಡ್ತಾ ಇದ್ದಾರೆ. ನಮ್ಮ ಶಾಶ್ವತ ಶತ್ರು, ಎಟರ್ನಲ್ ಎನಿಮಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಶಾಶ್ವತ ಶತ್ರು ಯಾರು ಅಂತ ಹೇಳ್ಬಿಟ್ಟು ಇವತ್ತಿನ ಅಧ್ಯಾಯದಲ್ಲಿ ನಾವು ತಿಳ್ಕೊತಾ ಇದೀವಿ. ಸೊ ಇವಾಗ ನಮ್ಮ ಅಧ್ಯಾಯದ ಹೆಸರನ್ನ ನೋಡಿದ್ರೆ ಕರ್ಮ ಯೋಗ ಅಂತ ಇದೆ. ಸೊ ಈ ಯೋಗ ಅಂತಂದ್ರೆ ಏನಂತ ನಾವು ಅರ್ಥ ಮಾಡ್ಕೋಬೇಕು. ಇವಾಗ ನಮಗ್ ಗೊತ್ತೇ ಇಲ್ಲ ಅಲ್ವಾ, ನಾವೆಲ್ಲನೂ ಸಹ ವಿಯೋಗದಲ್ಲಿ ಇದೀವಿ ಅಂತ ನಾವ್ ಅರ್ಥನೇ ಮಾಡ್ಕೊಂಡಿಲ್ಲ ಅಲ್ವಾ. ನಾವೆಲ್ಲನೂ ಸಹ ಕೃಷ್ಣನ ಜೊತೆ, ಕೃಷ್ಣನ ಲೋಕದಲ್ಲಿ, ಆಧ್ಯಾತ್ಮಿಕ ಲೋಕದಲ್ಲಿ ಇರ್ಬೇಕಾದವರು ನಾವು. ನಾವೆಲ್ಲನೂ ಸಹ ಕೃಷ್ಣನ ಮಕ್ಕಳು, ನಾವೆಲ್ಲ ಕೃಷ್ಣನ ಅಂಶ, ವಿಭಿನ್ನ ಅಂಶ. ನಾವು ಕೃಷ್ಣನನ್ನ ಅಗಲಿ ಈಗ ನಾವು ಈ ಭೌತಿಕ ಪ್ರಪಂಚಕ್ಕೆ ನಾವು ಬಂದಿದೀವಿ. ನಾವು ಇವಾಗ ವಿಯೋಗದಲ್ಲಿ ಇದೀವಿ. ಯಾವಾಗ ನಾವು ಅರ್ಥ ಮಾಡ್ಕೋತೀವಿ ನಾವೆಲ್ಲನೂ ಸಹ ಕೃಷ್ಣನ ಅಂಶ, ಸೊ ನಾವು ಕೃಷ್ಣನ ಮಕ್ಕಳಾಗಿ ನಾವು ಕೃಷ್ಣನ ಜೊತೆ ಆಧ್ಯಾತ್ಮಿಕ ಲೋಕದಲ್ಲಿ ಇರ್ಬೇಕಾದವರು ಅಂತ ನಾವು ಅರ್ಥ ಮಾಡ್ಕೊಂಡಿದ ತಕ್ಷಣ ನಮ್ಗನ್ಸುತ್ತೆ ಹೇಗಪ್ಪ ನಾವು ಕೃಷ್ಣನ ಲೋಕಕ್ಕೆ ಹೋಗೋದು, ಹೇಗಪ್ಪ ನಾವು ಮತ್ತೆ ಕೃಷ್ಣನ ಸಂಪರ್ಕಕ್ಕೆ ಬರೋದು ಅಂತ ನಮ್ಗನ್ಸುತ್ತೆ. ಅದನ್ನೇ ಇಲ್ಲಿ ಯೋಗ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಅಂದ್ರೆ ಇವಾಗ ನಾವು ನೆನೆಯ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ ನಾವ್ ಯಾರು ಅಂತ. ನಾವ್ ಈ ದೇಹ ಅಲ್ಲ ಅಂತ ನಾವು ತಿಳ್ಕೊಂಡ್ವಿ. ನಾವು ಆತ್ಮ ಅಂತ ತಿಳ್ಕೊಂಡ್ವಿ. ನಾವು ಆತ್ಮವಾಗಿ ನಾವು ಪರಮಾತ್ಮನ ಸಂಪರ್ಕಕ್ಕೆ ಹೇಗೆ ಬರೋದು ಅನ್ನೋದನ್ನ ನಮ್ಗೆ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ. ಅಂದ್ರೆ ಹಲವಾರು ಮಾರ್ಗಗಳನ್ನ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಇವತ್ತಿನ ದಿವಸ ನಮ್ಗೆ ತಿಳಿಸಿಕೊಡ್ತಾ ಇರೋದು ಕರ್ಮ ಯೋಗದಿಂದ ನಾವ್ ಹೇಗೆ ಭಗವಂತನನ್ನ ಸಂಪರ್ಕಕ್ಕೆ ಬರೋದು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಇವಾಗ ನಮ್ಗೆ ನೆನ್ನೆ ಅಧ್ಯಾಯದಲ್ಲಿ ನೋಡಿದ್ರೆ ಕೃಷ್ಣ ಅರ್ಜುನನಿಗೆ ಹಲವಾರು ಯೋಗಗಳನ್ನ ತಿಳಿಸಿಕೊಟ್ರು ಅಲ್ವಾ. ಅವರು ಕರ್ಮ ಯೋಗವನ್ನ ತಿಳಿಸಿಕೊಟ್ರು, ಮತ್ತೆ ಬುದ್ಧಿ ಯೋಗ ಅಥವಾ ಭಕ್ತಿ ಯೋಗವನ್ನ ಅವರು ತಿಳಿಸಿಕೊಟ್ರು, ನಿಷ್ಕಾಮ ಕರ್ಮ ಯೋಗವನ್ನ ಅವರು ತಿಳಿಸಿಕೊಟ್ರು. ಸೊ ಈ ತರ ಎಷ್ಟೊಂದನ್ನ ತಿಳಿಸಿಕೊಟ್ಟಿದ್ದಕ್ಕೆ ಅರ್ಜುನನಿಗೆ ಗೊಂದಲಕ್ಕೆ ಒಳಗಾಗ್ತಾರೆ. ಕೃಷ್ಣ ನೀನ್ ಎಷ್ಟೊಂದು ನನಗೆ ಹೇಳ್ದೆ, ನೀನ್ ಇವಾಗ ಬುದ್ಧಿ ಯೋಗ ಅಂತಂತಂದ್ರೆ ಭಕ್ತಿ ಯೋಗವನ್ನ ಮಾಡು ಅಂತ ಹೇಳ್ದೆ. ಸೊ ಭಕ್ತಿ ಯೋಗ ಅಂತಂದ್ರೆ ಏನು, ನಾವೆಲ್ಲ ಅರ್ಥ ಮಾಡ್ಕೊಂಡಿರೋ ಹಾಗೆ ಭಕ್ತಿ ಅಂತಂದ್ರೆ ಏನು ಕೆಲಸ ಇಲ್ದಲವರು ಮಾಡುವಂಥದ್ದು ಅಲ್ವಾ. ಅಂದ್ರೆ ಅಲ್ಲಿ ಭಕ್ತಿ ಯೋಗದಲ್ಲಿ ಏನು ಕೆಲಸ ಇರೋದಿಲ್ಲ. ಅವರು ಏನ್ ಕೆಲಸ ಮಾಡ್ತಾರೆ ಅಂದ್ರೆ ಭಗವಂತನ ಕುತ್ಕೊಂಡು ಭಜನೆ ಮಾಡೋದು ಅಂತ ನಾವೆಲ್ಲ ಮಾತಾಡ್ತೀವಿ ಅಲ್ವಾ. ಏನ್ ಕೆಲ್ಸ ಇಲ್ವೋ ಹಾಗಾದ್ರೆ ಹೋಗಿ ಭಜನೆ ಮಾಡು ಅಂತ ಹೇಳ್ತೀವಿ. ಅಂದ್ರೆ ನಾವಿವಾಗ ಆತರ ತಿಳ್ಕೊಂಡ್ಬಿಟ್ಟಿದೀವಿ. ಭಕ್ತಿ ಯೋಗ ಅಂತಂದ್ರೆ ಏನು ಕೆಲ್ಸ ಇಲ್ಲ, ಅದು ಜಡತ್ವ ಅಂತ ನಾವು ತಿಳ್ಕೊಂಡ್ಬಿಟ್ಟಿದೀವಿ. ಅರ್ಜುನನು ಸಹ ಅದೇ ತರ ತಿಳ್ಕೊಂಡಿದ್ದಾರೆ. ನೀನ್ ಇವಾಗ ಭಕ್ತಿ ಯೋಗ ಮಾಡು ಅಂತ ಹೇಳ್ಬಿಟ್ಟು ಹೇಳಿದ್ಯಲ್ವಾ, ಹಾಗಾದ್ರೆ ನನ್ಗೆ ಯಾಕೆ ನೀನು ಯುದ್ಧವನ್ನ ಮಾಡು ಅಂತ ಪ್ರೇರೇಪಿಸ್ತಾ ಇದ್ಯಾ? ಇಂಥ ಘನಘೋರವಾದ ಯುದ್ಧವನ್ನ ಮಾಡಿದ್ರೆ ಘನಘೋರವಾದ ಯುದ್ಧಕ್ಕಿನ್ನ ಆ ಭಕ್ತಿಯೋಗ ಎಷ್ಟೋ ಮೇಲ್ ಅಂತ ನೀನೇ ಹೇಳಿದ್ಯಾ. ಆದ್ರೆ ನನ್ನನ್ನು ಯಾಕೆ ಈಗ ಯುದ್ಧ ಮಾಡು ಅಂತ, ಕ್ರಿಯೆಯನ್ನ ಮಾಡು ಅಂತ ನೀನ್ ನನ್ಗೆ ಹೇಳ್ತಾ ಇದ್ಯಾ? ನನ್ಗೆ ಅರ್ಥ ಆಗ್ತಾ ಇಲ್ಲ. ಏಕಂ ವದ, ಒಂದನ್ನ ನೀನು ತಿಳಿಸಿಕೊಡು ನನಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಇವತ್ತಿನ ಅಧ್ಯಾಯಕ್ಕೆ ಹೋಗೋಕಿನ ಮುಂಚೆ ನಾವು ಕರ್ಮದ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಸೊ ಕರ್ಮ ಅಂತಂದ್ರೆ ಏನು, ಆ ಪದದ ಅರ್ಥ ನಾವು ಕೆಲಸವನ್ನ ಮಾಡೋದಕ್ಕೆ, ನಾವ್ ಏನೇ ಕೆಲಸವನ್ನ ಮಾಡಿದ್ರೆ ಅದನ್ನ ಕರ್ಮ ಅಂತ ನಾವು ಕರಿತೀವಿ. ಇನ್ನ ಒಂದು ಅರ್ಥದಲ್ಲಿ ನಾವ್ ಇವಾಗ ಏನನ್ನ ಅನುಭವಿಸ್ತಾ ಇದೀವೋ ಅದು ನಮ್ಮ ಹಿಂದಿನ ಕರ್ಮಗಳ ಮೇಲೆ ಅವಲಂಬಿತವಾಗಿರುತ್ತೆ. ಅದಕ್ಕೂ ಸಹ ನಾವು ಕರ್ಮ ಅನ್ನೋ ಒಂದು ಪದವನ್ನ ಉಪಯೋಗಿಸ್ತೀವಿ. ನಾನು ಏನಾದ್ರೂ ಇವಾಗ ಕಷ್ಟ ಪಡ್ತಿದ್ರೆ ಅದು ನಿನ್ ಕರ್ಮ, ನೀನ್ ಅನುಭವಿಸು ಅಂತ ಹೇಳ್ಬಿಟ್ಟು ನಾವು ಆ ಪದವನ್ನ ನಾವು ಉಪಯೋಗಿಸ್ತೀವಿ ಅಲ್ವಾ. ಸೊ ಇವಾಗ ಕರ್ಮದಲ್ಲಿ ಎಷ್ಟು ಬಗೆಗಳಿದೆ ಅಂತ ನಾವ್ ಇವಾಗ ಪ್ರಶ್ನೆಯನ್ನ ಕೇಳ್ಕೊಂಡ್ರೆ, ನಮ್ಗೆ ಇಲ್ಲಿ ತನಕ ನಮ್ಮ ಜೀವನದಲ್ಲಿ ನಮ್ಗೆ ತಿಳಿಸಿಕೊಟ್ಟಿರೋದು 2 ತರದ ಕರ್ಮಗಳು, ಒಳ್ಳೆ ಕರ್ಮ ಮತ್ತೆ ಕೆಟ್ಟ ಕರ್ಮ. ಇವೆರಡನ್ನ ಬಿಟ್ರೆ ನಮ್ಗೆ ಇನ್ ಯಾವ್ದೇ ಒಂದು ಕರ್ಮ ಇದೆ ಅಂತ ನಮ್ಗೆ ಯಾರು ತಿಳಿಸಿಕೊಟ್ಟಿಲ್ಲ ಅಲ್ವಾ. ಮತ್ತೆ ನಮ್ಗೆ ಅದರ ಪರಿಣಾಮವನ್ನು ಸಹ ತಿಳಿಸಿಕೊಟ್ಟಿದ್ದಾರೆ. ನೀವು ಒಳ್ಳೆ ಕೆಲಸ ಮಾಡಿದ್ರೆ ನಿನ್ಗೆ ಒಳ್ಳೇದಾಗತ್ತೆ, ಕೆಟ್ಟ ಕೆಲಸ ಮಾಡಿದ್ರೆ ನಿನ್ಗೆ ಕೆಟ್ಟದಾಗತ್ತೆ. ಅಂದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ನಿನ್ಗೆ ಪುಣ್ಯ ಬರುತ್ತೆ, ಕೆಟ್ಟ ಕೆಲಸ ಮಾಡಿದ್ರೆ ಪಾಪ ಬರುತ್ತೆ ಅಂತ ಇಷ್ಟನ್ನ ಮಾತ್ರ ನಮ್ಗೆ ತಿಳಿಸಿಕೊಟ್ಟಿದ್ದಾರೆ. ಸೊ ಇವಾಗ ಭಗವಂತ ಅವರು ನಮ್ಗೆ ಈ ಭೌತಿಕ ಪ್ರಪಂಚವನ್ನ ಸೃಷ್ಟಿ ಮಾಡಿದ್ಮೇಲೆ ಅವ್ರು ಸುಮ್ನೆ ಹಾಗೆ ನಮ್ಮನ್ನ ಕಳಿಸಿಲ್ಲ. ಆಯ್ತು ನೀವ್ ಹೇಗೋ ಜೀವನ ಮಾಡಿ ಅಂತ. ನಮ್ಗೆ ಅವರು ಮಾರ್ಗದರ್ಶನವನ್ನ ಕೊಡ್ತಾ ಇದ್ದಾರೆ. ಈ ವೇದಗಳ ಮೂಲಕ ಮಾರ್ಗದರ್ಶನವನ್ನ ಕೊಡ್ತಾ ನೀವು ಹೇಗೆ ಜೀವನವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದರಲ್ಲಿ ತಿಳಿಸಿಕೊಟ್ಟಿದ್ದಾರೆ. ನಾವ್ ಇವಾಗ ವೇದಗಳಲ್ಲಿ ಹೇಳಿರೋ ತರ ನೀತಿ ನಿಯಮಕ್ಕೆ ಅನುಸಾರವಾಗಿ ನಾವು ಜೀವನವನ್ನ ಮಾಡಿದ್ರೆ ಅದನ್ನ ಕರ್ಮ ಅಂತ ಹೇಳ್ಬಿಟ್ಟು ಕರೀತಾರೆ. ಅಂತಹ ಕರ್ಮವನ್ನ ನಾವು ಮಾಡಿದ್ರೆ ನಮ್ಗೆ ಪುಣ್ಯ ಬರುತ್ತೆ, ನಮ್ಮ ಅಕೌಂಟ್ಗೆ ಪುಣ್ಯ ಬಂದು ಸೇರ್ಕೊಳ್ಳುತ್ತೆ. ಅದೇ ನಾವು ನಮ್ಮ ವೇದಗಳಲ್ಲಿ, ನಮ್ಮ ಶಾಸ್ತ್ರ ಪುರಾಣಗಳಲ್ಲಿ ಹೇಳಿರೋದಕ್ಕೆ ವಿರುದ್ಧವಾಗಿ ನಾವೇನಾದ್ರೂ ಕರ್ಮವನ್ನ ಮಾಡ್ತಾ ಜೀವನವನ್ನ ಮಾಡಿದ್ರೆ ನಮ್ಮ ಅಕೌಂಟಿಗೆ ಪಾಪ ಬಂದು ಸೇರ್ಕೊಳ್ಳುತ್ತೆ. ಸೊ ಇವಾಗ ಇದೆಲ್ಲನೂ ಸಹ ನಮ್ಗೆ ಗೊತ್ತಿರೋದೆ, ಈ ವಿಷಯ ನಮ್ಗೆ ಗೊತ್ತಿದೆ. ಸೊ ನಮ್ಮ ವೇದಕ್ಕೆ ಅನುಸಾರವಾಗಿ ಕೆಲಸ ಮಾಡಿದ್ರೆ ಪುಣ್ಯ ಬರುತ್ತೆ, ಅದಕ್ಕೆ ವಿರುದ್ಧವಾಗಿ ಕೆಲಸ ಮಾಡಿದ್ರೆ ಪಾಪ ಬರುತ್ತೆ. ಸೊ ಕರ್ಮ ವಿಕರ್ಮ ಅನ್ನೋ ಒಂದು ಪದ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಮತ್ತೆ ಇನ್ನ ಒಂದು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು, ಈ ಕರ್ಮ ಅಂತ ಏನಿದೆ ಅದು ಬರೀ ನಮಗೆ ಮಾತ್ರ ಅನ್ವಯಿಸುತ್ತೆ, ಅಂದ್ರೆ ಮನುಷ್ಯರಿಗೆ ಮಾತ್ರ ಅನ್ವಯಿಸುತ್ತೆ, ಪ್ರಾಣಿಗಳಿಗೆ ಅನ್ವಯಿಸುದಿಲ್ಲ. ಅದನ್ನ ನಾವಿಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಾವಿವಾಗ 84 ಲಕ್ಷ ಜೀವರಾಶಿಗಳನ್ನ ನೋಡಿದ್ವಿ ಅಲ್ಲ,
ಆ 80 ಲಕ್ಷ ಜೀವರಾಶಿಗಳು ಅದು ಬರೇ ತನ್ನ ಅನುಭವವನ್ನ ಪಡ್ಕೊಂತಾ ಬರ್ತಾ ಇದೆ. ಅದಕ್ಕೆ ಯಾವುದೇ ಒಂದು ಕರ್ಮ ಇಲ್ಲ. ಅದು ಬರೇ ಇವಾಗ ನನಗೆ ನೋಡಿ ಈಜಾಡ್ಬೇಕು ಅಂತ ಆಸೆ ಇದ್ರೆ ನನ್ಗೆ ಈ ಮಾನವ ದೇಹದಲ್ಲಿ ಈಜಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಭಗವಂತ ಅದಕ್ಕೆ ತಕ್ಕನಾದ ದೇಹವನ್ನು ಕೊಟ್ಟು ಸರಿ ನಿನ್ನ ಆಸೆನ ಪೂರೈಸ್ಕೊಂತ ಹೇಳ್ಬಿಟ್ಟು ನೋಡಿ, ಈ 80 ಲಕ್ಷ ಆಸೆಗಳನ್ನ ನಾವು ಪೂರೈಸ್ಕೊಳ್ಳೋಕೆ ಸಾಧ್ಯವಾಗುವಂತಹ ದೇಹಗಳನ್ನ ಕೊಟ್ಟಿದ್ದಾರೆ. ಆದ್ರೆ ನಮ್ಗೆ ಎಂತಹ ಆಸೆ ಅಂದ್ರೆ ನಮ್ಮ ಮನುಷ್ಯ ಜನ್ಮದಲ್ಲಿ ಈ ಎಲ್ಲಾ ಆಸೆಗಳನ್ನ ನಾವು ಅನುಭವಿಸ್ಬೇಕು ಅಂತಹ ಒಂದು ಮನಸ್ಥಿತಿಯಲ್ಲಿ ನಾವಿದೀವಿ. ಆದ್ರೆ ಭಗವಂತ ನಮ್ಗೆ ಅರ್ಥ ಮಾಡಿಸ್ತಾ ಇದ್ರೆ ನಿಮ್ಗೆ ಸಾಧ್ಯ ಇಲ್ಲ, ಆ ದೇಹಕ್ಕೆ ಅನುಗುಣವಾಗಿ ನೀವು ಆ ಸುಖವನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಈ ಮನುಷ್ಯ ಜನ್ಮವನ್ನ ಹೊರತುಪಡಿಸಿ ಬೇರೆ ಎಲ್ಲ 80 ಲಕ್ಷ ಜೀವರಾಶಿಗಳೇನಿದೆಯೋ ಅವೆಲ್ಲನೂ ಸಹ ಅನುಭವವನ್ನ ಪಡ್ಕೊಂತ ಅದು ಮನುಷ್ಯ ಜನ್ಮವನ್ನ ಅದು ತಲುಪುತ್ತೆ. ಸೊ ಈ ನೀತಿ ನಿಯಮಗಳೆಲ್ಲನೂ ಸಹ ಬರೀ ಮನುಷ್ಯ ಜನ್ಮವನ್ನ ಪಡೆದಾಗ ಮಾತ್ರನೇ ಅದು ಅನ್ವಯಿಸೋದು. ಅದನ್ನ ಹೇಗೆ ಅರ್ಥ ಮಾಡ್ಕೋಬೇಕಂದ್ರೆ, ಇವಾಗ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ನಾವು ನೋಡಿದೀವಿ ಅಲ್ವಾ, ಟ್ರಾಫಿಕ್ ಸಿಗ್ನಲ್ ನ ಯಾವ್ದಾದ್ರು ಒಂದು ಪ್ರಾಣಿ ಜಂಪ್ ಮಾಡಿದ್ರೆ ಅದನ್ನ ಇಟ್ಕೊಂಡು ಟ್ರಾಫಿಕ್ ಪೊಲೀಸು ಫೈನ್ ಹಾಕೋದಿಲ್ಲ ಅಲ್ವಾ. ಆ ನಾಯಿಗೋ ಅಥವಾ ಎಮ್ಮೆ ಹಸು ಯಾವ್ದಕ್ಕೂ ಫೈನ್ ಹಾಕೋದಿಲ್ಲ. ನಾವು ಟ್ರಾಫಿಕ್ ರೂಲ್ಸ್ ಅನ್ನ ಉಲ್ಲಂಘನೆ ಮಾಡಿದ್ರೆ ನಮಗ್ ಮಾತ್ರನೇ ಫೈನ್ ಹಾಕೋದು. ಅದೇ ತರನೇ ಈ ಪ್ರಕೃತಿಯ ನಿಯಮದಲ್ಲೂ ಅಷ್ಟೇನೆ ಆ ಕರ್ಮಕ್ಕೆ ಆ ಫಲ ಅಂತ ಇರೋದು ಅದು ನಾವು ಅಂದ್ರೆ ಮನುಷ್ಯರು ಮಾಡುವಂತಹ ಕರ್ಮಗಳಿಗೆ ಮಾತ್ರನೇ. ಸೊ ಅದಕ್ಕೆ ಯಾಕಂದ್ರೆ ಮನುಷ್ಯ ಜವಾಬ್ದಾರಿಯುತವಾದ ಜನ್ಮ, ಅದು ಮನುಷ್ಯನ ಜನ್ಮ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಮತ್ತೆ ಇನ್ನ ಒಂದು ಅರ್ಥ ಏನ್ ಮಾಡ್ಕೋಬೇಕು ಅಂದ್ರೆ, ಎರಡನೇದು ನಾವ್ ಅನ್ಕೊಂಡ್ಬಿಟ್ಟಿದೀವಲ್ವಾ, ಏನಾದ್ರು ಕೆಟ್ಟ ಕೆಲಸ ಮಾಡಿದ್ರೆ ನಾನು ಒಳ್ಳೆ ಕೆಲಸ ಮಾಡ್ಬಿಡೋಣಂತೆ, ಇನ್ನೆಲ್ಲೋ ದಾನ ಕೊಟ್ಬಿಡೋಣಂತೆ, ಧರ್ಮ ಕೊಟ್ಬಿಡೋಣಂತೆ, ಆಗ ನಾನ್ ಮಾಡಿರೋ ಪಾಪ ಎಲ್ಲ ಹೊಟ್ಟೋಗುತ್ತೆ ಅಂತ ನಾವ್ ಅನ್ಕೊಂಡಿದೀವಲ್ಲ. ಇಲ್ಲ, ಪಾಪದ ಅಕೌಂಟೇ ಬೇರೆ, ಪುಣ್ಯದ ಅಕೌಂಟೇ ಬೇರೆ. ನಾನೇನಾದ್ರೂ ಪಾಪ ಮಾಡಿದ್ರೆ ಅದನ್ನ ಅನುಭವಿಸ್ಲಿಕ್ಕೆ ನಾನಿಲ್ಲಿ ಜನ್ಮವನ್ನ ಪಡಿಲೇಬೇಕು. ನಾನು ಪುಣ್ಯವನ್ನ ಮಾಡಿದ್ರೆ ಅದನ್ನೂ ಸಹ ನಾನು ಅನುಭವಿಸ್ಲಿಕ್ಕೆ ಇಲ್ಲಿ ಜನ್ಮವನ್ನ ಪಡಿಲೇಬೇಕಾಗತ್ತೆ. ಅವೆರಡನ್ನೂ ಸಹ ಯಾವತ್ತೂ ಸಹ ಒಂದಕ್ಕೊಂದು ಕ್ಯಾನ್ಸಲ್ ಆಗೋದಿಲ್ಲ. ಇದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ಭಗವಂತ ಇನ್ನೇನನ್ನ ಹೇಳಿಕ್ಕೆ ಹೊರಟಿದ್ದಾರೆ ಈ ಕರ್ಮಯೋಗದಲ್ಲಿ ಅಂತ ನಮ್ಗೆ ಅನ್ಸುತ್ತಲ್ಲ, ಅದನ್ನ ನಾವು ಭಗವಂತನ ಬಾಯಿಂದನೇ ನಾವು ಕೇಳೋಣಂತೆ. ಮತ್ತೆ ಇಲ್ಲಿ ಇನ್ನ 2 ಪದಗಳನ್ನ ನಾವು ಅರ್ಥ ಮಾಡ್ಕೋಬೇಕು, ಸಕಾಮ ಕರ್ಮ ಮತ್ತೆ ನಿಷ್ಕಾಮ ಕರ್ಮ ಅಂತ. ಸೊ ಇವಾಗ ಇಲ್ಲಿ ಒಂದು ಮನುಷ್ಯ ಅವನು ಒಂದು ಬೀಜವನ್ನ ನೆಟ್ಟು, ಬೀಜವನ್ನ ಬಿತ್ತಿ ಅದಕ್ಕೆ ಪೋಷಣೆಯನ್ನ ಕೊಡ್ತಾ ಇದ್ದಾನೆ, ನೀರನ್ನ ಕೊಡ್ತಾ ಇದ್ದಾನೆ. ಅದಾದ್ಮೇಲೆ ಅದು ಚೆನ್ನಾಗಿ ಹೆಮ್ಮರವಾಗಿ ಅಲ್ಲಿಂದ ನೋಡಿ ಇವಾಗ ಮಾವಿನ ಹಣ್ಣುಗಳು ಬರ್ತಾ ಇದೆ. ಇನ್ನೇನ್ ಅದನ್ನ ಕಿತ್ಕೊಂಡು ಬುಟ್ಟಿಯಲ್ಲಿ ಹಾಕೋಬೇಕು ಅನ್ಬೇಕಾದ್ರೆ ನೋಡಿ ಕೃಷ್ಣ ಬಂದ್ಬಿಡ್ತಾರೆ. ಕೃಷ್ಣ ಬಂದ್ಬಿಟ್ಟು ನಿಲ್ಲು, ಆ ಹಣ್ಣುಗಳೆಲ್ಲಾ ನನಗೆ ಸಂಬಂಧಪಟ್ಟಿರೋದು, ನನಗೆ ಸೇರ್ಬೇಕಾಗಿರೋದು ಅಂತ ಹೇಳಿದಾಗ ಆ ಮನುಷ್ಯನಿಗೆ ಆಶ್ಚರ್ಯ ಆಗುತ್ತೆ. ಇದೇನಿದು, ನಾನ್ ಇಷ್ಟ ದಿವಸ ಕಷ್ಟಪಟ್ಟು ವರ್ಷಗಳ ಕಾಲ ನಾನು ಇದನ್ನ ಸಂರಕ್ಷಣೆ ಮಾಡ್ಕೊಂಡ್ ಬಂದು ಇದನ್ನ ಪೋಷಣೆ ಮಾಡ್ಕೊಂಡ್ ಬಂದಿನಿ, ನೀನ್ ಇರ್ಲೇ ಇರ್ಲಿಲ್ಲ, ಇವಾಗ ತಟ್ಟಂತ ಬಂದ್ಬಿಟ್ಟು ನನಗೆ ಸೇರಿದು ಅಂತಂದ್ರೆ ಅದ್ ಹೇಗೆ ಸಾಧ್ಯ ಅಂತ ಹೇಳ್ಬಿಟ್ಟು ಕೃಷ್ಣನನ್ನ ಕೇಳಿದಾಗ ಆಗ ಕೃಷ್ಣ ಹೇಳ್ತಾರೆ, ಹೌದಾ, ಹಾಗಾದ್ರೆ ಈ ಮರವನ್ನ, ಇದು ಬೀಜವನ್ನ ನೆಟ್ಟಿದ್ಯಲ್ಲ, ಆ ಬೀಜ ಎಲ್ಲಿಂದ ಸಿಕ್ತು ನಿನ್ಗೆ? ಈ ಮಣ್ಣನ್ನ ನೀನ್ ನೆಟ್ಟಿದ್ಯ, ಮಣ್ಣಲ್ಲಿ ನೀನ್ ಅದನ್ನ ನೆಟ್ಟಿದ್ಯಲ್ವಾ, ಆ ಮಣ್ಣು ನಿನಗೆ ಎಲ್ಲಿಂದ ದೊರಕಿದೆ? ಮತ್ತೆ ಈ ಮರ ಬೆಳಿಬೇಕು ಅಂತಂದ್ರೆ ಸೂರ್ಯನ ಬೆಳಕು ಬೇಕಲ್ಲ, ಆ ಸೂರ್ಯನನ್ನ ನೀನೇನಾದ್ರೂ ಸೃಷ್ಟಿ ಮಾಡಿದ್ಯಾ? ಮತ್ತೆ ಮಳೆ ಬೇಕಲ್ವಾ, ಆ ಮಳೆ ಅಥವಾ ಮಳೆಯ ನೀರನ್ನ ನೀನೇನಾದ್ರೂ ಸೃಷ್ಟಿ ಮಾಡಿದ್ಯಾ ಅಂದಾಗ ನಮ್ಮ ಹತ್ರ ಏನು ಆನ್ಸರ್ ಇಲ್ಲ. ಈ ಮನುಷ್ಯನನ್ನ ನಾವೇ ಅಂತ ಯೋಚನೆ ಮಾಡಿದ್ರೆ ನಮ್ಮ ಹತ್ರ ಏನು ಉತ್ತರ ಇಲ್ಲ. ಅವಾಗ ನಮ್ಗೆ ಅನ್ಸುತ್ತೆ, ಹೌದು ನಾವು ಕಷ್ಟಪಟ್ಟಿದೀವಿ, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ನಮ್ಮ ಕಾಂಟ್ರಿಬ್ಯೂಷನ್, ನಮ್ಮ ಕೊಡುಗೆ ಏನಿದೆ ತುಂಬಾ ಕಡಿಮೆ ಅಲ್ವಾ. ಕೃಷ್ಣನ ಕೊಡುಗೆಗೆ ನೋಡ್ಕೊಂಡ್ರೆ ನಮ್ಮ ಕೊಡುಗೆ ತುಂಬಾ ಕಡಿಮೆ ಅಂತ ಹೇಳ್ಬಿಟ್ಟು ನಮ್ಗೆ ಅವಾಗ ಅರ್ಥ ಆಗುತ್ತೆ. ಅವಾಗ ಏನನ್ಸುತ್ತೆ, ನಾವೇನಾದ್ರೂ ಸರಿಯಾಗಿರೋ ಒಂದು ಮನಸ್ಥಿತಿಯಲ್ಲಿ ಇದ್ದಾಗ, ಸರಿ ಕೃಷ್ಣ, ಅರ್ಥ ಆಯ್ತು ಹಾಗಂತ ನಾನು ನಿನ್ಗೆ ಎಲ್ಲಾ ಹಣ್ಣುಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ನಿನ್ಗೊಂದ್ 10 ಹಣ್ಣು ಕೊಡ್ತೀನಿ. ಹೌದು ನೀನ್ ಇದೆಲ್ಲಾ ಮಾಡಿದ್ಯಾ, ಆದ್ರೆ ನಾನೇ ಇದನ್ನ ಕಷ್ಟಪಟ್ಟು ಬೆಳೆಸಿದೀನಿ, ನಿನ್ಗೊಂದ್ 10 ಹಣ್ಣು ಕೊಡ್ತೀನಿ, ಇನ್ ಮಿಕ್ಕಿ 90 ಹಣ್ಣುಗಳನ್ನ ನಾನು ಇಟ್ಕೋತೀನಿ ಅಂತ ಹೇಳ್ಬಿಟ್ಟು ನಾವೇನಾದ್ರೂ ಇಟ್ಕೊಂಡ್ರೆ ಅದನ್ನ ಸಕಾಮ ಕರ್ಮ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಮ ಕಾಮನೆಗಳನ್ನ ಪೂರೈಸ್ಕೊಳ್ಲಿಕ್ಕೆ ನಾವು ಹೆಚ್ಚು ಹಣ್ಣುಗಳನ್ನ ನಾವು ಇಟ್ಕೋತಾ ಇದೀವಿ. ಅದೇ ನಿಷ್ಕಾಮ ಕರ್ಮ ಯೋಗ ಅಂತಂದ್ರೆ ಏನ್ ಅರ್ಥ ಅಂತಂದ್ರೆ, ಇವಾಗ ನಾನು 100 ಹಣ್ಣುಗಳನ್ನ ಏನಾದ್ರೂ ಬೆಳೆದಿದ್ರೆ ನಾನು 90 ಹಣ್ಣುಗಳನ್ನ ಕೃಷ್ಣನಿಗೆ ಕೊಡ್ತಾ ಇದ್ದೀನಿ, ಇನ್ 10 ಹಣ್ಣುಗಳನ್ನ ನನಗೆ ಇಟ್ಕೋತಾ ಇದ್ದೀನಿ. ಯಾಕೆ ಅಂತಂದ್ರೆ ನನಗೆ ಭಗವಂತ ದೇಹವನ್ನ ಕೊಟ್ಟಿದ್ದಾನೆ, ಈ ದೇಹವನ್ನ ಪೋಷಿಸೋದು ನನ್ನ ಜವಾಬ್ದಾರಿ, ಮತ್ತೆ ನನ್ನನ್ನ ಅವಲಂಬಿತರಾಗಿರೋರನ್ನ ಪೋಷಣೆ ಮಾಡೋದು ಸಹ ನನ್ನ ಜವಾಬ್ದಾರಿ. ಅದಕ್ಕೆ ಅವ್ರನ್ನ ಪೋಷಣೆ ಮಾಡ್ಲಿಕ್ಕೆ, ಅಂದ್ರೆ ಈ ದೇಹವನ್ನ ಪೋಷಣೆ ಮಾಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನಾನು ಇಟ್ಕೊಂಡು ಮಿಕ್ಕಿದೆಲ್ಲವನ್ನ ಭಗವಂತನ ಸೇವೆಗೆ ಕೊಟ್ಟಾಗ ಅದನ್ನ ನಿಷ್ಕಾಮ ಕರ್ಮಯೋಗ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಈ ಕರ್ಮಯೋಗ ಚೆನ್ನಾಗಿ ಅರ್ಥ ಆಗತ್ತೆ. ಸೊ ಇವಾಗ ಕರ್ಮಯೋಗದ ಶ್ಲೋಕಗಳಿಗೆ ಹೋಗೋಣಂತೆ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತ್ ಕಾರ್ಯತೆ ಹಿ ಅವಶ್ಯ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈಹಿ. ಅನುವಾದ: ಪ್ರಕೃತಿಯಿಂದ ಬಂದ ಗುಣಗಳಿಗೆ ಅನುಗುಣವಾಗಿ ಕರ್ಮವನ್ನ ಪ್ರತಿಯೊಬ್ಬನು ಮಾಡಲೇಬೇಕಾಗುತ್ತದೆ. ಆದುದರಿಂದ
ಯಾರು ಒಂದು ಕ್ಷಣವಾದರೂ ಏನನ್ನೂ ಮಾಡದೇ ಇರಲು ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಕೃಷ್ಣನೇ ಹೇಳ್ತಾ ಇದ್ರೆ. ನಾವು ಕರ್ಮವನ್ನ ಮಾಡ್ಲೇಬೇಕಾಗತ್ತೆ. ನಮ್ಮ ನಮ್ಮ ಗುಣಗಳಿಗೆ ಅನುಗುಣವಾಗಿ ನಾವು ಕರ್ಮವನ್ನ ಮಾಡ್ಲೇಬೇಕು. ಯಾರೇ ಆದ್ರೂ ಸಹ ಒಂದು ಕ್ಷಣನೂ ಸಹ ಏನನ್ನೂ ಮಾಡ್ದಲೇ ಇರ್ಲಿಕ್ಕೆ ಅವ್ರಿಗೆ ಸಾಧ್ಯನೇ ಇಲ್ಲ ಅಲ್ವಾ. ನಾವು ಕುತ್ಕೊಂಡಿದ್ರೆ ಅಟ್ಲೀಸ್ಟ್ ನಮ್ಮ ಮನಸ್ಸಾದ್ರೂ ಏನಾದ್ರೂ ಸುಮ್ನೆ ಕುತ್ಕೊಂಡಿದ್ರು, ಏನು ಕೆಲಸ ಮಾಡ್ದಲೇ ಕುತ್ಕೊಂಡಿದ್ರು ನಮ್ಮ ಮನಸ್ಸಾದ್ರೂ ಏನಾದ್ರೂ ಒಂದು ಯೋಚನೆ ಮಾಡ್ತಾ ಇರತ್ತೆ ಅಲ್ವಾ. ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಿದ್ರೆ, ಅವರವರ ಗುಣಗಳಿಗೆ ಅನುಗುಣವಾಗಿ ಅವ್ರ ಕರ್ಮವನ್ನ ಮಾಡ್ಲೇಬೇಕು ಅಂತ ಕೃಷ್ಣ ಹೇಳ್ತಾ ಇದ್ದಾರೆ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯಯಾಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರಸ್ಯ ಉಚ್ಯತೆ ಅಂತ ಹೇಳ್ತಾರೆ. ನಾವಿವಾಗ ಈ ತರ ಸನ್ಯಾಸಿಗಳನ್ನ ನಮ್ಮ ದಿನ ಬೆಳಗಾದ್ರೆ ನಾವು ನೋಡ್ತೀವಲ್ವಾ. ಇಂಥವ್ರನ್ನ ನೋಡಿ ನೋಡಿ ನಮ್ಗೆ ಆ ಸನ್ಯಾಸಿ ಪದಕ್ಕೆ ನಮ್ಗೆ ಪೂಜನೀಯ ಭಾವ ಬರದೇ ಇಲ್ಲ ಅಲ್ವಾ. ಯಾಕಂದ್ರೆ ಅವ್ರು ನೋಡ್ಲಿಕ್ಕೆ ಅವರ ವೇಷಭೂಷಣದಲ್ಲಿ ಮಾತ್ರ ಅವರು ಸನ್ಯಾಸಿಗಳಾಗಿರ್ತಾರೆ. ಆದ್ರೆ ಅವರು ಕೆಲಸ ಕಾರ್ಯದಲ್ಲಿ, ಅವ್ರ ಮನಸ್ಸಲ್ಲಿ ಯೋಚನೆ ಮಾಡೋದು ಎಲ್ಲನೂ ಸಹ ಆ ಅವರ ವೇಷಕ್ಕೆ ತದ್ವಿರುದ್ಧವಾಗಿರತ್ತೆ ಅಲ್ವಾ. ಅವ್ರಿಗೆ ಆ ಸಂಸಾರವನ್ನ ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ಆ ಸಂಸಾರದ ಜವಾಬ್ದಾರಿನ ಹೊರ್ಲಿಕ್ಕೆ ಆಗ್ದಲೆ ಅವರು ಈ ಸನ್ಯಾಸತ್ವವನ್ನ ಒಂದು ವ್ಯಾಪಾರವಾಗಿ ತಗೋತಾರೆ. ಅವರ ಹೊಟ್ಟೆನ ತುಂಬಿಸ್ಕೊಳ್ಲಿಕ್ಕೆ ಅವ್ರು ಈ ಸನ್ಯಾಸತ್ವವನ್ನ ತಗೋತಾರೆ. ಆದ್ರೆ ಅವ್ರ ಮನಸ್ಸಲ್ಲಿ ಎಲ್ಲಾ ಇಂದ್ರಿಯ ಸುಖಗಳನ್ನ ಅನುಭವಿಸ್ಬೇಕು ಅನ್ನೋ ಒಂದು ಕಾಮನೆ ಇರುತ್ತೆ. ಅದಕ್ಕೆ ಕೃಷ್ಣ ಇಲ್ಲಿ ಏನೇ ಹೇಳ್ತಾ ಇದಾರೆ ಅಂತಂದ್ರೆ, ಇಂಥವ್ರನ್ನ ಮಿಥ್ಯಾಚಾರಿ ಅಂತ ಹೇಳ್ಬಿಟ್ಟು ಕರಿತಾ ಇದ್ದಾರೆ. ಕರ್ಮೇಂದ್ರಿಯಗಳನ್ನ ನಿಗ್ರಹಿಸಿ ಇಂದ್ರಿಯ ವಿಷಯಗಳಲ್ಲಿ ಮನಸ್ಸು ನೆಟ್ಟ ಮನುಷ್ಯನನ್ನು ವಿಮೂಢಾತ್ಮನೆಂದು ಮಿಥ್ಯಾಚಾರಿ ಎಂದು ಕರೆಯುವರು ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ರೆ. ಇಂತಹ ಸನ್ಯಾಸತ್ವವನ್ನ ಕೃಷ್ಣ ಬೆಂಬಲಿಸ್ತಾ ಇಲ್ಲ. ನೋಡ್ಲಿಕ್ಕೆ ವೇಷಭೂಷಣದಲ್ಲಿ ಮಾತ್ರ ಸನ್ಯಾಸತ್ವವನ್ನ ಯಾರು ಬೆಂಬಲಿಸುದಿಲ್ಲ. ಅವರು ಕಾಯ ವಾಚ ಮನಸ ಆ ತ್ಯಾಗ ಮನೋಭಾವದಲ್ಲಿ ಇರ್ಬೇಕು. ಅವ್ರನ್ನ ಅಷ್ಟೇನೆ ನಿಜವಾದ ಸನ್ಯಾಸಿ ಅಂತ ಬಿಟ್ಟು ಪರಿಗಣಿಸ್ತಾರೆ. ಇಲ್ಲಿ ನಾವ್ ಯಾರನ್ನ ನೋಡ್ತಾ ಇದೀವಿ ಅಂತಂದ್ರೆ ಭರತ ಚಕ್ರವರ್ತಿನ ನೋಡ್ತಾ ಇದೀವಿ. ಸೊ ಇವರು ಋಷಭ ದೇವನ ಮಗ. ಇವರು ತುಂಬಾ ದೊಡ್ಡ ಚಕ್ರವರ್ತಿ ಆಗಿರ್ತಾರೆ ಭರತ. ಆದ್ರೆ ಅವ್ರು ಚಿಕ್ಕ ವಯಸ್ಸಲ್ಲೇ ಆ ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವರು ತನ್ನ ಹೆಂಡತಿ, ಮಕ್ಕಳು, ರಾಜ್ಯ ಎಲ್ಲವನ್ನ ಬಿಟ್ಟು ಅವರು ಕಾಡಿಗೆ ಬರ್ತಾರೆ. ಆದ್ರೆ ಈ ಕಾಡಿಗೆ ಬಂದಾಗ ಅವರು ಒಂದು ಜಿಂಕೆಯ ಮರಿಯ ಪೋಷಣೆಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡ್ಬಿಡ್ತಾರೆ. ನೋಡಿ, ಯಾವಾಗ ಅದು ಜಿಂಕೆಯ ಮರಿಯ ಜೊತೆ ಅವರಿಗೆ ಮೋಹ ಬೆಳೀತಾ ಹೋಗುತ್ತೋ ನೋಡಿ, ಅಲ್ಲಿ ಅವ್ರಿಗೆ ಇಲ್ಲಿ ಯಜ್ಞವನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ ಅಲ್ಲಿ ಮನಸ್ಸಿಟ್ಟು ಅವ್ರು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆ ಭಗವಂತನ ಕೈಂಕರ್ಯ ಏನಿದೆ ಅದನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವರ ಮನಸ್ಸೆಲ್ಲವೂ ಸಹ ಈಗ ಆ ಜಿಂಕೆ ಮರಿಯ ಮೇಲಿದೆ ಅಲ್ವಾ. ಈ ಜಿಂಕೆ ಮರಿ ಮೇಲೆ ಒಂದು ಮೋಹವನ್ನ ಬೆಳೆಸ್ಕೋಬೇಕು ಅಂತಂದ್ರೆ ಅವ್ರು ಯಾಕೆ ಕಾಡಿಗೆ ಬರಬೇಕಾಗಿತ್ತು ಅಲ್ವಾ. ಇದನ್ನ ನಿಜವಾದ ಸನ್ಯಾಸತ್ವ ಅಂತ ಹೇಳ್ತಾರ, ನಿಜವಾದ ತ್ಯಾಗ ಅಂತ ಹೇಳ್ತಾರ? ಇಲ್ಲ ಅಲ್ವಾ. ಆದ್ರೆ ನಾವಿಲ್ಲಿ ಬರೀ ಇದನ್ನ ಎಕ್ಸಾಂಪಲ್ ಮಾತ್ರ ನಾವು ತಗೋತಾ ಇದೀವಿ, ಒಂದು ಉದಾಹರಣೆಯಾಗಿ ತಗೋತಾ ಇದೀವಿ. ಆದ್ರೆ ಭರತ ಚಕ್ರವರ್ತಿ ಅವರು ತುಂಬಾ ಶ್ರೇಷ್ಠವಾದ ವ್ಯಕ್ತಿ. ಅದನ್ನ ನಾವು ಮುಂದೆ 8ನೇ ಅಧ್ಯಾಯದಲ್ಲಿ ನಾವು ಅವ್ರ ಬಗ್ಗೆ ನಾವು ತಿಳ್ಕೊತಾ ಇದೀವಿ. ಇಲ್ಲಿ ಬರೇ ನಿಮ್ಗೆ ಮಿಥ್ಯಾಚಾರ ಅಂತ ಅರ್ಥ ಮಾಡಿಸ್ಲಿಕ್ಕೆ ಮಾತ್ರನೇ ಈ ಉದಾಹರಣೆನ ನಾವು ತಗೋತಾ ಇದೀವಿ ಅಲ್ವಾ. ನೋಡಿ, ಒಂದು ಚಿಕ್ಕ ಜಿಂಕೆ ಮರಿ ಜೊತೆ ಅವರಿಗೆ ಮೋಹ ಬಂದಿದೆ. ಅಲ್ಲಿ ಅವರು ಇಡೀ ರಾಜ್ಯವನ್ನ, ಹೆಂಡತಿ, ಮಕ್ಕಳನ್ನ ಎಲ್ಲರನ್ನ ತ್ಯಾಗ ಮಾಡಿ ಅವರು ಬಂದಿದ್ದಾರೆ ಅಲ್ವಾ. ಆದ್ರೆ ಇದು ನಿಜವಾದ ಸನ್ಯಾಸ ಅಂತ ಹೇಳ್ಬಿಟ್ಟು ಅನ್ಸೋದಿಲ್ಲ, ಅನ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಇದನ್ನ ಮಿಥ್ಯಾಚಾರ ಅಂತ ಹೇಳ್ಬಿಟ್ಟು ಕರೀತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಮತ್ತೆ ಇನ್ನ ಕೃಷ್ಣ ಏನೇ ಹೇಳ್ತಿದ್ದಾರೆ, ಇದಕ್ಕೆ ಪ್ರತಿಯಾಗಿ ಪ್ರಾಮಾಣಿಕನಾದ ಮನುಷ್ಯನು ಕ್ರಿಯಾಶಾಲಿಗಳಾದ ಇಂದ್ರಿಯಗಳನ್ನು ಮನಸ್ಸಿನಿಂದ ನಿಗ್ರಹಿಸಲು ಪ್ರಯತ್ನಿಸಿ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮಯೋಗವನ್ನ ಅನಾಸಕ್ತನಾಗಿ ಪ್ರಾರಂಭಿಸಿದರೆ ಅವನು ಎಷ್ಟೋ ಉತ್ತಮನು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ನಾವ್ ಇಲ್ಲಿ ಯಾರನ್ನ ನೋಡ್ತಾ ಇದೀವಿ, ಇವರು ಪ್ರತಾಪರುದ್ರ ಮಹಾರಾಜ. ಇವರು ಪುರಿ ಅಂತ ಇದೆಯಲ್ಲ, ಒರಿಸ್ಸಾದಲ್ಲಿ ಪುರಿ ಜಗನ್ನಾಥ ಸ್ವಾಮಿ ಅಂತ ನಾವೇ ಹೇಳ್ತೀವಲ್ವಾ, ಆ ರಾಜ್ಯದ ರಾಜ ಇವರು ಪ್ರತಾಪರುದ್ರ. ನೋಡಿ, ಅವರು ಮಹಾರಾಜನಾಗಿತ್ಕೊಂಡು ಪುರಿ ಜಗನ್ನಾಥ ಸ್ವಾಮಿಯ ರಥಯಾತ್ರೆ ಸಮಯದಲ್ಲಿ ಆ ರಥಯಾತ್ರೆ ನಡೆಯುವಂತಹ ಜಾಗವನ್ನ, ಅಂದ್ರೆ ಆ ರಸ್ತೆಯನ್ನ ಅವರು ನೋಡಿ ಕಸಪರಿಕೆಯಿಂದ ಅವರು ಶುದ್ಧಿ ಮಾಡ್ತಾ ಇದ್ದಾರೆ, ಅವರು ಶುಚಿ ಮಾಡ್ತಾ ಇದ್ದಾರೆ. ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಇದು ಜಾಡಮಾಲಿ ಕೆಲಸ ಅಲ್ವಾ, ಚಿಕ್ಕ ಕೆಲಸ, ಇದು ಕ್ಷುದ್ರ ಕೆಲಸ ಅಲ್ವಾ. ನೀನ್ ಕಸ ಗುಡ್ಸೋಗು ಅಂದ್ರೆ ರೋಡ್ನ ಕಸ ಗುಡ್ಸೋ ಅಂದ್ರೆ ನಾವ್ ಯಾರು ಹೋಗ್ತೀವಿ, ಅಯ್ಯೋ ನಾನ್ ಮಾಡೋದಿಲ್ಲಪ್ಪ ಅಂತ ಬಿಟ್ಟು ನಾವ್ ಅನ್ಕೋತೀವಿ. ನೋಡಿ, ಅದ್ರಲ್ಲಿ ಮಹಾರಾಜ ಅವನು ಏನ್ ಕೆಲಸ ಮಾಡ್ತಾ ಇದ್ದಾನೆ, ಅವನು ಶುಭ್ರಗೊಳಿಸ್ತಾ ಇದ್ದಾನೆ. ಯಾರಿಗೋಸ್ಕರ? ಯಾರ ಸಂತೋಷಕ್ಕೋಸ್ಕರ? ಭಗವಂತನ ಸಂತೋಷಕ್ಕೋಸ್ಕರ ಅಲ್ವಾ. ನಾವಲ್ಲಿ ಭರತ ಚಕ್ರವರ್ತಿನ ನೋಡಿದ್ವಿ, ಅವರು ರಾಜ್ಯನೇ ಬಿಟ್ಬಿಟ್ಟು ಅವ್ರು ಕಾಡಿಗೆ ಬಂದ್ರು ಭಗವಂತನಿಗೋಸ್ಕರ. ಆದ್ರೆ ಅವ್ರು ಅಲ್ಲಿ ಏನ್ ಮಾಡಿದ್ರು, ಅವರು ಒಂದು ಚಿಕ್ಕ ಜಿಂಕೆ ಮರಿಯ ಮೇಲೆ ಮೋಹಕ್ಕೆ ಒಳಗಾಗ್ತಾರೆ. ಆದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ರೆ ಪ್ರತಾಪರುದ್ರ ಮಹಾರಾಜ, ಅವರು ಭಗವಂತನಿಗೋಸ್ಕರ ಅವರು ತಮ್ಮ ಧರ್ಮವನ್ನ ಪಾಲಿಸ್ತಾ ರಾಜನಾಗಿತ್ಕೊಂಡು ಇಲ್ಲಿ ಅವರು ಕರ್ಮವನ್ನ ಮಾಡ್ತಾ ಇದ್ದಾರೆ ಅಲ್ವಾ. ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಇಂದ್ರಿಯಗಳನ್ನ, ಮನಸ್ಸನ್ನ ನಿಗ್ರಹಿಸಿ ಕರ್ಮಯೋಗವನ್ನ ಅನಾಸಕ್ತಿಯಿಂದ ಪ್ರಾರಂಭಿಸಿದರೆ ಅವನು ಎಷ್ಟೋ ಉತ್ತಮ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ.
ನಿಯತಂ ಕುರು ಕರ್ಮ ತ್ವಂ ಕರ್ಮ ಜ್ಯಾಯೋ ಹಿ ಅಕರ್ಮಣಃ ಶರೀರ ಯತ್ರಾಪಿ ಚತೆ ನ ಪ್ರಸಿದ್ಧೇತ್ ಅಕರ್ಮಣಃ. ನಿನ್ನ ನಿಯಮಿತ ಕರ್ಮವನ್ನ ಮಾಡು, ಏಕೆಂದರೆ ಹಾಗೆ ಮಾಡುವುದು ಕರ್ಮವನ್ನು ಮಾಡದಿರುವುದಕ್ಕಿಂತ ಉತ್ತಮ. ಕರ್ಮವನ್ನು ಮಾಡದೆ ದೇಹವನ್ನ ಉಳಿಸಿಕೊಳ್ಳುವುದು ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇವಾಗ ನಿನ್ನ ನಿಯಮಿತ ಕರ್ಮವನ್ನ ಮಾಡು. ಇವಾಗ ಅರ್ಜುನನ್ನೇ ನಾವು ನೋಡಿದ್ರೆ ಅರ್ಜುನನ ಕರ್ಮ ಏನು, ಅವನು ಏನ್ ಮಾಡ್ಬೇಕು, ಅವನು ಕ್ಷತ್ರಿಯನಾಗಿ ಯುದ್ಧವನ್ನ ಮಾಡ್ಬೇಕು. ಅಧರ್ಮವನ್ನ ಅವರು ಮೆಟ್ಟಿ ನಿಲ್ಲಿಕ್ಕೆ ಅವರು ಯುದ್ಧವನ್ನ ಅವರು ಮಾಡ್ಲೇಬೇಕಾಗತ್ತೆ. ಏಕೆಂದರೆ ಹಾಗೆ ಮಾಡುವುದು ಕರ್ಮವನ್ನ ಮಾಡದಿರುವುದಕ್ಕಿಂತ ಉತ್ತಮ. ಅದನ್ನೇ ಅಲ್ವಾ ನಮ್ಗೆ 2ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದ್ದು, ನೀನ್ ಇವಾಗ ಕ್ಷತ್ರಿಯನಾಗಿ ನೀನು ಯುದ್ಧ ಮಾಡ್ಲಿಲ್ಲ ಅಂದ್ರೆ ನಿನಗೆ ಪಾಪ ತಟ್ಟುತ್ತೆ. ಯುದ್ಧ ಮಾಡಿ ಇವ್ರನ್ನೆಲ್ಲ ಕೊಂದ್ರೆ ಪಾಪ ಅನ್ಕೊಂತ ಇದೆಯಲ್ಲ, ಆದ್ರೆ ಇವ್ರನ್ನ ಕೊಂದ್ರೆ ಪಾಪ ಬರೋದಿಲ್ಲ. ನೀನು ಯುದ್ಧ ಮಾಡದಲೆ ನಿನ್ನ ಧರ್ಮವನ್ನ ಆಚರಿಸ್ತಲೇ ನೀನು ಹಿಮ್ಮೆಟ್ಟಿದ್ರೆ ಅಷ್ಟೇ ನಿನಗೆ ಪಾಪ ಬರುತ್ತೆ ಅಂತ ಹೇಳಿದ್ರಲ್ವಾ, ಅದನ್ನೇ ಇಲ್ಲಿ ಹೇಳ್ತಾ ಇದಾರೆ. ಏಕೆಂದರೆ ಹಾಗೆ ಮಾಡುದು ಕರ್ಮವನ್ನ ಮಾಡದಿರುವುದಕ್ಕಿಂತ ಉತ್ತಮ ಅಂತ ಹೇಳ್ತಾ ಇದಾರೆ. ಕರ್ಮವನ್ನು ಮಾಡದೆ ದೇಹವನ್ನ ಉಳಿಸಿಕೊಳ್ಳುವುದು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದಾರೆ ಅಲ್ವಾ. ನೋಡಿ, ಇವಾಗ ನಾನೇನು ಕೆಲಸ ಮಾಡಲ್ಲ ಅಂತ ಹೇಳಿ ನಾನು ಒಂದ್ ಕಡೆ ಕುತ್ಕೊಂಡ್ರು ನನ್ ಹೊಟ್ಟೆ ಕೇಳುತ್ತಾ ಅಲ್ವಾ, ಅದು ಹೊಟ್ಟೆ ಹಸುವಾಗ್ಲಿಕ್ಕೆ ಶುರುವಾಗುತ್ತೆ. ನಾನು ಕಲಿಸ್ಕೊಂಡಾದ್ರೂ ತಿನ್ಬೇಕು ಅಲ್ವಾ, ಅಷ್ಟು ಕರ್ಮವನ್ನಾದ್ರೂ ನಾನು ಮಾಡ್ಲೇಬೇಕು. ನಾನ್ ಹಿಂಗೆ ಸುಮ್ನೆ ಕುತ್ಕೊಂಡ್ರೆ ಆಗತ್ತಾ? ನನ್ಗೆ ನೇಚರ್ ಕಾಲ್ಸ್, ನಾನು ಹೋಗ್ಲೇಬೇಕು, 1, 2 ಗೆಲ್ಲ ಹೋಗ್ಲೇಬೇಕು. ನಾನು ಹಿಂಗ್ ಕುತ್ಕೊಂಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ದೇಹವನ್ನ ಉಳಿಸ್ಕೊಳ್ಳಿಕ್ಕೋಸ್ಕರನಾದ್ರೂ ಕರ್ಮವನ್ನ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ರೆ. ನಾವ್ ಯಾರು ಕರ್ಮವನ್ನ ಮಾಡ್ದಲೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಕರ್ಮವನ್ನ ಹೇಗೆ ಆಚರಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರೆ. ಇವಾಗ ನಮ್ಗೆ ಏನ್ ಹೇಳಿದ್ರು ಕೃಷ್ಣ, ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಅಕೌಂಟ್ ಅಲ್ಲಿ ಪುಣ್ಯ ಬರುತ್ತೆ, ಕೆಟ್ಟ ಕೆಲಸ ಮಾಡಿದ್ರೆ ನಮ್ಮ ಅಕೌಂಟ್ಗೆ ಪಾಪ ಬರುತ್ತೆ. ನಮ್ಗೆ ಪಾಪ ಅಥವಾ ಪುಣ್ಯ ಏನೇ ಬಂದ್ರು ಸಹ ನಮ್ಮ ಅಕೌಂಟ್ ಅಲ್ಲಿ ಅದನ್ನ ಅನುಭವಿಸ್ಲಿಕ್ಕೆ ನಾವು ಜನ್ಮವನ್ನ ಪಡಿತಾನೆ ಇರ್ಬೇಕಾಗತ್ತೆ. ಸೊ ನಾವು ಜನ್ಮವನ್ನ ಪಡೆದ್ಮೇಲೆ ಅದಕ್ಕೆ ಸಾವು ಅಂತ ಇರುತ್ತೆ. ಸೊ ಇದೇ ತರ ಹುಟ್ಟು ಸಾವಿನ ಚಕ್ರಕ್ಕೆ ನಾವು ಸಿಕ್ಕಾಕೋತೀವಿ. ಇದನ್ನ ಕರ್ಮ ಬಂಧನ ಅಂತ ಕರಿತೀವಿ, ಇದನ್ನ ಇಹ ಬಂಧನ ಅಂತ ಕರಿತೀವಿ. ಹಾಗಾದ್ರೆ ನಮ್ಗೆ ಅನ್ಸುತ್ತೆ ಅಲ್ವಾ, ಸರಿ ಬಿಡಪ್ಪ, ಇದ್ ಯಾಕೆ ಇದು ತಲೆನೋವು, ಈ ಕೆಲಸ ಮಾಡಿದ್ರೆ ಅಂದ್ರೆ ಪುಣ್ಯ ಬರುತ್ತಂತೆ, ಈ ಕೆಲಸ ಮಾಡಿದ್ರೆ ಪಾಪ ಬರುತ್ತಂತೆ, ಹಾಗಾದ್ರೆ ನಾನು ಯಾವ ಕೆಲ್ಸನೇ ಮಾಡೋದಿಲ್ಲ ನಾನು ಅಂತ ಹೇಳ್ಬಿಟ್ಟು ನಾವ್ ಯೋಚನೆ ಮಾಡ್ತೀವಿ. ಆದ್ರೆ ಕೃಷ್ಣ ಏನ್ ಹೇಳಿದ್ರು, ನೀವು ಕರ್ಮವನ್ನ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು ಹಿಂದಿನ ಶ್ಲೋಕದಲ್ಲಿ. ಹಾಗಾದ್ರೆ ಇವಾಗ ನಮ್ಗೆ ಅನ್ಸುತ್ತಲ್ಲ, ಸರಿ ಬಿಡಪ್ಪ, ಹಾಗಾದ್ರೆ ಕರ್ಮ ಮಾಡ್ಲೇಬೇಕಂದ್ರೆ ಹೇಗ್ ಮಾಡ್ಬೇಕು, ನನಗೆ ಕರ್ಮ ಮಾಡಿದಾಗ ಪುಣ್ಯನೂ ಬರಬಾರ್ದು ಪಾಪನೂ ಬರಬಾರ್ದು, ಹಾಗಾದ್ರೆ ಹೇಗ್ ಕರ್ಮ ಮಾಡೋದು ಅಂತ ನಮ್ಗೆ ಪ್ರಶ್ನೆ ಬರುತ್ತೆ ಅಲ್ವಾ. ಇದು ತುಂಬಾ ಮುಖ್ಯವಾದ ಶ್ಲೋಕ, ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ನಾವ್ ಯಾವುದೇ ಒಂದು ಕರ್ಮವನ್ನ ಮಾಡಿದಾಗ ಹೇಗ್ ಮಾಡ್ಬೇಕು ಅಂತ ನಮ್ಗೆ ಕೃಷ್ಣ ಇಲ್ಲಿ ಅವರೇ ತಿಳಿಸಿಕೊಡ್ತಾ ಇದ್ದಾರೆ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಗ ಸಮಾಚರ. ವಿಷ್ಣುವಿಗಾಗಿ ಮಾಡಿದ ತ್ಯಾಗವೆಂದು ಕರ್ಮವನ್ನ ಮಾಡಬೇಕು, ಇಲ್ಲವಾದರೆ ಕರ್ಮವು ಇಹ ಬಂಧನವನ್ನ ಸೃಷ್ಟಿ ಮಾಡುತ್ತದೆ. ಆದುದರಿಂದ ಕೌಂತೆಯ, ಭಗವಂತನ ತೃಪ್ತಿಗಾಗಿ ನಿನ್ನ ನಿಯತ ಕರ್ತವ್ಯಗಳನ್ನ ಮಾಡು. ಈ ರೀತಿಯಲ್ಲಿ ನೀನು ಬಂಧನದಿಂದ ಸದಾ ಮುಕ್ತನಾಗಿರುತ್ತೀ ಅಂತ ಹೇಳ್ತಾ ಇದ್ರೆ. ನೋಡಿ ಏನಂತ ಹೇಳ್ತಾ ಇದ್ರೆ ಕೃಷ್ಣ, ನಾವು ಕರ್ಮವನ್ನ ಮಾಡ್ಬೇಕು, ಯಾರ ಸಂತೋಷಕ್ಕೋಸ್ಕರ ಮಾಡ್ಬೇಕು, ವಿಷ್ಣುವಿಗಾಗಿ ಮಾಡಿದ ತ್ಯಾಗವೆಂದು ಮಾಡ್ಬೇಕು. ನಾವ್ ಇವಾಗ ಬೆಳಗ್ಗೆಯಿಂದ ರಾತ್ರಿ ತನಕ ನಾವ್ ಹೆಂಗ್ ಕೆಲಸ ಮಾಡ್ತೀವಿ ಅಂತ ನೀವು ಒಂದು ಕ್ಷಣ ಯೋಚನೆ ಮಾಡಿದ್ರೆ ನಮ್ಗೆ ಅರ್ಥ ಆಗತ್ತೆ ಅಲ್ವಾ. ನಾವ್ ಬೆಳಗ್ಗೆ ನಾನು ಎದ್ದ ತಕ್ಷಣ ಸ್ನಾನ ಮಾಡಿದ್ರೆ ನನಗೆ ಇಷ್ಟೇ ಬಿಸಿ ಇರ್ಬೇಕು, ಯಾಕಂದ್ರೆ ನನಗೆ ಇಷ್ಟು ಬಿಸಿ ಇದ್ರೆ ನನಗೆ ಇಷ್ಟ ಅಂತ ಹೇಳ್ಬಿಟ್ಟು ನಾವೆಲ್ಲವನ್ನ ಬೆಳಗ್ಗೆಯಿಂದ ರಾತ್ರಿ ತನಕ ನನ್ಗೆ ಈ ತಿಂಡಿ ಇಷ್ಟ, ಈ ಡ್ರೆಸ್ ಇಷ್ಟ, ಈ ಕಲರ್ ಇಷ್ಟ, ನನ್ಗೆ ಈ ವೆಹಿಕಲ್ ಇಷ್ಟ, ಹಿಂಗ್ ಹೋದ್ರೇನೆ ಇಷ್ಟ ಅಂತ ಹೇಳ್ಬಿಟ್ಟು ನಾವು ನನ್ನಿಷ್ಟ ನನ್ಗಿದ ಆಸೆ ಅಂತ ಹೇಳ್ಬಿಟ್ಟು ನಾವು ಎಲ್ಲವನ್ನ ಬೆಳಗ್ಗೆಯಿಂದ ರಾತ್ರಿ ತನಕ ನಾವು ನಮ್ಮ ಇಂದ್ರಿಯ ಸುಖಕ್ಕೋಸ್ಕರ, ನಮ್ಮ ಸಂತೋಷಕ್ಕೋಸ್ಕರ ಮಾಡ್ತೀವಿ. ನಾವ್ ಒಂದು ಕೆಲ್ಸ ಮಾಡಿದ ತಕ್ಷಣನೇ ನಾವ್ ಅನ್ಕೊಂಡ್ಬಿಟ್ಟಿದೀವಲ್ವಾ, ಹೆಂಗ್ ಬೇಕಾದ್ರೂ ನಾನು ಕೆಲ್ಸ ಮಾಡ್ಬೋದು ಅಂತ. ಇಲ್ಲ, ನಾನು ಒಂದ್ ಕೆಲ್ಸ ಮಾಡಿದ ತಕ್ಷಣನೇ ನಾನು ಅಲ್ಲೊಂದು ಬೀಜವನ್ನ ಬಿತ್ತುತ್ತಾ ಇದ್ದೀನಿ, ಇನ್ನ ಒಂದ್ ಕೆಲ್ಸ ಮಾಡಿದ ತಕ್ಷಣ ನಾನು ಅಲ್ಲಿ ಒಂದು ಬೀಜವನ್ನ ಬಿತ್ತುತ್ತಾ ಇದ್ದೀನಿ. ಅದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇನೆ. ನಾನು ಏನ್ ಕೆಲ್ಸ ಮಾಡ್ತೀನಿ ಅಲ್ಲಿ ಒಂದು ಬೀಜವನ್ನ ನಾನು ನೆಡ್ತಾ ಇದ್ದೀನಿ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಆ ಬೀಜ ಯಾವ ಬೀಜವನ್ನ ನಾನು ನೆಟ್ಟಿದ್ದೀನೋ ಅದಕ್ಕೆ ಅನುಗುಣವಾಗಿ ಅದು ಫಲವನ್ನ ಬಿಡ್ತಾ ಹೋಗುತ್ತೆ. ನಾನು ಇವಾಗ ಕೊತ್ತಂಬರಿ ಬೀಜವನ್ನ ಬಿತ್ತಿದ್ರೆ ಅದು ಬೇಗ ಅಂದ್ರೆ ಫಲ ಕೊಡುತ್ತೆ ಅಲ್ವಾ, ಅದು ಬೇಗ ಗಿಡವಾಗ್ಬಿಡುತ್ತೆ. ಅದೇ ನಾನು ಇವಾಗ ಮಾವಿನ ಹಣ್ಣಿನ ಬೀಜವನ್ನ ಬಿತ್ತಿದ್ರೆ ಅದು ಇವತ್ತಲ್ಲ, ಇನ್ನ ಹಲವಾರು ವರ್ಷಗಳಾದ್ಮೇಲೆ ಮಾವಿನ ಹಣ್ಣು ಬರುತ್ತೆ ಅಲ್ವಾ. ಸೊ ನಾನು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಬೆಳಗ್ಗೆಯಿಂದ ರಾತ್ರಿ ತನಕ ಮಾಡಿದ್ರೆ ನಾನಲ್ಲಿ ಬೀಜವನ್ನ ಬಿತ್ಕೊಂತಾ ಹೋಗ್ತೀನಿ. ಅದನ್ನ ನಾವ್ ಇವಾಗ ಕಲ್ಪನೆ ಮಾಡ್ಕೊಂಡು ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಈ ಕರ್ಮ ಥಿಯರಿ ಅಂತ ನಾವ್ ಏನ್ ಹೇಳ್ತೀವೋ ಅದು ಚೆನ್ನಾಗಿ ನಮ್ಗೆ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಕೃಷ್ಣ ಏನೇ ಹೇಳ್ತಿದಾರೆ, ನೀನ್ ಏನೇ ಒಂದು ಕೆಲಸವನ್ನ ಮಾಡಿದ್ರೆ ನೀನು ನನಗೋಸ್ಕರ ಮಾಡು, ನನ್ನ ಸಂತೋಷಕ್ಕೋಸ್ಕರ ಮಾಡು. ನಾವು ಇವಾಗ ನಮ್ಮ ಸಂತೋಷಕ್ಕೆ ಮಾಡ್ದಲೆ ಬೇರೆಯವರ ಸಂತೋಷಕ್ಕೆ ಮಾಡಿದ ತಕ್ಷಣನೇ ಆ ಕರ್ಮವನ್ನ ತ್ಯಾಗ ಅಂತ ಕರೀತಾರೆ ಅಲ್ವಾ. ಇವಾಗ ಅಮ್ಮನ ಏನಂತ ಕರಿತೀವಿ ನಾವು, ತ್ಯಾಗಮಯಿ ಅಂತ ಕರೀತಾರೆ. ಅವರೇ ಅಡಿಗೆ ಮನೆ ಇರ್ಬೋದು, ಆದ್ರೆ ಯಾವತ್ತೂ ಸಹ ಅವ್ರಿಗೆ ಇಷ್ಟವಾಗಿರೋ ತಿಂಡಿಯನ್ನ ಮಾಡ್ಕೊಳೋದಿಲ್ಲ.
ತನ್ನ ಗಂಡನಿಗೆ ಏನ್ ಇಷ್ಟನೋ, ತನ್ನ ಮಕ್ಳಿಗೆ ಏನ್ ಇಷ್ಟನೋ ಅಂತ ಹೇಳ್ಬಿಟ್ಟು ಅವಳು ಯೋಚನೆ ಮಾಡಿ ಮಾಡ್ತಾಳೆ. ಅದಕ್ಕೆ ಅವಳನ್ನ ತ್ಯಾಗಮಯಿ ಅಂತ ಕರೆಯೋದು ಅಲ್ವಾ. ಅದೇ ತರನೇ ಇಲ್ಲಿ ನಾವು ಬೆಳಗ್ಗೆಯಿಂದ ರಾತ್ರಿ ತನಕ ಯಾವುದೇ ಒಂದು ಕರ್ಮವನ್ನ ಮಾಡಿದಾಗ ನಾನು ನನ್ನ ಸಂತೋಷಕ್ಕೆ ಮಾಡದಲೆ ಅದನ್ನ ಭಗವಂತನ ಸಂತೋಷಕ್ಕೆ ಮಾಡಿದ ತಕ್ಷಣನೇ ಅದನ್ನ ತ್ಯಾಗ ಅಂತ ಕರಿತೀವಿ, ಅದನ್ನ ಯಜ್ಞ ಅಂತ ಹೇಳ್ಬಿಟ್ಟು ಕರಿತೀವಿ. ನಾವ್ ಯಾವಾಗ ನಮ್ಮ ಕೆಲಸ ಕಾರ್ಯಗಳನ್ನ ಕೃಷ್ಣನ ಸಂತೋಷಕ್ಕೆ ಮಾಡ್ಲಿಕ್ಕೆ ಶುರು ಮಾಡ್ತೀವೋ ಆಗ ನಮ್ಗೆ ಯಾವುದೇ ಒಂದು ಬಂಧನ ತಟ್ಟೋದಿಲ್ಲ. ನಮ್ಮ ಅಕೌಂಟ್ ಅಲ್ಲಿ ಪಾಪವೇ ಆಗ್ಲಿ ಪುಣ್ಯವೇ ಆಗ್ಲಿ ಎರಡೂ ಬರೋದಿಲ್ಲ. ಇಂತಹ ಕರ್ಮವನ್ನ ಅಕರ್ಮ ಅಂತ ಕರೀತಾರೆ. ನಾವು ಕರ್ಮ ಮಾಡ್ತೀವಿ ಆದ್ರೆ ಅದಕ್ಕೆ ಯಾವುದೇ ಒಂದು ಪರಿಣಾಮ ನಮ್ಗೆ ಸಿಗ್ತಾ ಇಲ್ಲ, ಪುಣ್ಯವೂ ಸಿಗ್ತಾ ಇಲ್ಲ, ಪಾಪವೂ ಸಿಗ್ತಾ ಇಲ್ಲ. ನಮ್ಮ ಅಕೌಂಟ್ ಅಲ್ಲಿ ಯಾವಾಗ ಕರ್ಮ ಅಂದ್ರೆ ಯಾವಾಗ ಪುಣ್ಯ ಪಾಪ ಎರಡೂ ಇರೋದಿಲ್ವೋ, ನಿಲ್ ಬ್ಯಾಲೆನ್ಸ್ ಅಂತ ಹೇಳ್ತೀವೋ, ಆಗ ನಾವು ಭಗವಂತನ ಲೋಕಕ್ಕೆ ಹೋಗೋ ಅರ್ಹತೆಯನ್ನ ನಾವು ಪಡ್ಕೋತೀವಿ. ಇಲ್ಲ ಅಂತಂದ್ರೆ ಪ್ರತಿಯೊಂದು ಕರ್ಮವು ನಮ್ಮನ್ನ ಕರ್ಮ ಬಂಧನಕ್ಕೆ ಒಳಗಾಗೋ ತರ ಮಾಡುತ್ತೆ, ಇಹ ಬಂಧನಕ್ಕೆ ಒಳಗಾಗೋ ತರ ಮಾಡುತ್ತೆ. ಅದನ್ನೇ ನಮ್ಗೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ರೆ, ವಿಷ್ಣುವಿಗಾಗಿ ಮಾಡಿದ ತ್ಯಾಗವೆಂದು ಕರ್ಮವನ್ನ ಮಾಡಬೇಕು, ಇಲ್ಲವಾದರೆ ಕರ್ಮವು ಇಹ ಬಂಧನವನ್ನ ಸೃಷ್ಟಿ ಮಾಡುತ್ತದೆ. ಆದ್ದರಿಂದ ಕೌಂತೆಯ ಭಗವಂತನ ತೃಪ್ತಿಗಾಗಿ ನಿನ್ನ ನಿಯತ ಕರ್ತವ್ಯಗಳನ್ನ ಮಾಡು, ಆ ರೀತಿಯಲ್ಲಿ ನೀನು ಬಂಧನದಿಂದ ಸದಾ ಮುಕ್ತನಾಗಿರುತ್ತೀಯ ಅಂತ ಹೇಳ್ತಾರೆ. ಇವಾಗ ನೋಡಿ, ಅರ್ಜುನಗೆ ಏನ್ ಹೇಳಿದ್ರು, ನೀನು ಯುದ್ಧ ಮಾಡು ಅಂತ ಹೇಳಿದ್ರು. ಇವಾಗ ಅರ್ಜುನ ಕೃಷ್ಣನ ಸಂತೋಷಕ್ಕೋಸ್ಕರ ಯುದ್ಧ ಮಾಡಿದ್ರೆ ಅವ್ರು ಯಾವುದೇ ಒಂದು ಬಂಧನಕ್ಕೆ ಒಳಗಾಗೋದಿಲ್ಲ, ಅವ್ರಿಗೆ ಯಾವುದೇ ಒಂದು ಪಾಪ ಅನ್ನೋದು ತಟ್ಟೋದಿಲ್ಲ ಅಲ್ವಾ. ಆದ್ರೆ ಇವಾಗ ದುರ್ಯೋಧನ ಏನ್ ಮಾಡ್ತಾ ಇದ್ದಾನೆ, ಅವನ ಸಂತೋಷಕ್ಕೋಸ್ಕರ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಅವನಿವಾಗ ಮಾಡ್ತಾ ಇರೋದು ಪಾಪ ಕೃತ್ಯನೇ. ಅದನ್ನ ನಾವಿಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಸೊ ಇವಾಗ ನಮ್ಗೆ ನಮ್ಮ ಜೀವನದ ಗುರಿ ಏನು ಅಂತಂದ್ರೆ, ಮನುಷ್ಯ ಜನ್ಮದ ಗುರಿ ಏನು ಅಂತಂದ್ರೆ ನಾವ್ ಇಂದ್ರಿಯ ಸುಖ, ಹೆಚ್ಚು ಹೆಚ್ಚು ಇಂದ್ರಿಯ ಸುಖವನ್ನ ಪಡೆಯೋದು ಅಂತ ಇಲ್ಲ. ಮನುಷ್ಯ ಜನ್ಮ ಬಂದ ತಕ್ಷಣ ನಾವು ಒಂದು ಕ್ಷಣ ನಿಂತ್ಕೊಂಡು ಆ ತತ್ವ ಬ್ರಹ್ಮ ಜಿಜ್ಞಾಸು, ನಾನ್ ಯಾರು ಅಂತ ನಾವು ಯೋಚನೆ ಮಾಡ್ಬೇಕು. ನಾವು ಮಾಡುವ ಎಲ್ಲ ಕರ್ಮಗಳು ಸಹ ಸರಿಯಾಗಿ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ನನಗೆ ನಾನ್ ಯಾರು ಅಂತ ಗೊತ್ತಿಲ್ಲ ಅಂದ್ರೆ ಅವಾಗ ನಾವು ಖಂಡಿತ ಸರಿಯಾದ ಕರ್ಮವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ನಾನು ಗೃಹಿಣಿಯಾಗಿ ನನ್ನ ಅಮ್ಮ ಅಂತ ಹೇಳ್ಬಿಟ್ಟು ನನಗೆ ಅದರ ಪ್ರಜ್ಞೆ ಇಲ್ದಲೇ ಇದ್ರೆ ನಾನು ಗೃಹಿಣಿಯಾಗಿ ಮಾಡ್ಬೇಕಾಗಿರೋ ಕೆಲಸವನ್ನ ನಾನು ಮಾಡೋದಿಲ್ಲ ಅಲ್ವಾ. ಇವಾಗ ನಾನು ಇಷ್ಟ ದಿವಸ ನನ್ನ ದೇಹ ಅನ್ಕೊಂಡಿದ್ದೆ, ಅದಕ್ಕೆ ದೇಹಕ್ಕೆ ಸಂಬಂಧಪಟ್ಟಿರೋ ಕೆಲಸಗಳನ್ನೇ ನಾನು ಮಾಡ್ತಾ ಇದ್ದೆ. ಯಾವಾಗ ನನಗೆ ಆತ್ಮ ಅಂತ ನನಗೆ ಗೊತ್ತಾಗಿದ ತಕ್ಷಣನೋ, ನನಗೆ ಇವಾಗ ಆತ್ಮಕ್ಕೆ ಯಾವ ಕೆಲಸವನ್ನ ಮಾಡ್ಬೇಕು ಅಂತ ಗೊತ್ತಾದ್ಮೇಲೆ ಅದಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನ ನಾನು ಮಾಡ್ಲಿಕ್ಕೆ ಶುರು ಮಾಡ್ತಾ ಇದೀನಿ ಅಲ್ವಾ. ಇವಾಗ ನಮ್ಗೆ ಆತ್ಮ ಅಂತ ಗೊತ್ತಾಗಿದ ತಕ್ಷಣನೇ ನಾವು ಏನನ್ನ ಮಾಡ್ಬೇಕು, ನಾವು ಆತ್ಮೋದ್ಧಾರದ ಕೆಲಸವನ್ನ ಮಾಡ್ಬೇಕು, ಅಂದ್ರೆ ಭಗವಂತನ ಸಾಕ್ಷಾತ್ಕಾರದ ಕೆಲಸವನ್ನ ನಾವು ಮಾಡ್ಬೇಕಾಗತ್ತೆ. ಹಾಗಾದ್ರೆ ಹೇಗೆ ನಾವು ಈ ಕಲಿಯುಗದಲ್ಲಿ ಭಗವಂತನನ್ನ ಹೊಲಿಸ್ಕೊಳ್ಲಿಕ್ಕೆ ಸಾಧ್ಯನಾ ಅಂತ ನಮ್ಗೆ ಕ್ವಶನ್ ಬರುತ್ತೆ ಅಲ್ವಾ. ಅದಕ್ಕೆ ನೋಡಿ ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ, ಹೌದು, ಕಲಿಯುಗದಲ್ಲೂ ಸಹ ನೀವು ಯಜ್ಞವನ್ನ ಮಾಡಿ ನೀವು ಭಗವಂತನ ಸಾಕ್ಷಾತ್ಕಾರವನ್ನ ಪಡಿಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇವಾಗ ಈ ಕಲಿಯುಗದಲ್ಲಿ ಹೇಗೆ ನಾವು ಭಗವಂತನ ಸಾಕ್ಷಾತ್ಕಾರವನ್ನ ಮಾಡೋದು, ಯಜ್ಞವನ್ನ ಹೇಗೆ ಮಾಡೋದು ಅಂತ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ರೆ, ನಮಗ್ ಗೊತ್ತಿರೋ ಹಾಗೆ 4 ಯುಗಗಳಿದೆ: ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತೆ ಕಲಿಯುಗ. ಒಂದೊಂದು ಯುಗಕ್ಕೂ ಒಂದೊಂದು ಯಜ್ಞವನ್ನ ಕೊಟ್ಟಿದ್ದಾರೆ, ಆ ಯುಗದ ಧರ್ಮವನ್ನ ಕೊಟ್ಟಿದ್ದಾರೆ. ಆ ಧರ್ಮವನ್ನ ಪಾಲಿಸಿದ್ರೆ ಅಷ್ಟೇ ಅವರಿಗೆ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ. ನಮಗ್ ಗೊತ್ತಿರೋ ಹಾಗೇನೆ ಸತ್ಯಯುಗದಲ್ಲಿ ಅವರು ಕಾಡಿಗೆ ಹೋಗಿ ಸಾವಿರಾರು ವರ್ಷಗಳ ಕಾಲ ತಪಸ್ ಮಾಡ್ತಾ ಇದ್ರು. ಯಾಕಂದ್ರೆ ಅವರ ಆಯಸ್ಸು 1,00,000 ವರ್ಷಗಳ ಕಾಲ ಇತ್ತು. ಅದಕ್ಕೋಸ್ಕರ ಅವರು ಸಾವಿರಾರು ವರ್ಷಗಳ ಕಾಲ ಅವರು ತಪಸ್ಸನ್ನ ಮಾಡಿ ಭಗವಂತನನ್ನ ಅವರು ಒಲಿಸ್ಕೊತಾ ಇದ್ರು. ಅದಾದ್ಮೇಲೆ ತ್ರೇತಾಯುಗದಲ್ಲಿ ಅವರು 10,000 ವರ್ಷಗಳ ಕಾಲ ಬದುಕ್ತಾ ಇದ್ರು. ಮತ್ತೆ ಅವರು ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇದ್ರು. ಸೊ ಯಜ್ಞ ಯಾಗಾದಿಗಳನ್ನ ಮಾಡ್ಬೇಕು ಅಂತಂದ್ರೆ ನಾವು ಆ ಅಗ್ನಿಯನ್ನ ಒತ್ಸೋದು ಸಹ ನಾವು ಮಂತ್ರದಿಂದನೇ ನಾವು ಒತ್ತಿಸ್ಬೇಕು ಆ ಅಗ್ನಿಯನ್ನ. ಮತ್ತೆ ಅದಕ್ಕೆ ಬೇಕಾಗಿರೋದು ಶ್ರೇಷ್ಠವಾದ ತುಪ್ಪ, ಮತ್ತೆ ಸರಿಯಾಗಿ ಉಚ್ಚಾರಣೆ ಮಾಡುವಂತಹ ವೇದವನ್ನ ಹೇಳುವಂತಹ ಋತ್ವಿಕರು ಬೇಕು. ಇವೆಲ್ಲವೂ ಸಹ ಆ ಸಮಯದಲ್ಲಿ ಸಿಗ್ತಾ ಇತ್ತು. ಸೊ ಅಂತಹ ಶ್ರೇಷ್ಠವಾದ ಯಜ್ಞವನ್ನ ಮಾಡಿ ಅವರು ಭಗವಂತನನ್ನ ಒಲಿಸ್ಕೊತಾ ಇದ್ರು. ಅದೇ ದ್ವಾಪರ ಯುಗದಲ್ಲಿ ಅವರು ವಿಧಿವತ್ತಾಗಿ ಅವರು ಭಗವಂತನನ್ನ ದೇವಾಲಯದಲ್ಲಿ ಅರ್ಚಿಸ್ತಾ ಇದ್ರು, ಪೂಜೆಯನ್ನ ಮಾಡಿ ಭಗವಂತನನ್ನ ಒಲಿಸ್ಕೊತಾ ಇದ್ರು. ಸೊ ಅವರು 1000 ವರ್ಷಗಳ ಕಾಲ ಬದುಕ್ತಾ ಇದ್ರು. ಈಗ ನಮ್ಮ ಕಲಿಯುಗದಲ್ಲಿ ನಮ್ಮ ಆಯಸ್ಸು 100 ವರ್ಷ ಅಂತ ಹೇಳ್ತೀವಿ, ಆದ್ರೆ ನಾವು 100 ವರ್ಷನೂ ಸಹ ಬದುಕೋದಿಲ್ಲ. ಈ 100 ವರ್ಷಗಳ ಆಯಸ್ಸನ್ನ ಇಟ್ಕೊಂಡು ನಾವು ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ಭಗವಂತನನ್ನ ಒಲಿಸ್ಕೊಳ್ಲಿಕ್ಕೆ ಆಗತ್ತಾ? ಸೊ ನನಗೆ ಒಂದೇ ಒಂದು ಭಗವದ್ಗೀತೆ ಶ್ಲೋಕವನ್ನ ಸರಿಯಾಗಿ ಉಚ್ಚಾರಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇಂತಹ ಸ್ಥಿತಿಲಿ ನಾನು ಯಜ್ಞ ಯಾಗಾದಿಗಳನ್ನ ಮಾಡ್ಲಿಕ್ಕೆ ಆಗತ್ತಾ? ಮತ್ತೆ ನನಗೆ ಒಂದು ಕ್ಷಣ ನನಗೆ ಹಿಂಗೆ ಊದ್ಗಡಿ ಹಚ್ಬಿಟ್ಟು ನನಗೆ ದೀಪ ಹಚ್ಚಲಿಕ್ಕೆನೆ ನನಗೆ ಸಮಯ ಇಲ್ಲ. ಸೊ ಇಂತಹ ಮನಸ್ಥಿತಿಲಿ ಇದ್ದಾಗ ನಾನು ಭಗವಂತನನ್ನ ನಾನು ವಿಧಿವತ್ತಾಗಿ ನಾನು ಪೂಜೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ? ಇಲ್ಲ. ಹಾಗಾದ್ರೆ ನಾವು ಕಲಿಯುಗದಲ್ಲಿ ಹುಟ್ಟಿದ್ಮೇಲೆ ನಾವು ಭಗವಂತನನ್ನ ನಾವು ತಲುಪ್ಲಿಕ್ಕೆ ಸಾಧ್ಯನೇ ಇಲ್ವಾ ಅಂತ ನಮ್ಗೆ ಯೋಚನೆ ಬರುತ್ತಲ್ಲ. ಇಲ್ಲ, ನಮ್ಗೆ ಭಗವಂತ ತುಂಬಾ ಈ ಕಲಿಯುಗದ ಜನಗಳ ಮೇಲೆ ಕರುಣೆನ ತೋರಿ ನಮ್ಗೆ ಅಂತ ಹೇಳ್ಬಿಟ್ಟು ಅವರು ತುಂಬಾ ಸುಲಭವಾದ ಮಾರ್ಗವನ್ನ ಕೊಟ್ಟಿದ್ದಾರೆ. ಅದೇನು ಅಂತಂದ್ರೆ, ಕಲಿಯುಗದ ಜನಗಳಿಗೆ ಕೊಟ್ಟಿರೋದು ಜಪ ಯಜ್ಞವನ್ನ ಕೊಟ್ಟಿದ್ದಾರೆ. ಯಾವ ಜಪವನ್ನ ಮಾಡ್ಬೇಕು, ಯಾವ ಜಪ ಬೇಕಾದ್ರೂ ಮಾಡ್ಬೋದಾ? ಇಲ್ಲ. ನಮ್ಗೆ ಯಾವ ಜಪವನ್ನ
ಮಾಡ್ಬೇಕು ಅಂತಾನೂ ಸಹ ನಮ್ಗೆ ತಿಳಿಸಿಕೊಟ್ಟಿದ್ದಾರೆ. ಅದು ಯಾವುದು ಅಂತಂದ್ರೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನೋಡಿ, ನಾವ್ ಇದನ್ನ ಈ ಶ್ಲೋಕವನ್ನ ಕೇಳಿದ ತಕ್ಷಣ ನಾವೇನ್ ಅನ್ಕೋತೀವಿ, ಓ ಈ ಮಂತ್ರ ಇಸ್ಕಾನ್ ಅವರು ತಯಾರು ಮಾಡಿರೋ ಮಂತ್ರ ಅಂತ ನಾವ್ ಅನ್ಕೋತೀವಿ. ಇಲ್ಲ, ಇದನ್ನ ಇಸ್ಕಾನ್ ಅವ್ರು ಮಾಡಿಲ್ಲ. ಇದನ್ನ ಇಸ್ಕಾನ್ ಅವರು ಎಲ್ಲರಿಗೂ ಇದು ತಲುಪೋ ತರ ಮಾಡಿದ್ದಾರೆ ಅಷ್ಟೇನೆ. ಇದು ಅವ್ರು ಮಾಡಿರುವಂತಹ ಮಂತ್ರ ಅಲ್ಲ. ನೋಡಿ, ಇದರಲ್ಲಿ 16 ಪದಗಳಿದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇಲ್ಲಿ ಹರೇ ಅನ್ನೋ ಪದ ಇದೆ, ಕೃಷ್ಣ ಅನ್ನೋ ಒಂದು ಪದ ಇದೆ, ರಾಮ ಅನ್ನೋ ಒಂದು ಪದ ಇದೆ. ನಮ್ಗೆ ರಾಮ ಕೃಷ್ಣ ಇಬ್ರು ಗೊತ್ತಿದ್ದಾರೆ, ಅವರು ದೇವರು ಅಂತ ನಮ್ಗೆ ಗೊತ್ತಿದ್ದಾರೆ. ಮತ್ತೆ ಹರೇ ಅಂತಂದ್ರೆ ಅದು ಶ್ರೀಮತಿ ರಾಧಾರಾಣಿನ ಸೂಚಿಸುತ್ತೆ. ಶ್ರೀಮತಿ ರಾಧಾರಾಣಿ ಅವರು ಆ ಭಕ್ತಿಗೆ ಅವರು ಉತ್ತಮ ಉದಾಹರಣೆ, ಶ್ರೇಷ್ಠ ಉದಾಹರಣೆ. ಅದಕ್ಕೆ ನಾವು ಶ್ರೀಮತಿ ರಾಧಾರಾಣಿಯನ್ನ ಪ್ರಾರ್ಥನೆ ಮಾಡ್ತಾ ಇದೀವಿ. ಭಗವಂತನ ಅಂತರಂಗ ಶಕ್ತಿಯವರು, ಆ ಅಂತರಂಗ ಶಕ್ತಿನ ನಾವು ಪ್ರಾರ್ಥನೆ ಮಾಡ್ತಾ ಇದೀವಿ. ನಮ್ಗೆ ಭಗವಂತನ ಸೇವಾ ಭಾಗ್ಯವನ್ನ ಕೊಡು, ಅಂದ್ರೆ ರಾಮ ಕೃಷ್ಣರ ಸೇವಾ ಭಾಗ್ಯವನ್ನ ಕೊಡು, ನಮ್ಗೆ ಅವರ ಸೇವೆಯಲ್ಲಿ ತೊಡಗಿಸ್ಕೊ ಅಂತ ನಾವು ಕೇಳ್ತಾ ಇದೀವಿ. ಯಾಕಂದ್ರೆ ನಾವಿವಾಗ ಭಗವಂತನಿಂದ ನಾವು ದೂರ ಬಂದಿದೀವಿ ಅಲ್ವಾ. ನಮ್ಮ ಕರ್ತವ್ಯ ಏನು? ನಾವು ಭಗವಂತನ ಅಂಶವಾಗಿ ಭಗವಂತನಿಗೆ ಸೇವೆ ಮಾಡೋದು ನಮ್ಮ ಕರ್ತವ್ಯ. ನಾವಿವಾಗ ದೂರ ಬಂದಿರೋದ್ರಿಂದ, ನಾವಿವಾಗ ಮತ್ತೆ ಅದನ್ನ ಅರ್ಥ ಮಾಡ್ಕೊಂಡಿರೋದ್ರಿಂದ ನಾವು ಕೇಳ್ತಾ ಇದೀವಿ, ನಮ್ಗೆ ಸೇವಾ ಭಾಗ್ಯವನ್ನ ಕೊಡು ಅಂತ ಅಲ್ವಾ. ಇವಾಗ ನೋಡಿ, ನನ್ನ ಕೈ ನನ್ನ ದೇಹದ ಅಂಶ ಅಲ್ವಾ. ನನ್ನ ಕೈಯ ಕೆಲಸ ಏನು? ನನ್ನ ಕೈ ದೇಹದ ಅಂಶವಾಗಿ ಈ ದೇಹವನ್ನ ಪೋಷಣೆ ಮಾಡೋದು, ದೇಹವನ್ನ ನೋಡ್ಕೊಳ್ಳೋದು ನನ್ನ ಕೈಯ ಕೆಲಸ ಅಲ್ವಾ. ಅದೇ ತರನೇ ನಾವು ಭಗವಂತನ ಅಂಶವಾಗಿ ನಮ್ಮ ಕೆಲಸ ಏನು? ಭಗವಂತನಿಗೆ ಸೇವೆಯನ್ನ ಮಾಡೋದು. ಅದನ್ನೇ ನಾವಿಲ್ಲಿ ಕೇಳ್ಕೊತಾ ಇದೀವಿ ಅಷ್ಟೇ. ಶ್ರೀಮತಿ ರಾಧಾರಾಣಿಯನ್ನ ಕೇಳ್ಕೊತಾ ಇದೀವಿ, ನನಗೆ ಸೇವಾ ಭಾಗ್ಯವನ್ನ ಕೊಡು ಅಂತ ಹೇಳ್ಬಿಟ್ಟು. ಸೊ ಹಾಗಾದ್ರೆ ಈ ಮಂತ್ರವನ್ನ ಯಾರು ಕೊಟ್ಟಿದ್ದಾರೆ, ಎಲ್ಲಿದೆ ಈ ಮಂತ್ರ ಅಂತ ಹೇಳ್ಬಿಟ್ಟು ನಮ್ಗೆ ಅನ್ಸುತ್ತೆ ಅಲ್ವಾ. ನಾವು ಅದನ್ನ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಈ ಹರೇ ಕೃಷ್ಣ ಮಹಾಮಂತ್ರವನ್ನ ನಮ್ಗೆ ಇದನ್ನ ತಿಳಿಸಿಕೊಟ್ಟವರು ಬೇರೆ ಯಾರು ಅಲ್ಲ, ಚೈತನ್ಯ ಮಹಾಪ್ರಭುಗಳು. ಚೈತನ್ಯ ಮಹಾಪ್ರಭುಗಳು ಬೇರೆ ಯಾರು ಅಲ್ಲ, ಅವರು ಸ್ವತಃ ಶ್ರೀಕೃಷ್ಣನೇ. ಅವರು ಕಲಿಯುಗದಲ್ಲಿ 500 ವರ್ಷಗಳ ಹಿಂದೆ ಅವರು ಅವತಾರವನ್ನು ಪಡೆದಿದ್ದಾರೆ. ಬಂದು ಅವ್ರು ನಮ್ಗೆಲ್ಲರಿಗೂ ಸಹ ಕರುಣೆಯನ್ನ ತೋರಿ, ಅಯ್ಯೋ ನನ್ನ ಮಕ್ಳು ಯಾರನ್ನು ಸಹ ಅವ್ರು ನನ್ನ ಬಳಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ವಲ್ಲ, ಅವ್ರಿಗೆ ಸುಲಭವಾದ ಮಾರ್ಗವನ್ನ ಕೊಡ್ಬೇಕು ಈ ಕಲಿಯುಗದ ಜನಗಳಿಗೆ ಅಂತ ಹೇಳ್ಬಿಟ್ಟು ಅವರು ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಕೊಟ್ಟಿದ್ದಾರೆ. ಸೊ ಈ ಹರೇ ಕೃಷ್ಣದ ಮಹಾಮಂತ್ರದ ಉಲ್ಲೇಖ ಹಲವಾರು ಪುರಾಣಗಳಲ್ಲಿ ಬರುತ್ತೆ. ನಿಮ್ಗೆ ಮುಂದೆ ಕ್ಲಾಸ್ಗಳಲ್ಲಿ ನಿಮ್ಗೆ ತಿಳಿಸಿಕೊಡ್ಲಾಗುತ್ತೆ ಯಾವ ಪುರಾಣದಲ್ಲಿ ಈ ಉಲ್ಲೇಖ ಬರುತ್ತೆ, ಹರೇ ಕೃಷ್ಣ ಮಹಾಮಂತ್ರದ ಉಲ್ಲೇಖ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ತಿಳಿಸಿಕೊಡ್ಲಾಗುತ್ತೆ. ಸೊ ಇವಾಗ ನಾವೇನನ್ನ ಅರ್ಥ ಮಾಡ್ಕೋಬೇಕು, ಸ್ವತಃ ಶ್ರೀಕೃಷ್ಣನೇ ಚೈತನ್ಯ ಮಹಾಪ್ರಭುವಾಗಿ ಚೆನ್ನಾವತಾರದಲ್ಲಿ ಬಂದು ನಮ್ಗೆ ಈ ಹರೇ ಕೃಷ್ಣ ಮಹಾಮಂತ್ರವನ್ನ ತಿಳಿಸಿಕೊಟ್ಟಿದ್ದಾರೆ. ಸೊ ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳಲಿಕ್ಕಿನ ಮುಂಚೆ, ನಾವು ಈ ಮಂತ್ರವನ್ನ ಜಪ ಮಾಡ್ಲಿಕ್ಕಿನ ಮುಂಚೆ ಪಂಚತತ್ವ ಮಹಾಮಂತ್ರವನ್ನ ನಾವು ಹೇಳ್ಬೇಕಾಗತ್ತೆ. ಈ ಪಂಚತತ್ವ ಮಹಾಮಂತ್ರ ಏನು ಅಂತಂದ್ರೆ, ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತರುಂದ ಅಂತ ಹೇಳ್ಬಿಟ್ಟು ನಾವಿಲ್ಲಿ 5 ಜನರನ್ನ ಪ್ರಾರ್ಥನೆ ಮಾಡ್ತಾ ಇದೀವಿ. ಅವ್ರ 5 ಜನ ಯಾರು ಅಂತಂತಂದ್ರೆ, ಕೃಷ್ಣ ಯಾವಾಗ್ಲೂ ಈ ಭೌತಿಕ ಪ್ರಪಂಚಕ್ಕೆ ಬಂದಾಗ, ತನ್ನ ಲೋಕ ಆಧ್ಯಾತ್ಮಿಕ ಪ್ರಪಂಚದಿಂದ ಈ ಭೌತಿಕ ಪ್ರಪಂಚಕ್ಕೆ ಬಂದಾಗ ಅವ್ರೊಬ್ರೇ ಬರೋದಿಲ್ಲ, ಅವ್ರ ಜೊತೆ ಅವರು ತನ್ನ ಅನುಚರರನ್ನ ಕರ್ಕೊಂಡ್ ಬರ್ತಾರೆ. ಅವರು ಚೈತನ್ಯ ಮಹಾಪ್ರಭುವಾಗಿ ಬಂದಾಗ ತನ್ನ ಜೊತೆ ಅವರು ಬಲರಾಮನನ್ನ ಕರ್ಕೊಂಡ್ ಬರ್ತಾರೆ. ಬಲರಾಮ ಅವರು ನಿತ್ಯಾನಂದ ಪ್ರಭುವಾಗಿ ಬರ್ತಾರೆ. ಮತ್ತೆ ಶ್ರೀಮತಿ ರಾಧಾರಾಣಿ ಅವರು ಗದಾಧರ ಪಂಡಿತರಾಗಿ ಬರ್ತಾರೆ. ಇಲ್ಲಿ ಕೆಂಪು ಬಟ್ಟೆನ ಧರಿಸಿದಾರಲ್ಲ, ಅವರು ಶ್ರೀಮತಿ ರಾಧಾರಾಣಿಯನ್ನ ಅವರು ಪ್ರತಿನಿಧಿಸ್ತಾರೆ. ಮತ್ತೆ ಇಲ್ಲಿ ನೀಲಿ ಬಣ್ಣವನ್ನ ಧರಿಸಿರೋರು ಇವರು ಬಲರಾಮ, ಅವರು ನಿತ್ಯಾನಂದ ಪ್ರಭುವಾಗಿ ಬರ್ತಾರೆ. ಇಲ್ಲಿ ಬಿಳಿ ವಸ್ತ್ರವನ್ನ ಧರಿಸ್ಕೊಂಡಿರೋರು ಅದ್ವೈತಾಚಾರ್ಯರು, ಅವರು ಸದಾಶಿವ ಮತ್ತೆ ವಿಷ್ಣುವಿನ ಅಂಶ. ಕೇಸರಿ ಬಣ್ಣದ ವಸ್ತ್ರವನ್ನ ಧರಿಸ್ಕೊಂಡಿರೋರು ಇವರು ಶ್ರೀವಾಸ, ಇವರು ನಾರದರನ್ನ ಪ್ರತಿನಿಧಿಸ್ತಾರೆ. ಸೊ ಇವರೆಲ್ಲರನ್ನೂ ಸಹ ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಎಲ್ಲರಿಗೂ ಸಹ ಹಂಚಲಿಕ್ಕೆ ಬಂದಿದ್ದಾರೆ, ಪ್ರಚಾರವನ್ನ ಮಾಡ್ಲಿಕ್ಕೆ ಬಂದಿದ್ದಾರೆ. ಅದಕ್ಕೆ ಈ ಭಕ್ತ ವೃಂದವನ್ನ ನಾವು ಸ್ಮರಣೆ ಮಾಡಿ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೋಬೇಕು. ಹರೇ ಕೃಷ್ಣ ಮಹಾಮಂತ್ರವನ್ನ ಪಠನೆ ಮಾಡಿದಾಗ ನಮ್ಮಿಂದ ಏನಾದ್ರೂ ಒಂದು ದೋಷಗಳಾದ್ರೆ ಅದನ್ನ ಹೋಗಲಾಡಿಸ್ಲಿಕ್ಕೆ ನಾವು ಈ 5 ಜನರನ್ನ ನಾವು ಪ್ರಾರ್ಥಿಸಿ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೋಬೇಕಾಗತ್ತೆ. ಸೊ ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಗೆ ಹೇಳ್ಕೊಳೋದು ಅಂತಂದ್ರೆ, ನಾವೆಲ್ಲನೂ ಸಹ ಜಪಮಣಿಯನ್ನ ನೋಡಿದೀವಲ್ವಾ, ಇದರಲ್ಲಿ 108 ಮಣಿಗಳಿರುತ್ತೆ. ಸೊ ನಾವಿಲ್ಲಿ ಈ ಮಣಿಯನ್ನ ಹೇಗೆ ಇಟ್ಕೋಬೇಕು ಅಂತಂದ್ರೆ, ನಾವಿಲ್ಲಿ ಈ ಚಿತ್ರದಲ್ಲಿ ನೋಡ್ತಾ ಇರೋ ಹಾಗೇನೆ ಈ ತೋರ್ ಬೆರಳಿನಿಂದ ನಾವು ಈ ಮಣಿಯನ್ನ ಮುಟ್ಕೂಡ್ದು, ಮಧ್ಯ ಬೆರಳು ಮತ್ತೆ ಹೆಬ್ಬೆರಳಿನಿಂದ ಈ ಮಣಿಯನ್ನ ಮುಟ್ಬೇಕು. ಮತ್ತೆ ಈ ಮಣಿಯನ್ನ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಗೆ ಹೇಳ್ಕೋಬೇಕು ಅಂತಂದ್ರೆ, ನಮಗೆ ಇಲ್ಲಿ ಒಂದು ಮಣಿ ಕಾಣಿಸ್ತಾ ಇದೆಯಲ್ಲ, ಇದನ್ನ ಕೃಷ್ಣ ಮಣಿ ಅಂತ ಕರೀತಾರೆ. ಈ ಕೃಷ್ಣ ಮಣಿ ಮೇಲೆ ನಾವು ಬೆರಳನ್ನ ಇಟ್ಕೊಂಡು ನಾವು ಪಂಚತತ್ವ ಮಂತ್ರವನ್ನ ಹೇಳ್ಕೋಬೇಕು. ಅದಾದ್ಮೇಲೆ ನಾವು ಈ 1ನೇ ಮಣಿಗೆ ಬರ್ಬೇಕು. ಈ 1ನೇ ಮಣಿಯ ಮೇಲೆ ನಾವು ಬೆರಳನ್ನ ಇಟ್ಕೊಂಡು ಮಧ್ಯ ಬೆರಳು ಮತ್ತೆ ಹೆಬ್ಬೆರಳನ್ನ ಇಟ್ಕೊಂಡು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳ್ಬಿಟ್ಟು ನಾವು ಪ್ರತಿಯೊಂದು ಶಬ್ದವನ್ನ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡ್ತಾ ನಮ್ಮ ಕಿವಿಗೆ ಬೀಳೋ ತರ ನಾವು ಅಷ್ಟು ಜೋರಾಗಿ ಹೇಳ್ತಾ ನಾವು ಆ ಮಂತ್ರವನ್ನ ಮುಗಿಸ್ಬೇಕು. ಅದಾದ್ಮೇಲೆ 2ನೇ ಮಣಿಗೆ ಹೋಗ್ಬೇಕು. ನಾವು ಈ 1ನೇ ಮಣಿಯನ್ನ ನಮ್ಮ ಕಡೆಗೆ ಎಳ್ಕೊಂಡು ನಮ್ಮ ಬೆರಳನ್ನ ಮತ್ತೆ 2ನೇ ಮಣಿ ಹತ್ರ
ಇಟ್ಕೋಬೇಕಾಗತ್ತೆ. ಇದೇ ತರ ನಾವು 108 ಬಾರಿ ಹೇಳ್ಕೋಬೇಕಾಗತ್ತೆ. 108 ಬಾರಿ ಹೇಳ್ಕೊಂಡ್ಮೇಲೆ ನಾವು ಇದನ್ನ ಒಂದು ಮಾಲೆ ಮಾಡಿದೀವಿ ಅಂತ ಅರ್ಥ. ಅಂದ್ರೆ ನಾವು 108 ಬಾರಿ ಹೇಳ್ಕೊಂಡಾಗ ಒಂದ್ ರೌಂಡ್ ಅಂತ ನಾವ್ ಹೇಳ್ತೀವಿ, ಅಥವಾ ಒಂದು ಬಾರಿ ನಾವು ಹರೇ ಕೃಷ್ಣ, ಒಂದು ಸುತ್ತು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಂಡಿದೀವಿ ಅಂತ ಪರಿಗಣಿಸಲಾಗತ್ತೆ. ಅದಾದ್ಮೇಲೆ ನಾವು 2ನೇ ರೌಂಡ್ ಹೇಳ್ಕೋಬೇಕು ಅಂತಂದ್ರೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ನಾವು ಮತ್ತೆ ಈ 1ನೇ ಮಣಿಗೆ ಜಂಪ್ ಮಾಡ್ಕೊಡ್ದು, ಈ ಕೃಷ್ಣ ಮಣಿಯನ್ನ ಜಂಪ್ ಮಾಡ್ಕೊಡ್ದು. ಯಾವತ್ತೂ ನಾವ್ ಏನ್ ಮಾಡ್ಬೇಕು, ಈ 108ನೇ ಮಣಿಯನ್ನ ನಾವು ಉಲ್ಟಾ ತಿರುಗಿಸ್ಕೊಂಡು ಈ 108ನೇ ಮಣಿಯನ್ನ 1ನೇ ಮಣಿಯಾಗಿ ಮಾಡ್ಕೊಂಡು ನಾವು ಈ ಹಿಂದೆಯಿಂದ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ 108 ಬಾರಿ ಹೇಳ್ಕೊಂಡು ಈ 1ನೇ ಮಣಿ ಹತ್ರ ನಾವು ಬರ್ಬೇಕಾಗತ್ತೆ. ಸೊ ಅವಾಗ 2 ರೌಂಡ್ ಮಾಡ್ದಂಗ ಆಗತ್ತೆ. ಸೊ 3ನೇ ರೌಂಡ್ ಮಾಡ್ಬೇಕಂತಂದ್ರೆ ಮತ್ತೆ ಜಂಪ್ ಮಾಡೋ ಹಾಗಿಲ್ಲ. ನಾವ್ ಈ ಕೃಷ್ಣ ಮಣಿ ಮೇಲೆ ನಾವು ಪಂಚತತ್ವ ಮಹಾಮಂತ್ರವನ್ನ ಹೇಳ್ಕೊಂಡು ಮತ್ತೆ ನಾವು ಅದನ್ನ ಉಲ್ಟಾ ತಿರುಗಿಸ್ಕೊಂಡು ನಾವ್ ಇಲ್ಲಿಂದ ಮತ್ತೆ ಒಂದನೇ ಮಣಿ ಇಲ್ಲಿ ಏನ್ ಕಾಣಿಸ್ತೀವೋ ಅದನ್ನ 3ನೇ ರೌಂಡ್ ಅಲ್ಲಿ ಇದನ್ನ ಮತ್ತೆ ಇದು 1ನೇ ಮಣಿನೇ ಆಗತ್ತೆ. ಸೊ ಈ ತರ ಮತ್ತೆ 108 ಬಾರಿ ಹೇಳ್ಬೇಕಾಗತ್ತೆ. ಈ ತರ ನಮ್ಗೆ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಳ್ಲಿಕ್ಕೆ ಹೇಳಿದರೆ, ನಿಮ್ಗೆ ಇವಾಗ ಲೆವೆಲ್ 1 ನಲ್ಲಿ ಇರೋದ್ರಿಂದ ನೀವು 1 ರೌಂಡ್ ಹರೇ ಕೃಷ್ಣ ಮಹಾಮಂತ್ರವನ್ನ ಮಾಡಿ ಅಂತ ಹೇಳ್ಬಿಟ್ಟು ವಿನಂತಿಯನ್ನ ಮಾಡ್ಕೊತಾ ಇದೀನಿ. ಯಾಕಂದ್ರೆ ಈ ಹರೇ ಕೃಷ್ಣ ಮಹಾಮಂತ್ರ ನಾವು ಯಾಕೆ ಇದಕ್ಕಷ್ಟು ಪ್ರಾಮುಖ್ಯತೆನ ಕೊಡ್ತೀವಿ ಅಂತಂದ್ರೆ, ನೀವೇ ಅದನ್ನ ಹೇಳ್ಕೊಂಡ್ರೆ ಗೊತ್ತಾಗುತ್ತೆ. ನಾನು ಎಷ್ಟೇ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರು ಸಹ ಅದರ ಪರಿಣಾಮ ನಿಮ್ಗೆ ಗೊತ್ತಾಗೋದಿಲ್ಲ. ನೀವು ಇವಾಗ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೀವು ಎಷ್ಟೊಂದನ್ನ ಟ್ರೈ ಮಾಡ್ಬೇಕು ಅಂತ ಅನ್ಕೋತೀರಾ ಅಲ್ವಾ, ಅದೇ ತರನೇ ಒಮ್ಮೆ ಇದನ್ನ ನೀವು ಹೇಳ್ಕೊಳ್ಲಿಕ್ಕೆ ಶುರು ಮಾಡಿ, ಆಗ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಇದು ಹೃದಯದ ಮಂತ್ರ. ನಾವು ಈ ಮಂತ್ರ ಹೇಳ್ಕೊಂಡಿದ ತಕ್ಷಣನೇ ನಮ್ಮ ಆತ್ಮ ಪರಮಾತ್ಮನ ಸಂಪರ್ಕಕ್ಕೆ ಬರುತ್ತೆ. ಆಗ ನಿಮ್ಗೆ ನಿಜವಾದ ಆನಂದವನ್ನ ನೀವೇ ಅನುಭವಿಸ್ತೀರಾ. ಅದನ್ನ ನಾವ್ ಯಾರುನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಮತ್ತೆ ನಾವು 6ನೇ ಅಧ್ಯಾಯದಲ್ಲಿ ನಾವು ಡೀಟೇಲ್ ಆಗಿ ನಾವು ಅರ್ಥ ಮಾಡ್ಕೋತೀವಿ ಇದ್ರ ಬಗ್ಗೆ. ಸೊ ನಮಗೆ ಇಲ್ಲಿ ಏನಂತ ಹೇಳ್ತಿದ್ರೆ, ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಎಲ್ಲಿ ಬೇಕಾದ್ರೂ ಹೇಳ್ಕೋಬಹುದು. ಇದನ್ನ ನೀತಿ ನಿಯಮಗಳು ಏನೂ ಇಲ್ಲ ಇದಕ್ಕೆ. 6ನೇ ಅಧ್ಯಾಯಕ್ಕೆ ಹೋದಾಗ ಡೀಟೇಲ್ ಆಗಿ ಅರ್ಥ ಮಾಡ್ಕೋತೀವಿ. ಸೊ ಇದನ್ನ ನಾವು ಎಲ್ಲರೂ ಒಟ್ಟಾಗಿ ಹೇಳ್ಕೋಬಹುದು. ಮತ್ತೆ ಬೀದಿಯಲ್ಲೂ ಸಹ ನಾವು ಈ ಹರೇ ಕೃಷ್ಣ ಮಹಾಮಂತ್ರದ ಪಠಣೆಯನ್ನ ನಾವು ಮಾಡ್ಬೋದು. ನಮ್ಗೆ ಮಂತ್ರ ಅಂದ ತಕ್ಷಣ ಇದನ್ನ ಜೋರಾಗಿ ಹೇಳ್ಕೋಬಾರ್ದು ಅಂತ ನಾವು ಅನ್ಕೋತೀವಲ್ವಾ, ಇಲ್ಲ, ಇದನ್ನ ನಾವು ಜೋರಾಗಿ ಹೇಳ್ಕೋಬಹುದು. ಜೋರಾಗಿ ಹೇಳ್ಕೊಂಡ್ರೆ ಎಲ್ಲರಿಗೂ ಸಹ ಇದರ ಉಪಯೋಗ ಅದು ತಲುಪುತ್ತೆ. ನಾವು ಏಕಾಂಗಿ ಆಗಿದ್ದಾಗ ನಾವು ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೋಬಹುದು. ಸೊ ಹರೇ ಕೃಷ್ಣ ಮಹಾಮಂತ್ರ ಈ ಕಲಿಯುಗದ ಮಂತ್ರ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ನಮ್ಗೆ ಶ್ರೀಮದ್ ಭಾಗವತಮಲ್ಲೂ ಸಹ ಹೇಳ್ತಾ ಇದ್ದಾರೆ, ಯಜ್ಞೈಹಿ ಸಂಕೀರ್ತನ ಪ್ರಾಯೈ ಯಜ್ಞಂತಿಹಿ ಸುಮೇಧಸಃ. ಸುಮೇಧಸ ಅಂತಂದ್ರೆ, ಮೇಧಸ ಅಂತಂದ್ರೇನು, ಬುದ್ಧಿವಂತರು. ಸುಮೇಧಸ ಅಂತಂದ್ರೆ ಶ್ರೇಷ್ಠವಾದಂತಹ ಬುದ್ಧಿ ಉಳ್ಳವರು. ಅವ್ರು ಏನ್ ಮಾಡ್ತಾರೆ, ಅವರು ಹರಿನಾಮ ಸಂಕೀರ್ತನೆಯನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಮತ್ತೆ ನಮ್ಗೆ ಈ ಭಗವದ್ಗೀತೆಯಲ್ಲಿ 10ನೇ ಅಧ್ಯಾಯದಲ್ಲೂ ಸಹ ಕೃಷ್ಣ ಹೇಳ್ತಾ ಇದಾರೆ, ಯಜ್ಞಾನಾಂ ಜಪ ಯಜ್ಞೋಸ್ಮಿ, ಯಜ್ಞಗಳಲ್ಲಿ ನಾನು ಜಪಯಜ್ಞ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಸೊ ನಾವ್ ಇವಾಗ ಏನ್ ಅರ್ಥ ಮಾಡ್ಕೊಂಡ್ವಿ, ನಾವು ಹರೇ ಕೃಷ್ಣ ಮಹಾಮಂತ್ರ ಕಲಿಯುಗದ ಧರ್ಮ, ಕಲಿಯುಗದ ಯಜ್ಞ. ನಾವೆಲ್ಲರೂ ಸಹ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೋಬೇಕು. ಅದು ನಮ್ಮ ಧರ್ಮ. ಆ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ಕೋಬೇಕಾದ್ರೆ ನಾವು ಇದನ್ನ ನಮ್ಗೆ ತಲುಪಿಸಿರುವಂತಹ ಚೈತನ್ಯ ಮಹಾಪ್ರಭುಗಳ ಭಕ್ತವೃಂದ ಏನಿದೆ ಅವ್ರಿಗೆ ನಾವು ಪ್ರಣಾಮವನ್ನ ಅರ್ಪಿಸಿ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ನೋಡಿ, ಇಲ್ಲಿ ನಮ್ಗೆ ಇಲ್ಲಿ ಏನನ್ನ ತಿಳಿಸಿ ಕೊಡ್ತಾ ಇದಾರೆ ಅಂತಂದ್ರೆ, ಹರೈರ್ನಾಮ ಹರೈರ್ನಾಮೈವ ಕೇವಲಂ ಕಲವು ನಾಸ್ತೈವ ಗತಿರನ್ಯತ ಅಂತ ಹೇಳ್ತಾರೆ. ಜಗಳ ಮತ್ತು ಬೂಟಾಟಿಕೆಯ ಈ ಯುಗದಲ್ಲಿ ವಿಮೋಚನೆಯ ಏಕೈಕ ಸಾಧನವೆಂದರೆ ಭಗವಂತನ ಪವಿತ್ರ ಹೆಸರುಗಳನ್ನು ಜಪಿಸುವುದು. ಬೇರೆ ದಾರಿ ಇಲ್ಲ ಅಂತ ಹೇಳ್ಬಿಟ್ಟು 3 ಬಾರಿ ಹೇಳ್ತಾ ಇದಾರೆ. ಅಂದ್ರೆ ಈ ಯುಗದಲ್ಲಿ ಎಂತಹ ಯುಗ, ಜಗಳ ಮತ್ತೆ ಬೂಟಾಟಿಕೆ. ಅಂದ್ರೆ ನಾವು ಕಲಹ ಪ್ರಿಯರು. ನಮ್ಗೆ ಒಂದು ಚಿಕ್ಕದ ಯಾವುದೇ ಒಂದು ವಿಷಯ ಸಿಕ್ಕಿದ್ರೆ ಸಾಕು, ನಾವು ಜಗಳನೇ ಶುರು ಮಾಡ್ಬಿಡ್ತೀವಿ. ಬೂಟಾಟಿಕೆ, ಒಳಗಡೆ ಒಂದು ಹೊರಗಡೆ ಒಂದು. ನನ್ಗೆ ಇವಾಗ ಮನ್ಸಲ್ಲಿ ಏನೋ ಅನಿಸ್ತಾ ಇರುತ್ತೆ, ಅದನ್ನ ಹೊರಗಡೆ ಬೇರೆಯವ್ರನ್ನ ಸಂತೋಷ ಪಡಿಸ್ಲಿಕ್ಕೆ ನಾವು ಬೇರೆ ಏನನ್ನೋ ಮಾತಾಡ್ತೀವಿ, ಅಂದ್ರೆ ಬೂಟಾಟಿಕೆ. ಇಂತಹ ಯುಗ ಅಂದ್ರೆ ಕಲಿಯುಗದಲ್ಲಿ ವಿಮೋಚನೆ ಅಂದ್ರೆ ನಾವು ಆತ್ಮ ಸಾಕ್ಷಾತ್ಕಾರವನ್ನ ಪಡ್ಕೋಬೇಕು ಅಂತಂದ್ರೆ ಏಕೈಕ ಸಾಧನ, ಒಂದೇ ಒಂದು ಸಾಧನ, ಬೇರೆ ಇನ್ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ರೆ. ಅದು 3 ಬಾರಿ ಹೇಳ್ತಾ ಇದ್ರೆ. ಏನದು ಸಾಧನ ಇರೋದು ಅಂತಂದ್ರೆ ಭಗವಂತನ ಪವಿತ್ರ ಹೆಸರುಗಳನ್ನ ಜಪಿಸುವುದು ಅಂತ ಹೇಳ್ತಾರೆ. ಅಂದ್ರೆ ಹರಿನಾಮ ಸಂಕೀರ್ತನೆ ಬಿಟ್ರೆ ಅನ್ಯ ಮಾರ್ಗ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ನಮ್ಗೆ ಇವಾಗ ಮತ್ತೆ ಕೃಷ್ಣ ನಮ್ಗೆ ತಿಳಿಸಿ ಕೊಡ್ತಾ ಇದಾರೆ. ನಾವು ಯಜ್ಞದ ಚಕ್ರದ ಬಗ್ಗೆ ನಮ್ಗೆ ತಿಳಿಸಿ ಕೊಡ್ತಾ ಇದ್ದಾರೆ. ಈ ಯಜ್ಞ ಚಕ್ರ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋಣಂತೆ. ಅನ್ನದ್ಭವಂತಿ ಭೂತಾನಿ ಪರ್ಜನ್ಯ ಧನ್ನ ಸಂಭವ, ಯಜ್ಞಾದ್ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ. ಎಲ್ಲ ಜೀವಿಗಳು ಆಹಾರ ಧಾನ್ಯಗಳಿಂದ ಬದುಕುತ್ತವೆ. ಧಾನ್ಯಗಳನ್ನ ಮಳೆ ಉತ್ಪತ್ತಿ ಮಾಡುತ್ತವೆ. ಯಜ್ಞದ ಆಚರಣೆಯಿಂದ ಮಳೆಯಾಗುತ್ತದೆ. ಯಜ್ಞವು ನಿಯತ ಕರ್ಮಗಳಿಂದ ಉದ್ಭವಿಸುತ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ನಮ್ಗೆ ಇದನ್ನೆಲ್ಲ ಕೇಳಿದಾಗ ಇದ್ರಲ್ಲಿ ಏನಪ್ಪಾ ಅಂತದೊಂದು ಶ್ರೇಷ್ಠವಾದದ್ದು ಏನೋ ಇಲ್ಲ. ನಮ್ಗೆಲ್ಲರಿಗೂ ಗೊತ್ತು, ಹೌದು, ನಮ್ಗೆ ಊಟ ಇಲ್ದಲೆ ನಾವು ಬದುಕ್ಲಿಕ್ಕೆ ಆಗೋದಿಲ್ಲ. ನಾವು ಬೆಳೆಗಳನ್ನ ಬೆಳಿಬೇಕಂತಂದ್ರೆ ಅಲ್ಲಿ ಒಂದು ನೀರಂತ ಇರ್ಬೇಕು. ನೀರ್ ಸಿಗೋದು ನಮ್ಗೆ ಮಳೆಯಿಂದ. ಇದ್ರಲ್ಲಿ ಏನಪ್ಪಾ ಅಂತ ಸ್ಪೆಷಲ್ ಇದೆ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ.
ನೋಡಿ ಇವಾಗ ಕೃಷ್ಣ ಏನನ್ನ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ. ಈ ಯಜ್ಞ ಚಕ್ರ ತುಂಬಾ ಮುಖ್ಯವಾದದ್ದು. ನಮ್ಗೆ ಗೊತ್ತಿರೋ ಹಾಗೇನೆ ಈ ಭೌತಿಕ ಪ್ರಪಂಚವನ್ನ ಸೃಷ್ಟಿ ಮಾಡಿದ್ದಾರೆ ಭಗವಂತ. ಸೃಷ್ಟಿ ಮಾಡಿ ನಮ್ಗೆ ವೇದಗಳನ್ನ ಕೊಟ್ಟಿದ್ದಾರೆ. ನೀವ್ ಹೇಗೆ ಇಲ್ಲಿ ಜೀವನವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ವೇದಗಳನ್ನ ಕೊಟ್ಟಿದ್ದಾರೆ. ವೇದಗಳಿಗೆ ಅನುಸಾರವಾಗಿ ನಾವು ಕರ್ಮವನ್ನ ಮಾಡಿದಾಗ, ನಾವು ಆಚರಣೆ ಮಾಡಿದಾಗ ಏನಾಗುತ್ತೆ, ದೇವತೆಗಳು ತುಂಬಾ ಸಂತೋಷಗೊಂಡು ಸರಿಯಾಗಿ ಕಾಲ ಕಾಲಕ್ಕೆ ಅವರು ಮಳೆಯಾಗೋ ತರ, ಬಿಸಿಲನ್ನ ಕೊಡೋ ತರ, ಶಾಖವನ್ನ ಕೊಡೋ ತರ ಅವರು ಅನುಗ್ರಹ ಮಾಡ್ತಾರೆ. ಅವಾಗ ಏನಾಗುತ್ತೆ, ನಾವು ಬೆಳೆಯನ್ನ ಸಮೃದ್ಧಿಯಾಗಿ ಬೆಳಿತೀವಿ. ಈ ಬೆಳೆಯಿಂದ ನಾವ್ ಏನ್ ಮಾಡ್ತೀವಿ, ಆಹಾರ ತಯಾರು ಮಾಡ್ತೀವಿ. ಇದೆಲ್ಲವೂ ಸಹ ನಾವು ಮಾಡ್ತಾ ಇದೀವಿ ಅಲ್ವಾ. ಆದ್ರೆ ಇಲ್ಲೇನಾಗ್ತಿದೆ, ನಾವು ಆಹಾರವನ್ನ ನಮ್ಮ ಸಂತೋಷಕ್ಕೋಸ್ಕರ ನಾವು ಸೇವಿಸ್ತಾ ಇದೀವಿ ಅಲ್ವಾ. ಆದ್ರೆ ಇಲ್ಲಿ ಯಜ್ಞ ಚಕ್ರ ಪೂರ್ತಿ ಆಗ್ತಾ ಇಲ್ಲ ಅಲ್ವಾ. ಯಾಕಂದ್ರೆ ಅದು ಯಾರಿಂದ ಬಂದಿದೆಯೋ ಅವ್ರಿಗಲ್ಲಿ ಅರ್ಪಿತ ಆಗ್ತಾನೆ ಇಲ್ಲ. ನಾವು ಒಂದು ಚಿಕ್ಕ ಕೃತಜ್ಞತೆಯನ್ನು ನಾವು ತೋರಿಸ್ತಾ ಇಲ್ಲ ಅಲ್ವಾ. ಸೊ ಈ ಯಜ್ಞ ಚಕ್ರವನ್ನ ನಾವು ಪೂರ್ತಿಗೊಳಿಸ್ತಾ ಇಲ್ಲ. ಯಾವಾಗ ನಾವು ಬೆಳೆದಿರುವಂತ ಆಹಾರವನ್ನ ನಾವು ಭಗವಂತನಿಗೆ ಅರ್ಪಿಸ್ತೀವೋ ಆಗ ಈ ಯಜ್ಞ ಚಕ್ರ ಪೂರ್ತಿ ಆಗತ್ತೆ ಅಲ್ವಾ. ಇವಾಗ ನೋಡಿ, ನಾವೇನೇ ಯಾರಿಗೇ ಆದ್ರೂ ಒಂದು ಚಿಕ್ಕ ಸಹಾಯ ಮಾಡಿದ್ರು ನಾವ್ ಏನ್ ಮಾಡ್ತೀವಿ, ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಲ್ವಾ. ನೋಡಿ, ಒಂದ್ ಥ್ಯಾಂಕ್ಸ್ ಸಹ ಹೇಳಿಲ್ಲ ಅವರು ಅಂತ. ಆದ್ರೆ ನೋಡಿ, ಭಗವಂತ ಎಲ್ಲವನ್ನ ನಮ್ಗೆ ಕೊಡ್ತಾ ಇದ್ದಾನೆ. ಭಗವಂತನಿಗೆ ನಾವು ಜಸ್ಟ್ ಒಂದು ಥ್ಯಾಂಕ್ಸ್ ಅಂತ ನಾವ್ ಹೇಳಿಕ್ಕೆ ನಾವು ಹೋಗ್ತಾ ಇಲ್ಲ ಅಲ್ವಾ. ಆದ್ರೆ ನಮ್ಮ ಹಬ್ಬಗಳ ಆಚರಣೆನ ನೋಡಿದ್ರೆ ಎಷ್ಟು ಚೆನ್ನಾಗಿ ನಮ್ಮ ಹಿರಿಯರು ಇಟ್ಟಿದ್ದಾರೆ ಅಲ್ವಾ. ಸೊ ನಾವು ಆ ಸಂಕ್ರಾಂತಿ ಸಮಯದಲ್ಲಿ ಇದನ್ನೇ ನಾವು ಮಾಡ್ತಾ ಇರೋದು ಅಲ್ವಾ. ನಾವು ಮೊದಲ ಬೆಳೆಯನ್ನ ಭಗವಂತನಿಗೆ ನಾವು ಅರ್ಪಿಸ್ತಾ ಇದೀವಿ. ಆದ್ರೆ ನಾವ್ ಅದನ್ನ ಅರ್ಥ ಮಾಡ್ಕೋತಾ ಇಲ್ಲ, ಯಾಕೆ ನಾವ್ ಇದನ್ನೆಲ್ಲ ಮಾಡ್ತಾ ಇದೀವಿ ಅಂತ. ಸೊ ನಮ್ಗೆ ಇವಾಗ ಮುಂದಿನ ಶ್ಲೋಕದಲ್ಲಿ ನಮ್ಗೆ ಕೃಷ್ಣ ಇದಕ್ಕೆ ಏನು ಅರ್ಥ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಯಾಕೆ ನಾವ್ ಇದನ್ನ ಮಾಡ್ಬೇಕು, ಯಾಕೆ ನಾವು ಭಗವಂತನಿಗೆ ಅರ್ಪಿಸಿ ನಾವು ತಿನ್ಬೇಕು ಅಂತ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ನಾವು ಆಹಾರವನ್ನ ಹೇಗೆ ಸ್ವೀಕರಿಸಬೇಕು ಅಂತಂದ್ರೆ, ಯಜ್ಞಶಿಷ್ಟ ಶಿನಸ್ಸಂತೋ ಮುಚ್ಯಂತೆ ಸರ್ವ ಕಿಲ್ಬಿಷೈಹಿ ಭುಂಜತೆ ತೇ ತ್ವಗಂ ಪಾಪ ಹೇಪಚನ್ಯಾತ್ಮ ಕಾರಣಾತ್. ಭಗವಂತನ ಭಕ್ತರು ಎಲ್ಲ ಬಗೆಯ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ, ಏಕೆಂದರೆ ಅವರು ಯಜ್ಞದ ಶೇಷವನ್ನ ಊಟ ಮಾಡುತ್ತಾರೆ. ವೈಯಕ್ತಿಕ ಸಂತೋಷಕ್ಕೋಸ್ಕರ ಪಾಕ ಮಾಡಿಕೊಳ್ಳುವವರು ಖಂಡಿತವಾಗಿಯೂ ಪಾಪವನ್ನೇ ಊಟ ಮಾಡುತ್ತಾರೆ ಅಂತ ಹೇಳ್ತಿದ್ದಾರೆ. ನೋಡಿ, ಇದನ್ನ ಕೇಳಿದ್ರೆ ನಮ್ಗೆ ಎಷ್ಟು ಭಯ ಆಗುತ್ತೆ ಅಲ್ವಾ. ನೋಡಿ, ನಾವಿಷ್ಟು ದಿನದಿಂದನೂ ನಾವು ನಮ್ಮ ಸಂತೋಷಕ್ಕೋಸ್ಕರನೇ ಅಡಿಗೆ ಮಾಡ್ಕೊಂಡು ನಾವು ಊಟ ಮಾಡ್ತಾ ಇದ್ವಿ ಅಲ್ವಾ. ನೋಡಿ, ನಮ್ಗೆ ಗೊತ್ತಿಲ್ಲ ನಾವು ಪಾಪವನ್ನ ಊಟ ಮಾಡ್ತಾ ಇದ್ವಿ ಇಷ್ಟ ದಿವಸ ಅಂತ. ನೋಡಿ, ಇಲ್ಲಿ ಕೃಷ್ಣ ಹೇಳ್ತಿದ್ದಾರೆ, ಭಗವಂತನ ಭಕ್ತರು ಅವ್ರು ಎಲ್ಲಾ ಪಾಪಗಳಿಂದ ಬಿಡುಗಡೆ ಹೊಂದ್ತಾರೆ. ಯಾಕೆ ಅಂತಂದ್ರೆ, ಅವ್ರು ಏನನ್ನೇ ಊಟ ಮಾಡ್ಬೇಕಾದ್ರೆ ಭಗವಂತನಿಗೆ ಅರ್ಪಿಸಿ ಅವ್ರು ಅದನ್ನ ಊಟ ಮಾಡ್ತಾರೆ, ಅದನ್ನ ಸ್ವೀಕರಿಸ್ತಾರೆ. ಅದಕ್ಕೆ ಅವ್ರು ಎಲ್ಲಾ ಪಾಪಗಳಿಂದ ಬಿಡುಗಡೆ ಹೊಂದ್ತಾರೆ. ಆದ್ರೆ ಯಾರು ವೈಯಕ್ತಿಕ ಸಂತೋಷಕ್ಕೋಸ್ಕರ ಪಾಕ ಮಾಡ್ಕೋತಾರೋ ಅವರು ಖಂಡಿತವಾಗಿ ಪಾಪವನ್ನ ಊಟ ಮಾಡ್ತಾರೆ ಅಂತ ಹೇಳ್ತಾರೆ. ಅದೇ ಈ ಯಜ್ಞ ಚಕ್ರವನ್ನ ನಾವ್ ಏನ್ ನೋಡಿದ್ವೋ ಅದರ ವೈಶಿಷ್ಟ್ಯತೆ ಏನು ಅಂತಂದ್ರೆ ಇದೇನೇನೆ. ನಾವ್ ಇವಾಗ ಭಗವಂತನಿಗೆ ಅರ್ಪಿಸಿ ತಿನ್ಲಿಲ್ಲ ಅಂದ್ರೆ ನಾವು ಖಂಡಿತ ಪಾಪವನ್ನ ಊಟ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವ್ ಇವಾಗ ಏನ್ ಮಾಡ್ಬೇಕು, ಇದನ್ನ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೋಬೇಕು. ನಾವ್ ಇವತ್ತಿನಿಂದ ನಾವ್ ಏನೇ ಆಹಾರವನ್ನ ನಾವು ತಯಾರು ಮಾಡಿದ್ರೆ ಅದನ್ನ ಭಗವಂತನಿಗೆ ಅರ್ಪಿಸಿ ನಾವು ತಿನ್ಬೇಕಾಗತ್ತೆ ಅಲ್ವಾ. ಹಾಗಾದ್ರೆ ನಾವ್ ಇವಾಗ ನೋಡಿ, ಇದೊಂದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ಎಲ್ಲವೂ ಸಹ ತಾನೇ ಸರಿಯಾಗಿ ದಾರಿಗೆ ಬಂದ್ಬಿಡುತ್ತೆ. ಈಗ ನೋಡಿ, ನಾನು ಭಗವಂತನಿಗೆ ಅರ್ಪಿಸ್ಬೇಕಂದ್ರೆ ನಾನು ಸ್ನಾನ ಮಾಡ್ಕೋಬೇಕು. ನಾನು ಹಾಗೆ ಅಡಿಗೆ ಮನೆಗೆ ಹೋಗಕ್ಕಾಗಲ್ಲ. ಅಡಿಗೆ ಮನೆ ನಾನು ಶುಭ್ರವಾಗಿ ನೀಟಾಗಿ ಇಟ್ಕೋಬೇಕು ಅಲ್ವಾ. ಆ ಅಡಿಗೆ ಮನೆಗೆ ಹೋಗಿ ನಾನು ಭಗವಂತನಿಗೆ ಆಹಾರ ತಯಾರಿಸ್ಬೇಕಾದ್ರೆ ನನ್ನ ಮನಸ್ಸು ಸಹ ಪರಿಶುದ್ಧವಾಗಿರ್ಬೇಕು. ಇಲ್ಲಾಂದ್ರೆ ಭಗವಂತ ಅದನ್ನ ಸ್ವೀಕರಿಸೋದಿಲ್ಲ. ಭಗವಂತ ಯಾಕೆ ಸ್ವೀಕರಿಸ್ಬೇಕು ಅಲ್ವಾ. ಯಾಕಂದ್ರೆ ಇದೆಲ್ಲವೂ ಸಹ ಭಗವಂತನಿಗೆ ಸೇರಿರೋ ಅಂತದ್ದು. ನಾವು ಕೊಡೋ ಒಂದು ಆಹಾರಕ್ಕೆ ಇಷ್ಟ ಆಹಾರಕ್ಕೆ ಅವ್ರು ಕಾಯ್ಕೊಂಡಿರ್ತಾರ? ಇಲ್ಲ. ಅವ್ರು ನೋಡ್ತಾ ಇರೋದೇ ನಮ್ಮ ಶ್ರದ್ಧೆಯನ್ನ, ನಮ್ಮ ಪ್ರೀತಿಯನ್ನ ಅವ್ರು ನೋಡ್ತಾ ಇದ್ದಾರೆ ಅಲ್ವಾ. ಅವ್ರು ಸ್ವೀಕಾರ ಮಾಡ್ತಾ ಇರೋದೇ ಪ್ರೀತಿಯನ್ನ. ಸೊ ಇವಾಗ ಇದನ್ನ ನಾವ್ ಯಾವಾಗ ಅರ್ಥ ಮಾಡ್ಕೊಳ್ಲಿಕ್ಕೆ ಶುರು ಮಾಡ್ತೀವೋ ಎಲ್ಲವೂ ಸಹ ಸರಿಯಾದ ದಾರಿಯಲ್ಲಿ ಬರ್ಲಿಕ್ಕೆ ಶುರುವಾಗೋಗುತ್ತೆ. ಮತ್ತೆ ನಾವೇನ್ ಮಾಡ್ತೀವಿ, ಆಹಾರವನ್ನ ನಾವು ದೇವರಿಗೆ ಅರ್ಪಿಸ್ತೀವಿ. ದೇವರಿಗೆ ಅರ್ಪಿಸಿ ನಾವು ಅದನ್ನ ಊಟ ಮಾಡಿದ್ರೆ ನಾವ್ ಇವಾಗ ಪಾಪವನ್ನ ಊಟ ಮಾಡ್ತಾ ಇಲ್ಲ ಅಲ್ವಾ. ಅವಾಗ ನಾವು ಪರಿಶುದ್ಧರಾಗ್ತಾ ನಾವು ಬರ್ತೀವಿ. ನಮ್ಮ ಕಾಯ ವಾಚ ಮನಸ್ಸು ಎಲ್ಲಾ ರೀತಿಯಿಂದನೂ ಅದು ಪರಿಶುದ್ಧವಾಗಿ ಆಗ್ಲಿಕ್ಕೆ ಶುರುವಾಗ್ತಾ ಹೋಗುತ್ತೆ. ನಮ್ಮ ಯೋಚನೆಗಳು ಸಹ ಪರಿಶುದ್ಧವಾಗಿ ಆಗ್ತಾ ಹೋಗ್ಲಿಕ್ಕೆ ಶುರುವಾಗುತ್ತೆ. ಸೊ ನೋಡಿ, ಇದೊಂದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವ್ ಎಷ್ಟೊಂದು ಪಾಪ ಮಾಡೋದನ್ನ ನಾವು ಕಡಿಮೆ ಮಾಡ್ಕೊಂತ ನಾವು ಹೋಗ್ಬೋದು. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಮತ್ತೆ ನಮ್ಗೆ ಇಲ್ಲಿ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಒಂದು ವಿಷಯವನ್ನ ಹೇಳ್ತಾ ಇದ್ದಾರೆ. ನಾವ್ ಅನ್ಕೊಂಡ್ಬಿಟ್ಟಿದೀವಿ ಅಲ್ವಾ, ನಮ್ ವೀಕೆಂಡ್ ನಮ್ಗೆ ಅದೇ ಪ್ಲಾನ್. ಸೊ ನೀವೆಲ್ಲಾದ್ರೂ ಹೊರಗಡೆ ಹೋಗಿದ್ರಾ, ಏನಾದ್ರೂ ಸ್ಪೆಷಲ್ ತಿಂದ್ರಾ, ಆ ಜಾಗದಲ್ಲಿ ತುಂಬಾ ಚೆನ್ನಾಗಿರುತ್ತಾ ಚಾಟ್ಸು, ಅಲ್ಲಿ ಇನ್ನ ಚೆನ್ನಾಗಿರುತ್ತಾ, ಏನ್ ಹೇಳ್ತಾರೆ ಅದು ಬಫೆ ಇನ್ನ ಚೆನ್ನಾಗಿರುತ್ತಾ, 600 ರೂಪೀಸ್ ಸಿಗುತ್ತಾ, 700 ರೂಪೀಸ್ ಸಿಗುತ್ತಾ ಅಂತ ಹೇಳ್ಬಿಟ್ಟು ಬರೇ ಅದನ್ನೇ ಯೋಚನೆ ಮಾಡ್ತಾ ಇರ್ತೀವಿ. ಎಲ್ಲಾಂದ್ರೆ ಅಲ್ಲಿ ತಿನ್ಬಹುದು ಅಂತ ನಾವು ಯೋಚನೆ ಮಾಡ್ತೀವಿ ಅಲ್ವಾ. ನೋಡಿ, ಆದ್ರೆ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಆಹಾರ ಶುದ್ಧೋ ಸತ್ವಶುದ್ಧಿ, ಸತ್ವಶುದ್ಧೋ ಸ್ಮೃತಿ ಧ್ರುವ, ಸ್ಮೃತಿರ್ಲಂಬೆ ಸರ್ವ ಗ್ರಂಥಿನಾಂ ವಿಪ್ರಮೋಕ್ಷ.
ಆಹಾರ ಶುದ್ಧತೆಯಿಂದ ಮನಸ್ಸಿನ ಶುದ್ಧತೆ ಬರುತ್ತದೆ. ಮನಸ್ಸಿನ ಪರಿಶುದ್ಧತೆಯಿಂದ ದೇವರ ನಿರಂತರ ಸ್ಮರಣೆ ಬರುತ್ತದೆ ಮತ್ತು ದೇವರ ನಿರಂತರ ಸ್ಮರಣೆಯಿಂದ ಒಬ್ಬನು ಎಲ್ಲ ಬಂಧನಗಳಿಂದ ಮುಕ್ತನಾಗುತ್ತಾನೆ, ಒಬ್ಬನು ವಿಮೋಚನೆ ಹೊಂದುತ್ತಾನೆ ಅಂತ ಹೇಳ್ತಿದ್ದಾರೆ. ನೋಡಿ ಇವಾಗ ಅದಕ್ಕೇನೆ ನೋಡಿ, ಇವಾಗ ಎಷ್ಟು ಜನಕ್ಕೆ ಈ ಲಿಂಕ್ ಹೋದ್ರು ಸಹ ಅವ್ರಿಗೆ ಈ ಭಗವದ್ಗೀತೆ ಕ್ಲಾಸ್ಗೆ ಬರ್ಬೇಕು ಅಂತ ಅವ್ರಿಗೆ ಅನ್ಸೋದೇ ಇಲ್ಲ. ಯಾಕಂದ್ರೆ ಅವ್ರು ಆಹಾರವನ್ನ ಎಲ್ಲಂದ್ರೆ ಅಲ್ಲಿ ತಿಂತಾ ಇದ್ದಾರೆ ಅಲ್ವಾ. ಇವಾಗ ನಮಗೂ ಗೊತ್ತಿಲ್ಲ, ನಾವು ಸಹ ಹಾಗೆ ತಿಂತಾ ಇದ್ವಿ. ಯಾವುದೋ ಒಂದು ಸುಕೃತದಿಂದ ನಾವ್ ಇವಾಗ ಭಗವದ್ಗೀತೆ ಕ್ಲಾಸ್ಗೆ ಬಂದು ನಾವ್ ಇವಾಗ ಅರ್ಥ ಮಾಡ್ಕೋತಾ ಇದೀವಿ. ಹೌದು, ಎಲ್ಲಂದ್ರೆ ಅಲ್ಲಿ ಆಹಾರವನ್ನ ನಾವು ತಿನ್ನೋ ಹಾಗಿಲ್ಲ ಅಂತ. ಅಕಸ್ಮಾತ್ ಬಂದು ಭಗವದ್ಗೀತೆ ಕ್ಲಾಸ್ಗೆ ಬಂದ್ರು ಸಹ ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಹಾಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಾವು ಸರಿಯಾದ ಸಾತ್ವಿಕ ಆಹಾರವನ್ನ ಭಗವಂತನಿಗೆ ಅರ್ಪಿಸಿ ತಿನ್ನುವ ಆಹಾರವನ್ನ ತಿಂದ್ರೆ ಅಷ್ಟೇನೆ ಇದು ಹೇಗೆ ಅರ್ಜುನ ಅರ್ಥ ಮಾಡ್ಕೊಂಡ್ನೋ ಹಾಗೆ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ನಮ್ಮ ಮನಸ್ಸು ಪರಿಶುದ್ಧವಾಗಿಲ್ಲ ಅಂದ್ರೆ ನಾವು ಅದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಹಾಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಅದಕ್ಕೆ ನಮ್ಗೆ ನಮ್ಮ ಮನೇಲಿ ಏನಾದ್ರು ಅಜ್ಜಿಯಂದ್ರು ಆತರ ಏನಾದ್ರು ಇದ್ರೆ ಅವ್ರು ಹೇಳ್ತಾರೆ, ಎಲ್ಲಂದ್ರಲ್ಲಿ ಹೋಗಿ ತಿನ್ಕೊಂಡ್ ಬರ್ಬೇಡಿ ನೀವು ಅಂತ ಹೇಳ್ತಾರೆ. ಯಾಕಂದ್ರೆ ನಮಗೆ ಗೊತ್ತಿಲ್ಲ, ನಾವ್ ಅನ್ಕೊಂಡ್ಬಿಟ್ಟಿದ್ವಿ ಅದ್ರ ರುಚಿನೇ ಮುಖ್ಯ ಅಂತ. ಇಲ್ಲ, ಯಾರ ಆಹಾರವನ್ನ ತಯಾರು ಮಾಡ್ತಾರೋ ಅವರ ಮನಸ್ಥಿತಿನೂ ಸಹ ಆ ಆಹಾರದಲ್ಲಿ ಸೇರ್ಕೊಳ್ಳುತ್ತೆ. ಅಂತಹ ಆಹಾರವನ್ನ ತಿಂದಾಗ ಅವರ ಮನಸ್ಥಿತಿನೂ ಸಹ ನಮ್ಮ ಆ ಮೆದುಳಿನ ಸೂಕ್ಷ್ಮ ಕೋಶಗಳ ಮೇಲೆ ಅದರ ಪರಿಣಾಮವನ್ನ ಬೀರುತ್ತೆ ಅಂತ ನಮ್ಗೆ ಯಾರು ಹೇಳಿಲ್ಲ ಅಲ್ವಾ. ಸೊ ಇವಾಗ ಅವ್ರೇನಾದ್ರು ರಜೋಗುಣದಲ್ಲಿ ತಮೋ ಗುಣದಲ್ಲಿ ಅಡಿಗೆನ ತಯಾರು ಮಾಡಿದ್ರೆ ನಮ್ಮ ಮನಸ್ಥಿತಿನೂ ಹಾಗೆ ಆಗುತ್ತೆ. ನಮ್ಗೆ ಈ ಕೃಷ್ಣನ ಈ ಭಗವದ್ಗೀತನ ಇದನ್ನ ಕೇಳೋದೇ ಬೇಡ ಅಂತ ನಮ್ಗೆ ಅನಿಸ್ತಾ ಇರುತ್ತೆ. ಸೊ ನಮ್ಗೆ ಅವಾಗ ಏನಾಗುತ್ತೆ, ನಾವ್ ಈ ಮನುಷ್ಯ ಜನ್ಮವನ್ನ ನಾವು ಉದ್ಧಾರ ಮಾಡ್ಕೊಳ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಅದಕ್ಕೋಸ್ಕರ ನಮ್ಗೆ ಕೃಷ್ಣ ಇವತ್ತಿನ ಅಧ್ಯಾಯದಲ್ಲಿ ತಿಳಿಸಿಕೊಡ್ತಾ ಇದ್ರೆ ಆಹಾರವನ್ನ ನಾವು ಹೇಗೆ ನಾವು ತಿನ್ಬೇಕಾಗತ್ತೆ ಅಂತ. ಸೊ ಈ ಆಹಾರ ನಮ್ಮನ್ನ ಒಂದು ವಿಮೋಚನೆಯ ದಾರಿಗೆ ನಮ್ಮನ್ನ ಕರ್ಕೊಂಡ್ ಬರುತ್ತೆ ಅಂತ ನಮ್ಗೆ ಇವಾಗ ತಿಳಿಸ್ತಾ ಇದ್ದಾರೆ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ. ವೇದಗಳಲ್ಲಿ ನಿಯಂತ್ರಿತವಾದ ಕರ್ಮಗಳನ್ನು ವಿಧಿಸಿದೆ. ವೇದಗಳು ದೇವೋತ್ತಮ ಪರಮಪುರುಷನಿಂದ ನೇರವಾಗಿ ವ್ಯಕ್ತವಾಗಿವೆ. ಆದುದರಿಂದ ಸರ್ವಾಂತರ್ಯಾಮಿ ಪರಬ್ರಹ್ಮನು ನಿತ್ಯವಾಗಿ ಯಜ್ಞ ಕರ್ಮಗಳಲ್ಲಿ ಪ್ರತಿಷ್ಠಿತನಾಗಿರುತ್ತಾನೆ ಅಂತ ಬಿಟ್ಟು ಹೇಳ್ತಾ ಇದ್ದಾರೆ ಅಲ್ವಾ. ಸೊ ನಮ್ಮ ವೇದಗಳಲ್ಲಿ ನಮ್ಗೆ ತಿಳಿಸಿಕೊಟ್ಟಿದ್ದಾರೆ ಹೇಗೆ ಕರ್ಮವನ್ನ ಮಾಡ್ಬೇಕು ಅಂತ. ಈ ವೇದಗಳು ಸಾಮಾನ್ಯವಾದದಲ್ಲ, ನನ್ನಂತ ಸಾಮಾನ್ಯ ಜನಗಳಿಂದ ಬಂದಿರುವಂತದ್ದಲ್ಲ. ಇದು ಸ್ವತಃ ಈ ಸೃಷ್ಟಿಕರ್ತನಾದ ದೇವೋತ್ತಮ ಪರಮಪುರುಷನಿಂದ ಈ ವೇದಗಳು ಬಂದಿದೆ. ಅವರು ಸರ್ವಾಂತರ್ಯಾಮಿ ಪರಬ್ರಹ್ಮ. ಅವನು ಯಜ್ಞ ಕರ್ಮಗಳಲ್ಲಿ ಅವನು ಪ್ರತಿಯೊಂದು ಯಜ್ಞ ಕರ್ಮಗಳಲ್ಲೂ ಸಹ ಅವನು ಇರ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಏವಂ ಪ್ರವರ್ತಿತಂ ಚಕ್ರ ನಾನು ವರ್ತಯತಿ ಹಯ್ಯಃ ಅಘಾಯೂರ್ ಇಂದ್ರಿಯ ಆರಾಮೋ ಮೋಗಂ ಪಾರ್ಥ ಸಜೀವತಿ. ಅನುವಾದ: ಅರ್ಜುನ, ವೇದಗಳು ಪ್ರವರ್ತಿಸಿದ ಈ ಯಜ್ಞ ಚಕ್ರವನ್ನ ಯಾರು ಮಾನವ ಜೀವನದಲ್ಲಿ ಅನುಸರಿಸುವುದಿಲ್ಲವೋ ಅವರದು ನಿಶ್ಚಯವಾಗಿ ಪಾಪವೇ ತುಂಬಿದ ಬದುಕು. ನೋಡಿ ಕೃಷ್ಣ ಎಷ್ಟ್ ಸತಿ ಹೇಳ್ತಾ ಇದಾರೆ ಅಲ್ಲ. ನಾವು ಈ ಯಜ್ಞ ಚಕ್ರವನ್ನ ಪೂರ್ತಿಗೊಳಿಸ್ಲಿಲ್ಲ ಅಂದ್ರೆ ನಾವು ಬೆಳೆದಿರುವಂತಹ ಆಹಾರದಿಂದ ನಾವು ಧಾನ್ಯದಿಂದ ನಾವು ತಯಾರು ಮಾಡಿರುವ ಆಹಾರವನ್ನ ಭಗವಂತನಿಗೆ ನಾವು ಅರ್ಪಿಸಿ ನಾವು ಆ ಯಜ್ಞ ಚಕ್ರವನ್ನ ನಾವು ಪೂರ್ತಿಗೊಳಿಸ್ಲಿಲ್ಲ ಅಂತಂದ್ರೆ ನಿಶ್ಚಯವಾಗಿಯೂ ಪಾಪವೇ ತುಂಬಿದ ಬದುಕು ಅಂತ ಹೇಳ್ತಾ ಇದ್ದಾರೆ. ಇಂದ್ರಿಯಗಳ ತೃಪ್ತಿಗಾಗಿಯೇ ಬದುಕುವ ಇಂತಹ ಮನುಷ್ಯನ ಬದುಕು ವ್ಯರ್ಥ. ಇವಾಗ ನಾವು ಪ್ರಾಣಿಗಳನ್ನ ನೋಡಿದ್ರೆ ಆಹಾರ, ಭಯ, ನಿದ್ರಾ, ಮೈಥುನ ಆ 4ಕ್ಕೋಸ್ಕರನೇ ಆ ಪ್ರಾಣಿಗಳು ಜೀವನವನ್ನ ಮಾಡ್ತಾ ಇರೋದು. ನಾವಿವಾಗ ಕುತ್ಕೊಂಡು ಒಂದು ಕ್ಷಣ ಯೋಚನೆ ಮಾಡಿದ್ರೆ ನಾವು ಸಹ ಆಹಾರ, ನಿದ್ರಾ, ಭಯ, ಮೈಥುನ ಈ 4ನ್ನೇ ನಾವು ಮಾಡ್ತಾ ಇದೀವಿ. ನಾವ್ ಈ 4ನ್ನೇ ಮಾಡಿದ್ರೆ ನಮಗೂ ಪ್ರಾಣಿಗಳಿಗೂ ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇದ್ರೆ ಇಂದ್ರಿಯಗಳ ತೃಪ್ತಿಗಾಗಿ ಬದುಕುವ ಇಂತಹ ಮನುಷ್ಯನ ಬದುಕು ವ್ಯರ್ಥ ಅಂತ ಹೇಳ್ತಿದ್ರೆ. ನಾವ್ ಇವಾಗ ಅಮೂಲ್ಯವಾದ ಮನುಷ್ಯ ಜನ್ಮ ಏನ್ ಸಿಕ್ಕಿದೀವೋ ಅದನ್ನ ನಾವು ವ್ಯರ್ಥ ಮಾಡ್ಕೋತಾ ಇದೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕರ್ಮಣೈವ ಹಿ ಸಂಸಿದ್ಧಿಂ ಅಸ್ಥಿತ ಜನಕಾದಯ ಲೋಕ ಸಂಗ್ರಹಂ ಏವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಅನುವಾದ: ಜನಕನಂತಹ ರಾಜರು ನಿಯಮಿತ ಕರ್ಮಗಳನ್ನು ಮಾಡುವುದರಿಂದಲೇ ಪರಿಪೂರ್ಣತೆಯನ್ನ ಪಡೆದರು. ಆದುದರಿಂದ ಜನಸಾಮಾನ್ಯರಿಗೆ ಶಿಕ್ಷಣ ನೀಡುವುದಕ್ಕಾಗಿ ನೀನು ನಿನ್ನ ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾರೆ. ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಎಷ್ಟೊಂದು ಜನ ಅವರು ಈ ಭೌತಿಕ ಪ್ರಪಂಚಕ್ಕೆ ಬಂದಾಗ್ಲೇನೆ ಅವರು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾರೆ ಅಲ್ವಾ. ಅವರು ತಾವ್ ಯಾರು ಅಂತ ಗೊತ್ತು. ಅವರು ಅಂದ್ರೆ ನನ್ ದೇಹ ಅಲ್ಲ ಆತ್ಮ ಅಂತ ತಿಳ್ಕೊಂಡು ಈ ಮನುಷ್ಯ ಜನ್ಮದ ಏನು ಗುರಿ ಎಲ್ಲವನ್ನ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಇವಾಗ ಜನಕ ಮಹಾರಾಜ, ಅವನ್ಗೆ ಈ ಮನುಷ್ಯ ಜನ್ಮದ ಗುರಿ ಏನು ಅಂತ ಗೊತ್ತು. ಅವ್ರು ಆತ್ಮ ಸಾಕ್ಷಾತ್ಕಾರವನ್ನ ಪಡ್ಕೊಂಡಿರುವಂತಹ ವ್ಯಕ್ತಿ. ಆದ್ರೂ ಸಹ ಈ ಭೌತಿಕ ಪ್ರಪಂಚಕ್ಕೆ ಬಂದಾಗ ಅವ್ರು ಎಲ್ಲ ಕರ್ಮವನ್ನ ಮಾಡ್ತಾರೆ. ಯಾಕೆ ಮಾಡ್ತಾ ಇದಾರೆ? ಯಾಕಂತಂದ್ರೆ ಅವ್ರು ಮಾಡ್ಲಿಲ್ಲ ಅಂತಂದ್ರೆ ಅವ್ರ ಕೆಳಗಡೆ ಇರುವಂತವ್ರು ಯಾರೂನು ಮಾಡೋದಿಲ್ಲ, ಅವ್ರನ್ನ ಅನುಸರಿಸೋದಿಲ್ಲ. ಯಾಕಂದ್ರೆ ನಾವು ಬಾಯಲ್ಲಿ ಏನ್ ಹೇಳ್ತೀವೋ ಅದನ್ನ ಯಾರು ಮಾಡೋದಿಲ್ಲ. ನಾವು ಹೇಗೆ ನಡೆದು ತೋರಿಸ್ತೀವೋ, ಮಾಡಿ ತೋರಿಸ್ತೀವೋ ಅದನ್ನ ಎಲ್ಲರೂ ಅನುಸರಿಸ್ತಾರೆ. ಅದಕ್ಕೋಸ್ಕರನೇ ನೋಡಿ ಜನಕ ಮಹಾರಾಜನು ಸಹ ಎಲ್ಲವನ್ನ ಅವರು ಮಾಡಿದ್ರು, ಎಲ್ಲಾ ಕರ್ಮಗಳನ್ನ ಮಾಡಿದ್ರು. ಯಾಕೆ ಅಂತಂದ್ರೆ ಜನಸಾಮಾನ್ಯರಿಗೆ ಶಿಕ್ಷಣವನ್ನ ಕೊಡ್ಲಿಕ್ಕೋಸ್ಕರ ಅವರು ಆ ಕೆಲಸವನ್ನ ಮಾಡಿದ್ರು. ಅದೇ ತರ ನೀನು ಸಹ
ನಿನ್ನ ಕೆಲಸವನ್ನ ಮಾಡು, ನಿನ್ನ ಕ್ಷತ್ರಿಯ ಧರ್ಮವನ್ನ ಮಾಡು ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾರೆ. ಯಾವ ತರ ಕರ್ಮವನ್ನ ಮಾಡ್ಬೇಕು ಅಂತ ಇಲ್ಲಿ ಮತ್ತೆ ನಮ್ಗೆ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ. ತಸ್ಮಾದಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹ್ಯಾಚರನ್ ಕರ್ಮ ಪರಂ ಆಪ್ನೋತಿ ಪುರುಷಃ. ಆದ್ದರಿಂದ ಕರ್ಮ ಫಲದಲ್ಲಿ ಆಸಕ್ತಿ ಇಲ್ಲದೆ ಕರ್ತವ್ಯವೆಂದು ಕರ್ಮವನ್ನ ಮಾಡಬೇಕು. ಅನಾಸಕ್ತ ಕರ್ಮದಿಂದ ಮನುಷ್ಯನು ಪರಮ ಪ್ರಭುವನ್ನ ಹೊಂದಬಹುದು ಅಂತ ಹೇಳ್ತಾ ಇದಾರೆ ಅಲ್ವಾ. ಇದು ಎಷ್ಟು ಕಷ್ಟವಾದದ್ದು. ನಾವು ಕರ್ಮ ಮಾಡ್ಬೇಕು, ಸೊ ಅದ್ರ ಮೇಲೆ ನಮ್ಗೆ ಆಸಕ್ತಿ ಇರ್ಕೂಡುದು, ಆದ್ರೆ ನಾವು 100% ಎಫರ್ಟ್ ಹಾಕ್ಬೇಕು. ಏನಿಸುತ್ತೆ, ನನಗೆ ಅದರಿಂದ ಏನೋ ಒಂದು ಸಿಗ್ತಾ ಇಲ್ಲ, ಹಾಡು ಸಿಗ್ತಾ ಇಲ್ಲ, ಏನು ಸಿಗ್ತಲ್ಲ ಅಂತಂದ್ರೆ ನಮ್ಗೆ ಆಸಕ್ತಿನೇ ಹೊರಟೋಗುತ್ತೆ ಅಲ್ವಾ. ಆದ್ರೆ ಭಗವಂತ ಏನ್ ಹೇಳ್ತಿದ್ದಾರೆ, ನಾವು ಅಂದ್ರೆ ಅದ್ರ ಮೇಲೆ ಅಟ್ಯಾಚ್ಮೆಂಟ್ ಬೆಳೆಸ್ಕೋಬಾರ್ದು, ಆದ್ರೆ ನಾವು ಪೂರ್ಣವಾದ ಪ್ರಯತ್ನವನ್ನ ಮಾಡ್ಬೇಕು ಆ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಅಲ್ವಾ. ಅಂತಹ ಕೆಲಸವನ್ನ ಮಾಡಿದ್ರೆ ನೋಡಿ ನಾವ್ ಏನ್ ಸಿಗುತ್ತೆ, ನಮ್ಗೆ ಪರಮ ಪ್ರಭುವನ್ನ ಹೊಂದಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ನಮ್ಗೆ ನೆನೆಯ ಅಧ್ಯಾಯದಲ್ಲಿ ನಾವ್ ಇದನ್ನ ತಿಳ್ಕೊಂಡ್ವಿ ಅಲ್ವಾ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಹೇತುರ್ಭುರ್ ಮಾತೆ ಸಂಗೋಸ್ತ್ವ ಕರ್ಮಣಿ. ನಿನಗೆ ನಿಯೋಜಿತ ಕರ್ತವ್ಯವನ್ನ ಮಾಡುವುದಕ್ಕಷ್ಟೇ ಅಧಿಕಾರ. ನಾವು ಕರ್ತವ್ಯವನ್ನ ಮಾಡೋದಷ್ಟೇ ನಮ್ಗೆ ಅಧಿಕಾರ, ಅದರ ಕರ್ಮ ಫಲಕ್ಕೆ ನಿನಗೆ ಅಧಿಕಾರವಿಲ್ಲ. ಕರ್ಮ ಫಲಕ್ಕೆ ನೀನು ಕಾರಣ ಎಂದು ಭಾವಿಸಬೇಡ, ಕರ್ಮವನ್ನು ಬಿಡಬೇಕೆಂದು ನಿನಗೆ ಮನಸ್ಸಾಗದಿರ್ಲಿ ಅಂತ ನಮ್ಗೆ ಹೇಳಿದ್ರು ಅಲ್ವಾ. ನೋಡಿ ಕರ್ಮವನ್ನ ನಮ್ಗೆ ಯಾವ ತರ ಮಾಡ್ಬೇಕು, ನಮ್ಗೆ ಅದಕ್ಕೆ ಅಟ್ಯಾಚ್ಮೆಂಟ್ ಇರ್ಕೂಡ್ದು. ನಮ್ಗೆ ನೋಡಿ ತುಂಬಾ ಅಟ್ಯಾಚ್ಮೆಂಟ್ ಬೆಳೆದ್ ಬಿಡುತ್ತೆ. ನನಗೀಗ ಲ್ಯಾಪ್ಟಾಪ್ ಯೂಸ್ ಮಾಡ್ತೀನಿ, ನನಗೆ ಈ ಲ್ಯಾಪ್ಟಾಪ್ ಮೇಲೆ ಅಟ್ಯಾಚ್ಮೆಂಟ್ ಬರುತ್ತೆ, ನನಗೆ ಈ ಜಾಗದ ಮೇಲೆ ಅಟ್ಯಾಚ್ಮೆಂಟ್. ಒಂದು ಚಿಕ್ಕ ಪೆನ್ ಇದ್ರೆ ಪೆನ್ ಮೇಲೆ ಅಟ್ಯಾಚ್ಮೆಂಟ್, ಅಂದ್ರೆ ಅದ್ರ ಮೇಲೆ ಯಾವ್ದ್ರ ಮೇಲೆ ನಮಗೆ ಅಟ್ಯಾಚ್ಮೆಂಟ್ ಅನ್ನೋದು ಬೆಳಿಕೂಡ್ದು. ಆತರ ನಾವು ಆಸಕ್ತಿಯನ್ನ ಇಟ್ಕೊಂಡನೆ ನಾವು ಕರ್ಮವನ್ನ ಆಚರಣೆ ಮಾಡ್ಕೊಂಡು ಬರ್ಬೇಕಾಗತ್ತೆ. ಸೊ ನೋಡಿ ಇಲ್ಲಿ ಒಬ್ಬ ನಾಯಕ ಅವ್ನು ಧೂಮಪಾನ ಮಾಡ್ತಾ ಇದ್ದಾನೆ, ಆದ್ರೆ ಅವ್ನು ಏನನ್ನ ಹೇಳ್ತಾ ಇದ್ದಾನೆ, ತನ್ನ ಅನುಯಾಯಿಗಳಿಗೆ ನೀವು ಧೂಮಪಾನ ಮಾಡ್ಕೊಡ್ದು ಅಂತ ಹೇಳ್ತಾರೆ. ಸೊ ಅವಾಗ ಏನಾಗತ್ತೆ, ಅವ್ರ ಅನುಯಾಯಿಗಳು ಏನ್ ಮಾಡ್ತಾರೆ, ಅವನ್ ಮಾತನ್ನ ಅನುಸರಿಸೋದಿಲ್ಲ, ಅವನ್ ಇವಾಗ ಏನ್ ಮಾಡ್ತಾ ಇದ್ದಾನೆ ಕೆಲಸ, ಆ ಕರ್ಮವನ್ನ ಅವ್ರು ಅನುಸರಿಸ್ತಾರೆ ಅಲ್ವಾ. ನೋಡಿ ಇವಾಗ ಅನುಯಾಯಿಗಳು ಹೇಳ್ತಾ ಇದ್ರೆ, ಧೂಮಪಾನವನ್ನ ನೀವ್ ಏನ್ ಮಾಡ್ತಿರೋ ನಾವ್ ಅದನ್ನ ಮಾಡ್ತೀವಿ, ನೀವ್ ಹೇಳೋದನ್ನ ನಾವ್ ಮಾಡೋದಿಲ್ಲ, ನೀವೇನು ಮಾಡಿ ತೋರಿಸ್ತಿರೋ ಅದನ್ನ ನಾವ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಅದು ಸರಿನೇ ಅಲ್ವಾ. ಅದಕ್ಕೆ ನೋಡಿ ಕೃಷ್ಣ ಹೇಳ್ತಾ ಇದ್ರೆ ನಮ್ಗೆ, ನಾವು ಕೆಲಸ ನಮ್ಗೆ ಇಷ್ಟ ಬಂದಂಗೆ ಮಾಡೋ ಹಾಗಿಲ್ಲ. ಯಾಕೆ ಅಂತಂದ್ರೆ ನಮ್ಮನ್ನ ಸಂಸರಿಸೋರು ಇರ್ತಾರೆ. ಯಾಕಂದ್ರೆ ನಾವ್ ಅನ್ಕೋಬೋದಲ್ವಾ, ನಾನೇನ್ ತುಂಬಾ ಶ್ರೇಷ್ಠ ವ್ಯಕ್ತಿ ಏನಲ್ಲ, ನಾನೇನ್ ಸಮಾಜದಲ್ಲಿ ನಾನೊಬ್ಬ ಗಣ್ಯವಾದ ಸ್ಥಾನವನ್ನ ಪಡೆದಿಲ್ಲ, ನಾನು ಹೇಗ್ ಬೇಕಾದ್ರೂ ಜೀವನ ಮಾಡ್ಬೋದು. ಇಲ್ಲ, ನನ್ನನ್ನ ನೋಡಿ ನನ್ನ ಮಗು ಅನುಸರಿಸುತ್ತೆ. ನಾನಿವಾಗ ಟಿವಿ ಹಾಕೊಂಡ್ 3 ಹೊತ್ತು ಕುತ್ಕೊಂಡಿದ್ರೆ ನನ್ನ ಮಗುಗೆ ನೀನ್ ಟಿವಿ ನೋಡ್ಬೇಡ ಪುಟ್ಟ, ನೀನ್ ಓದ್ಕೋ ಅಂತಂದ್ರೆ ಮಗು ನಾನ್ ಹೇಳೋದನ್ನ ಮಾಡೋದಿಲ್ಲ, ನಾನ್ ಏನ್ ಮಾಡ್ತೀನೋ ಅದನ್ನ ಅನುಸರಿಸುತ್ತೆ. ಅದನ್ನ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಯದ್ಯದ್ ಆಚರತಿ ಶ್ರೇಷ್ಠ ತತ್ತದ್ದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದ್ ಅನುವರ್ತತೆ. ಶ್ರೇಷ್ಠನಾದವನು ಹೇಗೆ ನಡೆದರೆ ಹಾಗೆ ಸಾಮಾನ್ಯ ಜನರು ಅನುಸರಿಸುತ್ತಾರೆ. ಮೇಲ್ಪಂಕ್ತಿಯಾದ ತನ್ನ ಕಾರ್ಯಗಳಿಂದ ಆತನು ಯಾವುದನ್ನು ಪ್ರಮಾಣವನ್ನಾಗಿ ಮಾಡುತ್ತಾನೋ ಅದನ್ನೇ ಲೋಕವು ಅನುಸರಿಸುತ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ನೋಡಿ ಕೃಷ್ಣ ಅವರು ದೇವೋತ್ತಮ ಪರಮ ಪುರುಷ ಅಲ್ವಾ. ಅವನಿಗೆ ಯಾವುದೇ ಒಂದು ಕೆಲಸವನ್ನ ಮಾಡೋದ್ ಬೇಕಾಗಿರ್ಲಿಲ್ಲ ಅಲ್ವಾ. ಅವನಿಗೆ ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ಕೆಲಸವನ್ನ ಮಾಡಿ ಇಂದ್ರಿಯ ಸುಖವನ್ನ ಅನುಭವಿಸ್ಬೇಕು ಅಂತನೂ ಅವ್ರಿಗಿಲ್ಲ, ಅಥವಾ ಇಲ್ಲಿ ಯಾವ್ದೋ ಒಂದು ಪಾಪ ಪುಣ್ಯ ಬರುತ್ತೆ ಅನ್ನೋ ಒಂದು ಅದನ್ನು ಸಹ ಭಗವಂತನಿಗೆ ತಟ್ಟೋದಿಲ್ಲ. ಆದ್ರೂ ಸಹ ಅವ್ರು ಈ ಭೌತಿಕ ಪ್ರಪಂಚಕ್ಕೆ ಬಂದಾಗ ಅವರು ಏನು ಮಗನಾಗಿ, ತಂದೆಯಾಗಿ, ಗಂಡನಾಗಿ, ಸ್ನೇಹಿತನಾಗಿ ಏನೆಲ್ಲ ಮಾಡ್ಬೇಕು ಅದೆಲ್ಲವನ್ನ ಮಾಡ್ತಾರೆ ಅಲ್ವಾ. ಮಾಡಿ ತೋರಿಸ್ತಾರೆ. ಅವರು ಶಿಷ್ಯನಾಗಿ ಏನೆಲ್ಲ ಮಾಡ್ಬೇಕು ಅದನ್ನ ತೋರಿಸ್ತಾರೆ. ನೋಡಿ ಇಲ್ಲಿ ನಂದ ಮಹಾರಾಜ ಅವ್ರು ಇವಾಗ ಹೊರಗಡೆ ಹೋಗ್ಬೇಕಾಗಿರುತ್ತೆ, ಪುಟ್ಟ ಕೃಷ್ಣನಿಗೆ ಹೇಳ್ತಾರೆ, ಕೃಷ್ಣ ನನ್ನ ಪಾದಕೆಯನ್ನ ತಂದ್ಕೊಡು ಅಂತಂದ್ರೆ ನೋಡಿ ಇವಾಗ ಕೃಷ್ಣ ನಂದ ಮಹಾರಾಜನ ಪಾದಕೆನ ತನ್ನ ತಲೆ ಮೇಲೆ ಇಟ್ಕೊಂಡು ಬರ್ತಾ ಇದ್ದಾರೆ ಅಲ್ವಾ. ದೇವೋತ್ತಮ ಪರಮ ಪುರುಷ ನೋಡಿ ನಂದ ಮಹಾರಾಜನ ಪಾದಕೆನ ತನ್ನ ತಲೆ ಮೇಲೆ ಇಟ್ಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ಒಬ್ಬ ಮಗನಾಗಿ ಏನ್ ಕರ್ತವ್ಯವನ್ನ ಮಾಡ್ಬೇಕೋ ಅವ್ರು ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಅವರೇ ಮಾಡ್ಲಿಲ್ಲ ಅಂತಂದ್ರೆ ಅವರ ಕೆಳಗಡೆ ಇರೋರು ಸಾಮಾನ್ಯರು ಅದನ್ನ ಅನುಸರಿಸೋದಿಲ್ಲ ಅಲ್ವಾ. ಅದಕ್ಕೆ ಮಾಡಿ ತೋರಿಸ್ತಾ ಇದ್ದಾರೆ ಕೃಷ್ಣ, ಅವ್ರು ಬರೀ ಹೇಳಿ ತೋರಿಸ್ತಾ ಇಲ್ಲ. ಪ್ರಕೃತಿ ಕ್ರಿಯಮಾಣಾನಿ ಗುಣೈಹಿ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಕಾರ್ಯಗಳನ್ನು ವಾಸ್ತವವಾಗಿ ಪ್ರಕೃತಿಯ ತ್ರಿಗುಣಗಳೇ ಮಾಡುತ್ತವೆ, ಆದರೆ ಅಹಂಕಾರದಿಂದ ಮೂಢನಾದವನು ತಾನೇ ಕಾರ್ಯಗಳನ್ನು ಮಾಡುತ್ತಾನೆ ಎಂದು ಭಾವಿಸುತ್ತಾನೆ ಅಂತ ಹೇಳ್ತಾ ಇದ್ರೆ. ಇದನ್ನ ನಾವು ಡೀಟೇಲ್ ಆಗಿ ನಾವು ಜ್ಞಾನಯೋಗದ ಅಧ್ಯಾಯಗಳಲ್ಲಿ ನಾವು ಇದನ್ನ ಕಲ್ತ್ಕೋತೀವಿ. ನಾನು ಇದ್ರ ಬಗ್ಗೆ ನಾನು ತುಂಬಾ ಹೆಚ್ಚಾಗಿ ನಾನು ಹೇಳಿಕೆ ಹೋಗ್ತಾ ಇಲ್ಲ. ಇಲ್ಲಿ ಅರ್ಥ ಮಾಡ್ಕೊಳೋದು ಏನು ಅಂತಂದ್ರೆ, ನಾವ್ ಏನೇ ಒಂದು ಕೆಲಸವನ್ನ ಮಾಡಿದಾಗ ನಾನೇ ಮಾಡಿದೀವಿ ಅಂತ ನಾವ್ ಅನ್ಕೋತೀವಿ ಅಲ್ವಾ. ಆದ್ರೆ ನಿಜವಾಗಿ ಅಲ್ಲಿ ಕಾರ್ಯಗಳನ್ನ ಮಾಡೋದು ಪ್ರಕೃತಿಯ 3 ಗುಣಗಳು ಕೆಲಸವನ್ನ ಮಾಡುತ್ತೆ. ಆ 3 ಗುಣಗಳಿಗೆ ಅನುಸಾರವಾಗಿ ನಾವು ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನಾವಾಪ್ತಂ ಅವಾಪ್ತವ್ಯಂ ವರ್ತಯೇವ ಚ ಕರ್ಮಣಿ. ನೋಡಿ ಕೃಷ್ಣ ಹೇಳ್ತಾ ಇದ್ದಾರೆ, ಪಾರ್ಥನೆ
ಮೂರು ಲೋಕಗಳಲ್ಲಿಯೂ ನನಗೆ ನಿಯತವಾದ ಯಾವುದೇ ಕಾರ್ಯವಿಲ್ಲ. ನಾನು ಬಯಸುವ ವಸ್ತು ಯಾವುದೂ ಇಲ್ಲ. ನಾನು ಪಡೆಯಬೇಕಾದದ್ದು ಏನೂ ಇಲ್ಲ. ಆದರೂ ನಾನು ನಿಯಮಿತ ಕರ್ತವ್ಯಗಳಲ್ಲಿ ನಿರತನಾಗಿದ್ದೇನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಕೃಷ್ಣನಿಗೆ ಬೇಕಾಗಿರೋದು ಏನೂ ಇಲ್ಲ. ಆದ್ರೂ ಸಹ ಅವರು ಈ ಭೌತಿಕ ಪ್ರಪಂಚಕ್ಕೆ ಬಂದಾಗ ಅವರು ಕಾರ್ಯವನ್ನ ಮಾಡಿ ಅವರು ತೋರಿಸ್ತಾರೆ. ಯಾಕಂದ್ರೆ ಸಾಮಾನ್ಯರು ಅವ್ರನ್ನ ಅನುಸರಿಸ್ತಾರೆ. ಅರ್ಜುನ ಉವಾಚ, ಇಲ್ಲಿ ತುಂಬಾ ಮುಖ್ಯವಾದ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ ಅರ್ಜುನ. ಏನು ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಅತಕೇನ ಪ್ರಯುಕ್ತೋ ಯಂ ಪಾಪಂ ಪರಚರತಿ ಪೂರುಷಃ ಅನಿಚ್ಛನ್ ಅಪಿ ವಾರ್ಷ್ಣೇಯ ಬಲಾದ್ ಇವ ನಿಯೋಜಿತಃ. ಅನುವಾದ, ಅರ್ಜುನನು ಹೇಳುತ್ತಾನೆ, ವೃಷ್ಟಿಯ ಸಂತತಿಯವನಾದ ಕೃಷ್ಣನೇ, ಮನುಷ್ಯನು ಇಷ್ಟವಿಲ್ಲದಿದ್ದರೂ ಬಲಾತ್ಕಾರದಿಂದ ಪಾಪ ಕಾರ್ಯಗಳನ್ನು ಮಾಡಲು ಯಾವುದರಿಂದ ಪ್ರಚೋದಿತನಾಗುತ್ತಾನೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಅಲ್ವಾ. ನಮ್ಗೆ ಅನ್ಸುತ್ತೆ, ಅಯ್ಯೋ ನಾನು ಒಳ್ಳೆ ಕೆಲಸನೇ ಮಾಡ್ಬೇಕಂತ, ಆದ್ರೂ ಸಹ ನಾವು ಕೆಟ್ಟ ಕೆಲಸವನ್ನ ನಾವು ಮಾಡ್ಬಿಡ್ತೀವಿ. ಅದಕ್ಕೆ ಇಲ್ಲಿ ಅರ್ಜುನ ಕೇಳ್ತಾ ಇದ್ರೆ, ಹೌದು ನನಗೆ ಏನು ಶಾಸ್ತ್ರಗಳಲ್ಲಿ ವಿಧಿಸಿರೋ ತರನೇ, ದೊಡ್ಡವ್ರು ಹೇಳಿರೋ ತರನೇ ಕೆಲಸಗಳನ್ನ ಮಾಡ್ಬೇಕು ಅಂತ ಇಷ್ಟ, ಆದ್ರೂ ಸಹ ನಾನು ಪಾಪ ಕಾರ್ಯಗಳನ್ನ ಮಾಡ್ಬಿಡ್ತೀನಿ. ಯಾವ್ದನ್ನ ನಾನು ಆತರ ಪಾಪ ಕಾರ್ಯಗಳನ್ನ ಮಾಡ್ಬೇಕು ಅಂತ ನಾನು ಪ್ರಚೋದಿತನಾಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಇವಾಗ ಕೃಷ್ಣ ಏನಂತ ಉತ್ತರವನ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಶ್ರೀ ಭಗವಾನುವಾಚ, ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಧಿ ಏನಂ ಇಹ ವೈರಿಣಂ. ನೋಡಿ, ನಮ್ಮ ವೈರಿ ಯಾವುದು ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಅದು ರಜೋಗುಣದಿಂದ ಹುಟ್ಟಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದೇನು ಅಂತ ಹೇಳ್ತಾ ಇದ್ದಾರೆ, ಕಾಮ. ಅದು ಬೇರೆ ಏನು ಅಲ್ಲ ಅರ್ಜುನ, ಅದು ಕಾಮ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾವು ತಿಳ್ಕೊಂಡಿವಿ ಅಲ್ವಾ, ಕಾಮಕ್ಕೂ ಪ್ರೇಮಕ್ಕೂ ವ್ಯತ್ಯಾಸ ಏನು ಅಂತ ಹೇಳ್ಬಿಟ್ಟು. ಕಾಮ ಅಂತಂದ್ರೆ ನಾವ್ ಯಾವ್ದೇ ಒಂದು ಕೆಲಸ ಕಾರ್ಯಗಳನ್ನ ನಮ್ಮ ಇಂದ್ರಿಯ ಸುಖಕ್ಕೋಸ್ಕರ ಮಾಡಿದಾಗ ಅದನ್ನ ಕಾಮ ಅಂತ ಪರಿಗಣಿಸಲ್ಪಡುತ್ತೆ. ಈ ಕಾಮ ಅಂದ್ರೆ ನಾನ್ ಅನುಭವಿಸ್ಬೇಕು, ನಾನು ಆ ರುಚಿಯನ್ನ ನೋಡ್ಬೇಕು, ನಾನು ಅದನ್ನ ಕೇಳಿಸ್ಕೋಬೇಕು, ನನ್ನ ಚರ್ಮ ಆ ಸುಖವನ್ನ ಅನುಭವಿಸ್ಬೇಕು ಅಂತ ನಾವ್ ಏನನ್ನ ನಾವು ಬಯಸ್ತೀವೋ ಆ ಕಾಮವೇ ನಮ್ಮನ್ನ ಈ ಕೆಟ್ಟ ಕೆಲಸವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮನ್ನ ಪ್ರಚೋದಿಸೋದು. ಅದನ್ನ ನಮ್ಗೆ ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ. ದೇವೋತ್ತಮ ಪರಮ ಪುರುಷನು ಹೇಳಿದನು, ಅರ್ಜುನ, ರಜೋಗುಣದ ಸಂಪರ್ಕದಿಂದ ಹುಟ್ಟಿ ಅನಂತರ ಕ್ರೋಧವಾಗಿ ಮಾರ್ಪಡುವ ಕಾಮವೇ ಇದಕ್ಕೆ ಕಾರಣವಾಗುತ್ತದೆ. ಇದು ಎಲ್ಲವನ್ನ ನುಂಗಿ ಹಾಕುವ ಈ ಜಗತ್ತಿನ ಪಾಪ ಪೂರಿತ ಶತ್ರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇವಾಗ ಈ ಭೌತಿಕ ಪ್ರಪಂಚದಲ್ಲಿ ಏನೇ ಒಂದು ಕೆಟ್ಟ ಕೆಲಸ ನಡೀತು ಅಂತಂದ್ರೆ ನಾವು ಅದನ್ನ ಹಿಂದೆ ಹೋಗಿ ಅದಕ್ಕೆ ಮೂಲ ಕಾರಣ ಏನಪ್ಪಾ ಅಂತ ನೋಡಿದ್ರೆ ಅಲ್ಲಿ ಕಾಮ, ನಾನು, ನನ್ನದು, ನನ್ನವರು, ನಾನ್ ಅನುಭವಿಸ್ಬೇಕು ಅಂತ ಆ ಇಚ್ಛೆ ಏನು ನಮ್ಗೆ ಹುಟ್ಟುತ್ತೋ ಅದೇನೆ ಎಲ್ಲ ಪಾಪಗಳಿಗೆ ಮೂಲ. ನಮ್ಮ ನಿಜವಾದ ವೈರಿ, ನಮ್ಮ ಇಹ ವೈರಿ, ನಿತ್ಯ ವೈರಿ ಅಥವಾ ಶಾಶ್ವತವಾದ ವೈರಿ ಏನು ಕಾಮ, ಈ ರಜೋಗುಣದಿಂದ ಹುಟ್ಟಿರುವಂತಹ ಕಾಮ. ರಜೋಗುಣ ಅಂತಂದ್ರೆ ಏನು, ಎಲ್ಲವನ್ನ ಅನುಭವಿಸ್ಬೇಕು, ನಾವ್ ಇಂದ್ರಿಯ ಸುಖವನ್ನ ಪಡ್ಬೇಕು ಅನ್ನೋದೇ ರಜೋಗುಣ ಅಲ್ವಾ. ಈ ಕಾಮ ಹುಟ್ಟೋದೇ ರಜೋಗುಣದಿಂದ. ಕಾಮ ಅಂದ್ರೆ ನಮ್ಗೆ ಯಾವ್ದೋ ಒಂದು ಇಚ್ಛೆ ಬಂದಾಗ ಅದನ್ನ ನಾವು ಪೂರೈಸ್ಕೊಳ್ಳಿಲ್ಲ ಅಂತಂದ್ರೆ ಅದು ಕ್ರೋಧವಾಗಿ ಮಾರ್ಪಡುತ್ತೆ ಅಲ್ವಾ. ನಾವು ನೆನ್ನೆಯ ಅಧ್ಯಾಯದಲ್ಲಿ ಆ 8 ಹಂತದಲ್ಲಿ ನಮ್ಮ ಅವನತಿ ಆಗತ್ತೆ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಅದಕ್ಕೆ ಮೂಲ ಕಾರಣ ಏನು, ನಮ್ಗೆ ಆ ಇಂದ್ರಿಯಗಳ ಮೇಲೆ ನಾವು ನಮ್ಗೆ ಧ್ಯಾನ ಅಲ್ವಾ. ಆ ಧ್ಯಾನದಿಂದ ನಮ್ಗೆ ಆಸಕ್ತಿ ಬೆಳೆಯುತ್ತೆ. ಆಸಕ್ತಿ ಬೆಳೆದಾಗ ಕಾಮ ಬರುತ್ತೆ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ ಕ್ರೋಧಾತ್ ಭವತಿ ಸಮೋಹ ಸ್ಮೃತಿ ವಿಭ್ರಮಃ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ ನಾವು ನೆನ್ನೆಯ ಅಧ್ಯಾಯದಲ್ಲಿ ತಿಳ್ಕೊಂಡ್ವಿ. ಅದನ್ನ ನಮ್ಗೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಕಾಮವೇ ನಮ್ಮನ್ನ ಪಾಪದ ಕೆಲಸಗಳನ್ನ ಮಾಡ್ಲಿಕ್ಕೆ ಪ್ರಚೋದಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಈ ಕಾಮ ಯಾವ್ಯಾವ ಜೀವರಾಶಿಗಳಲ್ಲಿ ಎಷ್ಟು ಗಾಢವಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಧೂಮೇನಾವ್ರಿಯತೇವ ನಿರ್ಯತಾ ದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭಸ್ತತಾ ತೇನೇದಮಾವೃತಂ. ಹೊಗೆಯು ಬೆಂಕಿಯನ್ನು ಮುಚ್ಚುವಂತೆ, ಧೂಳು ಕನ್ನಡಿಯನ್ನು ಮುಚ್ಚುವಂತೆ, ಗರ್ಭಕೋಶವು ಭ್ರೂಣವನ್ನ ಮುಚ್ಚುವಂತೆ ವಿವಿಧ ಪ್ರಮಾಣಗಳ ಕಾಮವು ಜೀವಿಯನ್ನ ಮುಚ್ಚುತ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವಾಗ ನಮ್ಗನ್ಸತ್ತಲ್ವಾ ಮನುಷ್ಯರಿಗೆ ತುಂಬಾ ಕಾಮ ಇರ್ಬೇಕು ಅಂತ, ಆದ್ರೆ ಇಲ್ಲ ನೋಡಿ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ಹೊಗೆಯು ಬೆಂಕಿಯನ್ನ ಮುಚ್ಚುವಂತೆ. ಇವಾಗ ಬೆಂಕಿ ಮೇಲೆ ಹೊಗೆ ಇರುತ್ತೆ ಅಲ್ವಾ, ನಾವು ಸ್ವಲ್ಪ ಹಿಂಗೆ ಗಾಳಿ ಆಡ್ಸಿದ್ರೆ ಏನಾಗತ್ತೆ, ಆ ಹೊಗೆ ಹೊರಟೋಗ್ಬಿಟ್ಟು ಆ ಬೆಂಕಿ ಹೊತ್ಕೊಂಡು ಉರಿಯುತ್ತೆ ಅಲ್ವಾ. ಅಂದ್ರೆ ನಮ್ಮ ಮನುಷ್ಯರಲ್ಲಿ ಈ ಕಾಮ ಎಷ್ಟು ದಟ್ಟವಾಗಿದೆ ಅಂತಂದ್ರೆ ಈ ಬೆಂಕಿಯ ಮೇಲೆ ಇರುವ ಹೊಗೆಯಷ್ಟು ದಟ್ಟವಾಗಿದೆ. ಅಂದ್ರೆ ಒಂದ್ ಸ್ವಲ್ಪ ಹಿಂಗೆ ಗಾಳಿ ಬಿದ್ರೇನೆ ಸಾಕು ಆ ಬೆಂಕಿ ಹೊತ್ಕೊಂಡು ಉರಿಯುತ್ತೆ. ಅಂದ್ರೆ ಕಾಮ ಹೊರಟೋಗುತ್ತೆ. ಅಂದ್ರೆ ನಾವಿವಾಗ ಈ ಭಕ್ತಿ ಮಾರ್ಗಕ್ಕೆ ಬಂದ ತಕ್ಷಣ, ಆ ಭಕ್ತರ ಸಂಪರ್ಕಕ್ಕೆ ಬಂದಿದ ತಕ್ಷಣನೇ ನಮ್ಗೆ ಈ ಕಾಮ ಅನ್ನೋದು ಹೊರಟೋಗುತ್ತೆ. ತುಂಬಾ ಕಡಿಮೆ ಮನುಷ್ಯ ಜನ್ಮದಲ್ಲಿ ಕಾಮ ಅನ್ನೋದು ಅಲ್ಲ. ನಾವೆಷ್ಟು ತಪ್ಪು ಅರ್ಥ ಮಾಡ್ಕೊಂಡಿದೀವಿ ಅಲ್ವಾ. ಆದ್ರೆ ನೋಡಿ ಈ ಪ್ರಾಣಿಗಳಲ್ಲಿ ಎಷ್ಟು ಕಾಮ ಇದೆ ಅಂತಂದ್ರೆ, ಇವಾಗ ಕನ್ನಡಿ ಮೇಲೆ ಧೂಳು ಕುತ್ಕೊಂಡಿದ್ರೆ, ಕಲೆಗಳು ಕುತ್ಕೊಂಡಿರುತ್ತಲ್ಲ, ಅದನ್ನ ಒರೆಸ್ಲಿಕ್ಕೆ ನಮ್ಗೆ ಎಷ್ಟು ಕಷ್ಟ ಅಲ್ವಾ. ಉಜ್ಜಿ ನಾವು ಅದನ್ನ ತೆಗಿಬೇಕಾಗತ್ತೆ.
ಅಷ್ಟು ಗಾಢವಾಗಿ ಕಾಮ ಪ್ರಾಣಿಗಳಲ್ಲಿ ಇದೆ. ಅದಕ್ಕಿಂತ ಗಾಢವಾಗಿ ಯಾವ ಜೀವರಾಶಿಗಳಲ್ಲಿ ಇದೆ ಅಂತಂತಂದ್ರೆ ಸಸ್ಯಗಳಲ್ಲಿ ಎಷ್ಟು ಕಾಮ ಇದೆ ಅಂತಂತಂದ್ರೆ, ಇವಾಗ ಭ್ರೂಣ ಆ ಗರ್ಭಾಶಯದ ಒಳಗಡೆ ಆ ಗಾಢಾಂಧಕಾರದಲ್ಲಿ ಇರುತ್ತೆ ಅಲ್ವಾ. ಆ ಗರ್ಭಾಶಯ ಎಷ್ಟು ಅದರ ಪದರ ಎಷ್ಟು ಅಧಿಕವಾಗಿರುತ್ತಲ್ವಾ, ಅಷ್ಟು ಅಧಿಕವಾಗಿ ಆ ಕಾಮ ಇದು ಸಸ್ಯಗಳಲ್ಲಿ ಇರುತ್ತೆ, ಮರ ಗಿಡಗಳಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಅಂದ್ರೆ ಈ ಕಾಮ ಅನ್ನೋದು ತುಂಬಾ ಕಡಿಮೆ ಮನುಷ್ಯರಲ್ಲೇ ಇರೋದು. ನೋಡಿ, ನಾವೇನಾದ್ರೂ ನಮ್ಮ ಪೂರ್ವಾರ್ಜಿತ ಪುಣ್ಯದಿಂದ ನಾವು ಭಕ್ತರ ಸಂಪರ್ಕಕ್ಕೆ ಬಂದಿದ್ದ ತಕ್ಷಣನೇ ಈ ಕಾಮ ಪ್ರೇಮವಾಗಿ ಮಾರ್ಪಡುತ್ತೆ. ನಾವು ನಮ್ಮ ಇಂದ್ರಿಯಗಳನ್ನ ಭಗವಂತನ ಸಂತೋಷಕ್ಕೆ ಉಪಯೋಗಿಸ್ಲಿಕ್ಕೆ ನಾವು ಶುರು ಮಾಡ್ತೀವಿ. ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈಗ ಇನ್ನೊಂದ್ 3-4 ಸ್ಲೈಡ್ಸ್ ಇದೆ, ಇದನ್ನ ಬೇಗ ನಾನು ಮುಗಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ತುಂಬಾ ಮುಖ್ಯವಾದ ವಿಷಯ. ನಾವಿಲ್ಲಿ ಏನನ್ನ ನೋಡ್ತಾ ಇದೀವಿ ಅಂದ್ರೆ, ನಮ್ಮ ವೇದಗಳಲ್ಲಿ ನಮ್ಮ ದೇಹವನ್ನ ಈ ಕುದುರೆ ಗಾಡಿಗೆ ಹೋಲಿಸ್ತಾರೆ. ಈ 5 ಕುದುರೆಗಳನ್ನ ನಮ್ಮ 5 ಪಂಚೇಂದ್ರಿಯಗಳೇನಿದೆ ಅದಕ್ಕೆ ಹೋಲಿಸ್ತಾ ಇದ್ದಾರೆ. ಮತ್ತೆ ಈ ಲಗಾಮ್ ಏನಿದೆ ಅದನ್ನ ಮನಸ್ಸಿಗೆ ಹೋಲಿಸ್ತಾರೆ. ಈ ಕುದುರೆ ಸವಾರ ಅಂದ್ರೆ ಯಾರು ಇದಾರೆ, ಸವಾರ ಮಾಡ್ತಿದಾರೆ ಅಂದ್ರೆ ಇದನ್ನ ಯಾರು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದಾರೆ ಅವ್ರನ್ನ ಬುದ್ಧಿಗೆ ಹೋಲಿಸ್ತಾರೆ. ಈ ಕುದುರೆ ಸವಾರನನ್ನ ಚಾಲನೆ ಮಾಡ್ತಾ ಇರೋನ್ನ. ಆದ್ರೆ ಈ ಕುದುರೆ ಗಾಡಿಲಿ ಯಾರು ಪ್ರಯಾಣ ಮಾಡ್ತಾ ಇದಾರೆ, ಇಲ್ಲಿ ನಾವು ನೋಡ್ತಾ ಇದೀವಲ್ಲ, ಇದು ಆತ್ಮ ಅಂದ್ರೆ ನಾವು. ಅಂದ್ರೆ ಈ ದೇಹದಲ್ಲಿ ಯಾರು ಪ್ರಯಾಣ ಮಾಡ್ತಾ ಇದಾರೆ, ಆತ್ಮ ಪ್ರಯಾಣಿಕ. ಸೊ ಇಲ್ಲಿ ನಾವೇನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನೋಡಿ, ಇಲ್ಲಿ ಆತ್ಮ ಸಂತೋಷವಾಗಿಲ್ಲ. ಯಾಕೆ ಅಂತಂತಂದ್ರೆ, ಇದು ಈ 5 ಕುದುರೆಗಳು 5 ದಿಕ್ಕಿಗೆ ಎಳ್ಕೊಂಡು ಹೋಗ್ತಾ ಇದೆ ಈ ಗಾಡಿಯನ್ನ. ಅದಕ್ಕೆ ಅದು ಔಹಾರಿ ಕೂತಿದೆ. ಯಾಕೆ ಅಂತಂತಂದ್ರೆ, ಇವಾಗ ಈ ಗಾಡಿ ಪೂರ್ತಿ ಆ ಕುದುರೆಗಳು ತಮ್ಮ ಇಚ್ಛಾನುಸಾರ ಅದು ಓಡ್ತಾ ಇದೆ. ಅದಕ್ಕೋಸ್ಕರನೇ ಇಲ್ಲಿ ಆತ್ಮ ಸಂತೋಷವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಯಾವಾಗ ಈ ಬುದ್ಧಿ ಅದು ಈ ಮನಸ್ಸನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಳುತ್ತೋ, ಆಗ ಏನಾಗತ್ತೆ, ಈ ಕುದುರೆಗಳು ಈ ಚಾಲಕ ಏನ್ ಹೇಳ್ತಾನೋ ಅವರ ಸೂಚನೆಯ ಅನುಸಾರವಾಗಿ ಈ ಕುದುರೆಗಳು ನಡೆಯುತ್ತೆ ಅಲ್ವಾ. ಅವಾಗ ಏನಾಗುತ್ತೆ, ಈ ಪ್ರಯಾಣ ಸುಗಮವಾಗಿರುತ್ತೆ. ಈಗ ಆತ್ಮ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಇದನ್ನ ನಾವ್ ಹೇಗೆ ಅರ್ಥ ಮಾಡ್ಕೋಬೇಕಂತಂದ್ರೆ, ನಮ್ಗೆ ಇವಾಗ ಬುದ್ಧಿ ಅನ್ನೋದು ಇಲ್ಲ ಅಲ್ವಾ. ಅದನ್ನ ಹೇಗೆ ಅರ್ಥ ಮಾಡ್ಕೋಬೇಕಂದ್ರೆ, ಇವಾಗ ನೋಡಿ, ನಾನು ನಡ್ಕೊಂಡು ಹೋಗ್ತಾ ಇದ್ದಾಗ ನನಗೆ ವಾಸನೆ ಬರುತ್ತೆ. ಸೊ ವಾಸನೆ ಬಂದಾಗ ಅಂದ್ರೆ ಮಸಾಲೆ ದೋಸೆ ಅಥವಾ ಸಮೋಸ ಯಾವ್ದೋ ಒಂದು ವಾಸನೆ ಬರುತ್ತೆ. ವಾಸನೆ ಬಂದಾಗ ಏನಾಗುತ್ತೆ, ನನ್ನ ಮನಸ್ಸಿಗೆ, ನನ್ನ ಇಂದ್ರಿಯಗಳ ಮೂಲಕ ಆ ಸೂಚನೆ ಮನಸ್ಸಿಗೆ ರವಾನೆ ಆಗುತ್ತೆ. ಮನಸ್ಸಿಗೆ ಅನ್ಸುತ್ತೆ, ನಿನಗೆ ಮಸಾಲೆ ದೋಸೆ ಅಂದ್ರೆ ಇಷ್ಟ ಅಲ್ವಾ, ಹೋಗಿ ತಿನ್ನು ಅಂತ ಹೇಳ್ಬಿಟ್ಟು. ಅವಾಗ ಏನಾಗುತ್ತೆ, ನನ್ನ ಮನಸ್ಸೇನಾದ್ರೂ ಇಂದ್ರಿಯಗಳ ಸೂಚನೆಯ ಮೇರೆಗೆ ಹೋಗಿ ಹೋಟೆಲ್ಗೆ ಹೋಗಿ ಕುತ್ಕೊಂಡು ತಿಂದಾದ್ಮೇಲೆ ಅವರು ಬಿಲ್ ತಂದ್ಕೊಡ್ತಾರೆ. ಬಿಲ್ ತಂದ್ಕೊಟ್ಟಾಗ ಪಾವತಿ ಮಾಡ್ಲಿಕ್ಕೆ ನನ್ನ ಹತ್ರ ಹಣ ಇಲ್ಲ ಅಂತಂದ್ರೆ ಏನಾಗುತ್ತೆ, ನಾನಲ್ಲಿ ಅವಮಾನಕ್ಕೆ ಒಳಗಾಗ್ತೀನಿ, ನನಗೆ ಅಲ್ಲಿ ಶಿಕ್ಷೆಯನ್ನ ಕೊಡ್ತಾರೆ ಅಲ್ವಾ. ಅದೇ ನನ್ನ ಬುದ್ಧಿ ಚುರುಕಾಗಿದ್ರೆ, ಬುದ್ಧಿ ಸರಿಯಾಗಿದ್ರೆ, ಆ ಬುದ್ಧಿ ಏನ್ ಮಾಡುತ್ತೆ, ಮನಸ್ಸಿಗೆ ಹೇಳುತ್ತೆ, ಹೌದು ನಿನಗೆ ಇಷ್ಟನೇನೆ ಮಸಾಲೆ ದೋಸೆ, ಆದ್ರೆ ನೀನೇನಾದ್ರೂ ಇವಾಗ ಪರ್ಸ್ ತಂದಿದ್ಯಾ ನೋಡ್ಕೋ, ಆ ಪರ್ಸಲ್ಲಿ ಹಣ ಇದ್ಯಾ ನೋಡ್ಕೋ, ಹಣ ಇಲ್ಲ ಅಂತಂದ್ರೆ ನಡಿ ಮನೆಗೆ ಹೋಗ್ಬಿಟ್ಟು ಹಣ ತಗೊಂಡ್ ಬಂದ್ಬಿಟ್ಟು ಆಮೇಲೆ ತಿನ್ನು ಅಂತ ಹೇಳ್ಬಿಟ್ಟು ಬುದ್ಧಿ ಹೇಳುತ್ತೆ ಅಲ್ವಾ. ನನಗೆ ಬುದ್ಧಿಗೆನೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಗೊತ್ತಿಲ್ಲ ಅಂದಾಗ ಅದು ಮನಸ್ಸಿಗೆ ಸೂಚನೆಯನ್ನ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಬುದ್ಧಿಗೆ ಯಾವಾಗ ಇದು ಸರಿ ಇದು ತಪ್ಪು ಅಂತ ಗೊತ್ತಾಗುತ್ತೆ, ಅದಕ್ಕೆ ಜ್ಞಾನ ಇದ್ರೆ ಮಾತ್ರ ಗೊತ್ತಾಗತ್ತೆ. ಜ್ಞಾನ ಎಲ್ಲಿಂದ ಬರುತ್ತೆ, ನಿಜವಾದ ಜ್ಞಾನ ನಮ್ಮ ಧರ್ಮ ಗ್ರಂಥಗಳಿಂದ ಬರುತ್ತೆ ಅಲ್ವಾ. ಇವಾಗ ಭಗವದ್ಗೀತೆ ಭಾಗವತಮನ್ನ ಓದಿದ್ರೆ, ಗುರುಗಳ ಮುಖಾಂತರ ನಾವು ಕಲ್ತ್ಕೊಂಡ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಮ್ಗೆ ಗೊತ್ತಾಗುತ್ತೆ. ಅವಾಗ ಏನಾಗುತ್ತೆ, ಬುದ್ಧಿ ಚುರುಕಾಗುತ್ತೆ. ಬುದ್ಧಿ ಮನಸ್ಸಿಗೆ ಹೇಳುತ್ತೆ, ಅದು ತಪ್ಪು, ನೀನ್ ಏನ್ ಯೋಚನೆ ಮಾಡ್ತಾ ಇದೀಯ ಅದು ತಪ್ಪು, ನೀನ್ ಮಾಡ್ಕೂಡ್ದು ಅಂತ. ನಮ್ಗೆ ಗೊತ್ತಿಲ್ಲ ಅಂದ್ರೆ ನಾವು ನಮ್ಮ ಮನಸ್ಸಿಗೆ ಏನು ಹೇಳೋದಿಲ್ಲ. ಅವಾಗ ಮನಸ್ಸು ಏನ್ ಮಾಡುತ್ತೆ, ಇಂದ್ರಿಯಗಳು ಏನ್ ಕೇಳುತ್ತೋ ಹಾಗೆ ಅದು ಕೆಲಸ ಮಾಡ್ಲಿಕ್ಕೆ ಶುರು ಮಾಡುತ್ತೆ ಅಲ್ವಾ. ಅದೇ ಇವಾಗ ನಮ್ಗಾಗಿರೋದು. ಎಲ್ಲದಕ್ಕೂನು ನಮ್ಮ ದುಃಖಕ್ಕೆ ಮೂಲ ಕಾರಣ ಆಗ್ತಿರೋದೇ ಇದು. ನಮ್ಗೆ ಬುದ್ಧಿ ಅನ್ನೋದೇ ಇಲ್ಲ. ಯಾವ್ದು ಸರಿ ಯಾವ್ದು ತಪ್ಪಂತಾನೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಲ್ವಾ. ನಮ್ಗೆ ಸರಿಯಾದ ಜ್ಞಾನ ಸಿಗೋದೇ ನಮ್ಮ ಧರ್ಮ ಗ್ರಂಥಗಳ ಮೂಲಕ. ನೋಡಿ, ಇವಾಗ ನಾನು ಇಲ್ಲಿ 1.5 ಗಂಟೆಗಳ ಕಾಲ ನಾನು ಇಲ್ಲಿ ಕುತ್ಕೊಂಡು ಭಗವದ್ಗೀತೆನ ಓದ್ಲಿಲ್ಲ ಅಂತಂದ್ರೆ, ನನಗೆ ಗೊತ್ತಿರ್ಲಿಲ್ಲ ಅಂತಂದ್ರೆ, ನಾನು ಏನೋ ಮಾಡ್ತಾ ಇದ್ದೆ, ಕೆಲಸಕ್ಕೆ ಬಾರದಲ್ಲಿರೋದನ್ನ ಮಾಡ್ತಾ ಇದ್ದೆ. ಈಗ ನನಗೆ ಭಗವದ್ಗೀತೆನ ಓದೋದ್ರ ಮೇಲೆ, ಅಂದ್ರೆ ತಿಳ್ಕೊಂಡ್ಮೇಲೆ ಗುರುಗಳ ಮೂಲಕ ನನಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನನಗೆ ಗೊತ್ತಾಗಿದೆ. ಇವಾಗ ನನ್ನ ಮನಸ್ಸೇನಾದ್ರು, ನನಗೆ ಇವಾಗ ಅಡಿಗೆ ಮನೆಯಿಂದ ಇವಾಗ ಅಮ್ಮ ಮಸಾಲೆ ದೋಸೆ ಮಾಡ್ತಿದ್ರು ಸಹ ನನಗೆ ಮಸಾಲೆ ದೋಸೆ ನಿನ್ಗೆ ಇಷ್ಟ ಅಲ್ವಾ ಅಂತಂದ್ರೆ, ನೀನ್ ಇವಾಗ ಸುಮ್ನೆ ಕುತ್ಕೊಂಡು ಭಗವದ್ಗೀತೆನ ಕೇಳು, ಆಮೇಲೆ ನಿನ್ಗೆ ತಿನ್ನೋದು ಇದ್ದೇ ಇದೆ ಅಂತ ಹೇಳ್ಬಿಟ್ಟು ನನ್ನ ಬುದ್ಧಿ ಏನ್ ಮಾಡುತ್ತೆ, ಮನಸ್ಸನ್ನ ಹತೋಟಿಗೆ ಇಟ್ಕೊಳುತ್ತೆ ಅಲ್ವಾ. ಅದಕ್ಕೇನೆ ನಾವು ನಮ್ಮ ಬುದ್ಧನ್ನ ಚುರುಕು ಮಾಡ್ಕೋಬೇಕು. ಹೇಗೆ ಮಾಡ್ಕೊಳ್ಲಿಕ್ಕೆ ಸಾಧ್ಯ, ನಮ್ಮ ಧರ್ಮ ಗ್ರಂಥಗಳನ್ನ ಶಾಸ್ತ್ರಗಳನ್ನ ನೇರವಾಗಿ
ಭಗವಂತನಿಂದ ಬಂದಿರುವಂತಹ ಗ್ರಂಥಗಳನ್ನ ಗುರು ಮುಖೇನ ಕಲ್ತ್ಕೊಂಡ್ರೆ ಅಷ್ಟೇನೆ ನಮ್ಗೆ ಜ್ಞಾನ ಅನ್ನೋದು ಬೆಳೆಯುತ್ತೆ. ಅವಾಗಷ್ಟೇನೆ ನಮ್ಮ ಆತ್ಮ ಸಂತೋಷದಿಂದ ಇರ್ಲಿಕ್ಕೆ ಸಾಧ್ಯ. ಯಾಕೆ ಅಂತಂದ್ರೆ ನಮ್ಮ ಮನಸ್ಸು ಈಗ ಬುದ್ಧಿಯ ಹತೋಟಿಯಲ್ಲಿದೆ. ಮನಸ್ಸು ಬುದ್ಧಿಯ ಹತೋಟಿಗೆ ಬಂದಿದ್ದ ತಕ್ಷಣನೇ ಅದು ಎಲ್ಲ ಇಂದ್ರಿಯಗಳನ್ನ ತನ್ನ ಹತೋಟಿಗೆ ತಗೊಳುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಇದರ ಕುರಿತಾಗಿ ಒಂದು ಶ್ಲೋಕವನ್ನ ಕೃಷ್ಣ ನಮ್ಗೆ ಹೇಳ್ತಾರೆ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ನಮ್ಗೆ ನಮ್ಮ ಪ್ರಜ್ಞೆಯ ಬಗ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ರೆ, ನಾವು ಕುತ್ಕೊಂಡು ಒಂದ್ ಕ್ಷಣ ಯೋಚನೆ ಮಾಡಿದ್ರೆ ನಾವೆಲ್ಲರೂ ಸಹ ಇಷ್ಟು ದಿನಗಳ ಕಾಲ ನಮ್ಮ ದೇಹದ ಪ್ರಜ್ಞೆಯಲ್ಲಿ ನಾವಿದ್ವಿ. ದೇಹದ ಪ್ರಜ್ಞೆಯಲ್ಲಿದ್ರೆ ನಮಗೂ ಮತ್ತೆ ಪ್ರಾಣಿಗಳಿಗೂ ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ಅಂದ್ರೆ ಏನು ಆಹಾರ, ಭಯ, ನಿದ್ರಾ, ಮೈಥುನ, ಅಂದ್ರೆ ಊಟ ಮಾಡೋದು, ನಿದ್ದೆ ಮಾಡೋದು, ಮತ್ತೆ ಸಂತತಿಯನ್ನ ಬೆಳೆಸ್ಕೊಳೋದು, ಮತ್ತೆ ನಮ್ಗೆ ಏನು ಪ್ರೊಟೆಕ್ಷನ್ಗೆ ನಾವು ಮನೆ ಮಾಡ್ಕೊಳೋದು ಅಥವಾ ಒಂದು ವೆಹಿಕಲ್ ಅನ್ನ ತಗೊಳೋದು, ಇಷ್ಟೇ ನಮ್ಮ ಜೀವನ ಆಗೋಗುತ್ತೆ. ಸೊ ನಾವ್ ಇಷ್ಟೇ ಮಾಡ್ತಾ ಇದ್ರೆ ನಾವು ದೇಹ ಪ್ರಜ್ಞೆಯಲ್ಲಿ ನಾವು ಜೀವನವನ್ನ ಮಾಡ್ತಾ ಇದೀವಿ ಅಂತ. ಸೊ ನಾವು ದೇಹ ಪ್ರಜ್ಞೆಯಲ್ಲಿ ನಾವು ಕೆಲಸವನ್ನ ಮಾಡ್ತಾ ಇದೀವಿ ಅಂತ. ಸೊ ಇಂದ್ರಿಯ ಪ್ರಜ್ಞೆಯಲ್ಲಿ ಏನಾಗುತ್ತೆ, ನಾನು ಸ್ವಲ್ಪ ಮುಂದುವರೆದಿರೋದು, ಅಂದ್ರೆ ನನಗಿದಿಷ್ಟ, ಇದು ನನಗೆ ಕಷ್ಟ ಅನ್ನೋ ಒಂದು ಮನಸ್ಥಿತಿಯಲ್ಲಿ ನಾವು ಜೀವನವನ್ನ ಮಾಡಿದ್ರೆ ಅದು ನಾವು ಇಂದ್ರಿಯ ಪ್ರಜ್ಞೆಯಲ್ಲಿ ನಾವು ಜೀವನವನ್ನ ಮಾಡಿದೀವಿ ಅಂತ. ಅದಕ್ಕಿಂತ ಮೇಲ್ಮಟ್ಟದ ಪ್ರಜ್ಞೆ ಏನು ಅಂತಂದ್ರೆ ಮಾನಸಿಕ ಪ್ರಜ್ಞೆ. ಸೊ ಮಾನಸಿಕ ಪ್ರಜ್ಞೆಯಲ್ಲಿ ನಾವ್ ಏನ್ ಮಾಡ್ತೀವಿ, ನಮ್ಗೆ ಇವಾಗ ಆಹಾರ ಸಿಗ್ತಾ ಇದೆ, ಮಲ್ಕೊಳ್ಲಿಕ್ಕೆ ನಾವು ನಿದ್ದೆ ಮಾಡ್ತಾ ಇದೀವಿ, ಜಾಗ ಇದೆ, ನಾವೊಂದು ಮನೆ ಮಾಡ್ಕೊಂಡಿದೀವಿ, ಬ್ಯಾಂಕ್ ಬ್ಯಾಲೆನ್ಸ್ ಒಂದ್ ಸ್ವಲ್ಪ ಇದೆ, ಮತ್ತೆ ಒಂದು ವಾಹನ ಇದೆ. ಇದೆಲ್ಲ ಇದಾದ್ಮೇಲೆ ನಮ್ಗೆ ಏನ್ ಅನ್ಸುತ್ತೆ, ಏನಾದ್ರೂ ಒಂದು ಹಾಬಿ ಡೆವಲಪ್ ಮಾಡ್ಕೊಳ್ಳೋಣ ಅಂತ ಅನ್ಸುತ್ತೆ ಅಲ್ವಾ. ಸಂಗೀತ ಕಲ್ತ್ಕೊಳ್ಳೋಣ, ಅಥವಾ ಚೆನ್ನಾಗಿರೋ ಪುಸ್ತಕ ಓದೋಣಂತೆ, ಅಥವಾ ಯಾವ್ದೋ ಒಂದು ಪಿಕ್ನಿಕ್ ಹೋಗೋಣಂತೆ, ಪ್ರವಾಸ ಹೋಗೋಣಂತೆ ಅಂತ ಹೇಳ್ಬಿಟ್ಟು ನಾವ್ ಯಾವ್ದೋ ಒಂದು ಅಭಿರುಚಿಯನ್ನ ಬೆಳೆಸ್ಕೊಳ್ಲಿಕ್ಕೆ ಹೋಗ್ತೀವಿ. ಅಂದ್ರೆ ಇದನ್ನ ಪ್ರಾಣಿಗಳು ಮಾಡೋದಿಲ್ಲ ಅಲ್ವಾ. ಅಂದ್ರೆ ನಾವ್ ಇವಾಗ ಪ್ರಾಣಿಗಳ ಪ್ರಜ್ಞೆಯಿಂದ, ಅಂದ್ರೆ ಆ ದೇಹ ಮತ್ತೆ ಇಂದ್ರಿಯ ಪ್ರಜ್ಞೆಯಿಂದ ಇನ್ನೂ ಸ್ವಲ್ಪ ಮೇಲೆ ಬಂದಿದೀವಿ, ಅಂದ್ರೆ ಮಾನಸಿಕ ಪ್ರಜ್ಞೆಗೆ ಬಂದಿದೀವಿ. ಇನ್ನ ಇದನ್ನ ಮಾಡ್ತಾ ಇನ್ನ ಉನ್ನತವಾದ ಪ್ರಜ್ಞೆ ಏನು ಅಂತಂತಂದ್ರೆ ಅದು ಬೌದ್ಧಿಕ ವೇದಿಕೆ, ಬೌದ್ಧಿಕ ಪ್ರಜ್ಞೆ ಅಂತಂದ್ರೆ ನಾವು ಜ್ಞಾನಮಯ ಕೋಶಕ್ಕೆ ಬಂದಿದೀವಿ. ಅಂದ್ರೆ ನಮ್ಗೆ ಅನ್ಸುತ್ತೆ ಅಲ್ವಾ, ಇದನ್ನ ಮಾಡಿದ್ಮೇಲೆ ಇದೇನಿದು ಮಾಡಿದ್ದೇ ಮಾಡ್ತಾ ಇದೀವಲ್ವಾ, ಏನಿದು ಜೀವನ, ನಾವ್ ಯಾಕೆ ಹುಟ್ಟಿದೀವಿ, ಈ ಸೃಷ್ಟಿಯನ್ನ ಯಾರು ಮಾಡಿರೋದು ಅಂತ ಹೇಳ್ಬಿಟ್ಟು ನಮ್ಗೆ ಆ ಅತತೋ ಬ್ರಹ್ಮ ಜಿಜ್ಞಾಸು, ನಾನ್ ಯಾರು ಅನ್ನೋ ಒಂದು ಪ್ರಶ್ನೆ ನಮ್ಮಲ್ಲಿ ಮೂಡುತ್ತೆ. ಯಾವಾಗ ನಾನ್ ಯಾರು ಅನ್ನೋ ಒಂದು ಪ್ರಶ್ನೆ ಮೂಡಿದ ತಕ್ಷಣನೇ ನಾವು ಈ ಎಲ್ಲಾ ವೇದಿಕೆಗಳು, ಅಂದ್ರೆ ಈ ದೇಹದ ಪ್ರಜ್ಞೆ, ಮನಸ್ಸಿನ ಪ್ರಜ್ಞೆಯಿಂದ ನಾವು ಇನ್ನ ಮೇಲೆ ಮಟ್ಟಕ್ಕೆ ಬಂದಿದೀವಿ. ನಾವು ಆ ಜ್ಞಾನಮಯ ಕೋಶಕ್ಕೆ ನಾವು ಬಂದಿದೀವಿ. ನಾವ್ ಇವಾಗ ಜ್ಞಾನಮಯ ಕೋಶಕ್ಕೆ ಬಂದಿದ ತಕ್ಷಣ ಹುಡುಕಾಡ್ತೀವಿ, ಯಾರಾದ್ರೂ ಗುರುಗಳು ಸಿಗ್ತಾರಾ, ಯಾರಾದ್ರೂ ನನಗೆ ಈ ವಿಷಯಕ್ಕೆ ನನ್ನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ಲಿಕ್ಕೆ ನನಗೆ ಎಲ್ಲಾದ್ರೂ ಒಂದು ಮಾರ್ಗ ಇದೆಯಾ ಅಂತ ನಾವು ಹುಡುಕ್ತಾ ಹೋಗಿ ನಮ್ಗೆ ಆ ಸರಿಯಾದ ಗುರುಗಳ ಹತ್ರ ಜ್ಞಾನ ಪಡ್ಕೊಂಡಾಗ, ಯಾವಾಗ ಅದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂತೀವೋ ಆಗ ನಾವು ಆ ವಿಜ್ಞಾನಮಯ ಕೋಶಕ್ಕೆ ನಾವು ಬರ್ತೀವಿ, ಅಂತಹ ಪ್ರಜ್ಞೆಗೆ ಬರ್ತೀವಿ. ಸೊ ಯಾವಾಗ ನಾವು ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಅದನ್ನ ಸಾಧನೆ ಮಾಡ್ಲಿಕ್ಕೆ ನಾವು ಶುರು ಮಾಡ್ತೀವೋ ಆಗ ಏನಾಗತ್ತೆ, ನಮ್ಮ ಆತ್ಮ ಪರಮಾತ್ಮನ ಸಂಪರ್ಕಕ್ಕೆ ಬರ್ಲಿಕ್ಕೆ ಶುರುವಾಗತ್ತೆ. ಯಾವಾಗ ನಮ್ಮ ಆತ್ಮ ಪರಮಾತ್ಮನ ಸಂಪರ್ಕಕ್ಕೆ ಬರುತ್ತೋ ಆಗ ಅದು ಆನಂದಮಯ ಕೋಶಕ್ಕೆ ಹೋಗುತ್ತೆ, ಅಂದ್ರೆ ಆ ಆತ್ಮದ ಪ್ರಜ್ಞೆಗೆ ಬರ್ತೀವಿ ನಾವು. ಸೊ ಅದಕ್ಕೆ ನಾವು ಈ ದೇಹದ ಪ್ರಜ್ಞೆಯಿಂದ ನಾವು ಆತ್ಮದ ಪ್ರಜ್ಞೆಗೆ ನಾವು ಬರ್ಬೇಕಾಗತ್ತೆ. ಅದನ್ನ ನಮ್ಗೆ ಇಲ್ಲಿ ಭಗವದ್ಗೀತೆಯಲ್ಲಿ ನಮ್ಗೆ ತಿಳಿಸಿಕೊಡ್ತಾ ಇರೋದು. ನಾವ್ ಇಷ್ಟು ದಿವಸ ದೇಹದ ಪ್ರಜ್ಞೆಯಲ್ಲಿದ್ವಿ, ನಾವ್ ಇವಾಗ ಆತ್ಮದ ಪ್ರಜ್ಞೆಗೆ ಬರ್ಬೇಕು ಅಂತಂದ್ರೆ ಕೃಷ್ಣ ಪ್ರಜ್ಞೆಗೆ ನಾವು ಬರ್ಬೇಕು. ಅಂದ್ರೆ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಮಾಡ್ಬೇಕು, ಅಂದ್ರೆ ಕೃಷ್ಣನ ಸಂತೋಷಕ್ಕೋಸ್ಕರ ಮಾಡ್ಬೇಕು. ನಾವು ನಮ್ಮ ದೇಹದ ಸಂತೋಷಕ್ಕೋಸ್ಕರ ಮಾಡ್ತಾ ಇದ್ವಿ ಇಷ್ಟು ದಿವಸ, ನಾವು ಆ ಪ್ರಜ್ಞೆಯನ್ನ ಅಷ್ಟೇ ನಾವು ಬದಲಾಯಿಸ್ಕೋಬೇಕು. ನಮ್ಮ ಕರ್ಮದಲ್ಲಿ ಯಾವುದೇ ಒಂದು ಬದಲಾವಣೆಯನ್ನ ನಮ್ಗೆ ಹೇಳ್ತಾ ಇಲ್ಲ ಕೃಷ್ಣ. ಇದನ್ನ ನಾವು ತುಂಬಾ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. ನಾವ್ ಬೆಳಗ್ಗೆ ಎದ್ದೊಳ್ತಾ ಇದ್ವಿ, ಈಗ್ಲೂ ಎದ್ದೊಳ್ಬೇಕು, ಸ್ನಾನ ಮಾಡ್ತಾ ಇದ್ವಿ, ಸ್ನಾನ ಈಗ್ಲೂ ಮಾಡ್ತೀವಿ. ಆದ್ರೆ ಎಲ್ಲಿ ವ್ಯತ್ಯಾಸ ಆಗ್ತಿದೆ, ಪ್ರಜ್ಞೆಯಲ್ಲಿ. ನನ್ನ ಸಂತೋಷಕ್ಕೆ ನನ್ನ ಇಂದ್ರಿಯ ಸಂತೋಷಕ್ಕೆ ಮಾಡೋ ಬದಲು ಕೃಷ್ಣನ ಸಂತೋಷಕ್ಕೆ ಮಾಡ್ಬೇಕು. ಪ್ರಜ್ಞೆಯಲ್ಲಿ ಮಾತ್ರನೇ ಬದಲಾವಣೆನ ನಾವು ಮಾಡ್ಕೋಬೇಕು. ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇರೋದು. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ, ತಸ್ಮಾತ್ವಂ ಇಂದ್ರಿಯಾಣಿ ಆದೌ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಹಿ ಏನಂ ಜ್ಞಾನ ವಿಜ್ಞಾನ ನಾಶನಂ. ಅನುವಾದ: ಆದುದರಿಂದ ಭರತ ವಂಶಜರಲ್ಲಿ ಶ್ರೇಷ್ಠನಾದ ಅರ್ಜುನನೇ, ಪ್ರಾರಂಭದಲ್ಲಿಯೇ ಇಂದ್ರಿಯಗಳನ್ನು ನಿಯಂತ್ರಿಸಿ ಪಾಪದ ಮಹಾ ಸಂಕೇತವಾದ ಕಾಮಕ್ಕೆ ಕಡಿವಾಣ ಹಾಕು. ಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರಗಳನ್ನ ನಾಶ ಮಾಡುವ ಈ ಕಾಮವನ್ನ ಧ್ವಂಸ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ನಮ್ಗೆ ಇವಾಗ ಕಾಮನೆಗಳಿದ್ರೆ ನಾವು ಈ ಜ್ಞಾನ ಮಾರ್ಗಕ್ಕೆ ಬರೋದೇ ಇಲ್ಲ. ನಾವು ಈ ದೇಹ ಪ್ರಜ್ಞೆಯನ್ನ ಮೀರಿ, ಆ ಇಂದ್ರಿಯ ಪ್ರಜ್ಞೆಯನ್ನ ಮೀರಿ ನಾವು ಈ ಆತ್ಮ ಪ್ರಜ್ಞೆಗೆ ನಾವು ಬರೋದೇ ಇಲ್ಲ. ನಾವು ಆ ಜ್ಞಾನವನ್ನ ನಾವು ಬೆಳೆಸ್ಕೊಳೋದೇ ಇಲ್ಲ, ನಾವು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳೋದೇ ಇಲ್ಲ. ಅದಕ್ಕೇನೆ ನಮ್ಗೆ ಇಲ್ಲಿ ಹೇಳ್ತಾ ಇದ್ರೆ, ನೀವು ಆರಂಭದಲ್ಲೇನೆ ನೀವು ನಿಮ್ಮ ಇಂದ್ರಿಯಗಳನ್ನ ನಿಗ್ರಹಿಸಿ ನಿಯಂತ್ರಿಸಿ ಅಂತ ಹೇಳ್ತಾರೆ ನೋಡಿ. ನಾವು ಅದಕ್ಕೆ
ಚಿಕ್ಕ ವಯಸ್ಸಲ್ಲೇ ನಾವು ಕೃಷ್ಣ ಪ್ರಜ್ಞೆಗೆ ನಾವು ಬರ್ಬೇಕು ಅಲ್ವಾ. ನಮ್ಗೆ ಇವಾಗ ಎಷ್ಟು ಕಷ್ಟ ನಾವೆಲ್ಲವನ್ನ ಬದಲಾಯಿಸ್ಕೋಬೇಕಂದ್ರೆ, ಆದ್ರೆ ಚಿಕ್ಕ ವಯಸ್ಸಿಂದ ಬಂದ್ಬಿಟ್ರೆ ಅದೇ ನಮ್ಮ ಜೀವನ ಶೈಲಿ ಆಗೋಗ್ಬಿಡುತ್ತೆ ಅಲ್ವಾ. ಅದನ್ನೇ ನಮ್ಗೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಇಂದ್ರಿಯಾಣಿ ಪರಣ್ಯಾಹು ಇಂದ್ರಿಯೇಭ್ಯ ಪರಂ ಮನಃ ಮನಸ್ಸಸ್ತು ಪರ ಬುದ್ಧಿರ್ ಯೋ ಬುದ್ಧೇ ಪರತಸ್ತು ಸಹ. ಕ್ರಿಯಾಶಾಲಿಯಾದ ಇಂದ್ರಿಯಗಳು ಜಡ ವಸ್ತುವಿಗಿನ್ನ ಶ್ರೇಷ್ಠ. ಅಂದ್ರೆ ನಮ್ಮ ದೇಹಕ್ಕಿನ್ನ ನಮ್ಮ ಇಂದ್ರಿಯಗಳು ಶ್ರೇಷ್ಠ ಅಂತ ಹೇಳ್ತಾ ಇದ್ರೆ, ಮನಸ್ಸು ಇಂದ್ರಿಯಗಳಿಗಿಂತ ಶ್ರೇಷ್ಠ, ಬುದ್ಧಿಯು ಮನಸ್ಸಿಗಿಂತ ಇನ್ನೂ ಬಹು ಶ್ರೇಷ್ಠ, ಮತ್ತು ಆತ್ಮನು ಬುದ್ಧಿಗಿಂತ ಬಹು ಶ್ರೇಷ್ಠನು ಅಲ್ವಾ. ಸೊ ಇವಾಗ ನಾವು ಯಾರ ಮಾತನ್ನ ಕೇಳ್ಬೇಕು, ಯಾರು ಶ್ರೇಷ್ಠರೋ ಅವ್ರ ಮಾತನ್ನ ಕೇಳ್ಬೇಕು ಅಲ್ವಾ. ಸೊ ಇವಾಗ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ಆತ್ಮ ಬುದ್ಧಿಗಿನ್ನ ಶ್ರೇಷ್ಠ ಅಂತ ಹೇಳ್ತಾ ಇದಾರೆ ಅಲ್ವಾ. ಸೊ ನಾವ್ ಇವಾಗ ಆ ಆತ್ಮ ಸಾಕ್ಷಾತ್ಕಾರವನ್ನ ಪಡ್ಕೋಬೇಕು ಅಂದ್ರೆ ಭಗವಂತನ ಜೊತೆ ಸಂಪರ್ಕಕ್ಕೆ ಬರ್ಬೇಕು. ನಮ್ಗೆ ಇವಾಗ ಭಗವಂತ ಒಳಗಿನಿಂದ ಚೈತ್ಯ ಗುರುವಾಗಿ ನಮ್ಗೆ ಮಾರ್ಗದರ್ಶನವನ್ನ ಕೊಡ್ತಾರೆ, ಆಗ ನಮ್ಮ ಬುದ್ಧಿ ಚುರುಕಾಗತ್ತೆ ಅಲ್ವಾ. ಸೊ ನಾವಿವಾಗ ಇಷ್ಟ ದಿವಸ ನಾವು ಯಾರ ಮಾತನ್ನ ಕೇಳ್ತಾ ಇದೀವಿ, ನಾವು ನಮ್ಮ ಇಂದ್ರಿಯಗಳ ಮಾತನ್ನ ಕೇಳ್ತಾ ಇದೀವಿ. ಆದ್ರೆ ಇಲ್ಲಿ ಯಾರು ಶ್ರೇಷ್ಠ, ಇಂದ್ರಿಯಕ್ಕಿನ್ನ ನಮ್ಮ ಮನಸ್ಸು ಶ್ರೇಷ್ಠ, ಮನಸ್ಸಿಗಿಂತ ಬುದ್ಧಿ ಇನ್ನ ಶ್ರೇಷ್ಠ, ಬುದ್ಧಿಗಿನ್ನ ಆತ್ಮ ಬಹು ಶ್ರೇಷ್ಠ. ಅದಕ್ಕೆ ಶ್ರೇಷ್ಠರಾದವರ ಮಾತನ್ನ ಕೇಳಿದ್ರೆ ಅಷ್ಟೇ ನಮ್ಮ ಉದ್ಧಾರ ಸಾಧ್ಯ. ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಕೊನೆಯ ಶ್ಲೋಕ ಇದು. ಮೈ ಸರ್ವಾಣಿ ಕರ್ಮಾಣಿ ಸನ್ಯಾಸ್ಯಾಧ್ಯಾತ್ಮ ಚೇತಸ ನಿರಾಶೆ ನಿರ್ಮಮೋ ಭೂತ್ವಾ ಯುದ್ಧಸ್ವ ವಿಗತ ಜ್ವರಃ. ಆದುದರಿಂದ ಅರ್ಜುನ, ನಿನ್ನ ಎಲ್ಲ ಕರ್ಮಗಳನ್ನ ನನಗೆ ಅರ್ಪಿಸಿ ನನ್ನನ್ನು ಸಂಪೂರ್ಣವಾಗಿ ಅರಿತುಕೊಂಡು ಫಲಾಪೇಕ್ಷೆ ಇಲ್ಲದೆ, ಒಡೆತನದ ಭಾವವಿಲ್ಲದೆ, ಜಡತ್ವವಿಲ್ಲದೆ ಯುದ್ಧ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡಿ ಇವಾಗ ನನಗೋಸ್ಕರ ಯುದ್ಧ ಮಾಡು, ನನಗೆ ಅರ್ಪಿಸು ನಿನ್ನೆಲ್ಲ ಕರ್ಮಗಳನ್ನ. ನೀನು ನೋಡಿ ಇಲ್ಲಿ ಏನ್ ಹೇಳ್ತಾರೆ, ಯಾವ್ದೊಂದು ಫಲಾಪೇಕ್ಷೆ ಇರ್ಕೂಡ್ದು, ಯುದ್ಧದಲ್ಲಿ ಗೆಲ್ತೀಯಾ ಸೋಲ್ತೀಯಾ ಅದ್ರ ಮೇಲೆ ನಿನ್ಗೆ ಯಾವ್ದೇ ಒಂದು ಅಪೇಕ್ಷೆ ಇರ್ಕೂಡ್ದು, ಒಡೆತನದ ಭಾವ ಇರ್ಕೂಡ್ದು ಅಂತ ಹೇಳ್ತಾ ಇದ್ರೆ, ಜಡತ್ವ ಇಲ್ದಲೆ ಅಲ್ವಾ. ನಮ್ಗೆ ಯುದ್ಧದ ಮೇಲೆ, ಪರಿಣಾಮದ ಮೇಲೆ ನಮ್ಗೆ ಏನೇ ಒಂದು ಆಸಕ್ತಿ ಇಲ್ಲ ಅಂದಾಗ ನಮ್ಗೆ ಏನಾಗುತ್ತೆ, ನಿರಾಸಕ್ತಿ ಬರುತ್ತೆ. ಆದ್ರೆ ಇಲ್ಲಿ ಕೃಷ್ಣ ಏನ್ ಹೇಳ್ತಿದ್ರೆ, ನೀನು ಜಡತ್ವ ಇಲ್ದಲೆ ಯುದ್ಧ ಮಾಡು ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಇವಾಗ ಇವತ್ತಿನ ಅಧ್ಯಾಯದಲ್ಲಿ 43 ಶ್ಲೋಕದಲ್ಲಿ ನಾವು ಏನನ್ನ ತಿಳ್ಕೊಂಡ್ವಿ, ನಮ್ಗೆ ಕೃಷ್ಣ ತ್ಯಜಿಸುವಿಕೆ, ತ್ಯಾಗ ಮಾಡ್ಬೇಕಾ ಅಥವಾ ಕೆಲಸವನ್ನ ಮಾಡ್ಬೇಕು ಅಂತಂತ ಅರ್ಜುನ ಕೇಳಿದಿಕ್ಕೆ ನಾವು ಕೆಲಸವನ್ನೇ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ನಮ್ಮ ಗುಣಗಳಿಗೆ ಅನುಸಾರವಾಗಿ ನಾವು ಕೆಲಸವನ್ನ ಮಾಡ್ಬೇಕು, ದೇಹಕ್ಕೋಸ್ಕರನಾದ್ರೂ ನಾವು ಕೆಲಸವನ್ನ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಅದನ್ನ ನಿಷ್ಕಾಮ ಕರ್ಮಯೋಗದಲ್ಲಿ ನಾವು ಮಾಡ್ಬೇಕಾಗತ್ತೆ. ಎಲ್ಲ ಕೆಲಸವನ್ನ ನಾವು ಭಗವಂತನ ಸಂತೋಷಕ್ಕೋಸ್ಕರ ನಾವು ಮಾಡ್ಬೇಕಾಗತ್ತೆ. ಕರ್ಮಕಾಂಡದಿಂದ ಕರ್ಮಯೋಗಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ನಮ್ಗೆ ಇವತ್ತಿನ ಅಧ್ಯಾಯದಲ್ಲಿ ಕೃಷ್ಣ ತಿಳಿಸಿಕೊಟ್ಟಿದ್ದಾರೆ. ಉದಾಹರಣೆಯಿಂದ ಹೇಳಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ನಮ್ಗೆ ಆದರ್ಶಪ್ರಾಯರಾಗಿರ್ಬೇಕು ನಾವು. ಯಾಕಂದ್ರೆ ನಮ್ಮನ್ನ ಸಾಮಾನ್ಯ ಜನರು ನಮ್ಮನ್ನ ಅನುಸರಿಸ್ತಾರೆ. ಅದಕ್ಕೋಸ್ಕರ ನಾವು ಯಾವುದೇ ಒಂದು ನಾವು ಕೆಲಸ ಮಾಡಿದ್ರು ಸಹ ನಾವು ಉದಾಹರಣೆಯಾಗಿ ಇರ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರೆ. ಮತ್ತೆ ನಮ್ಮ ನಿತ್ಯ ವೈರಿ ಯಾರು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ, ಕಾಮವೇ ನಮ್ಮ ನಿತ್ಯ ವೈರಿ ಅಂತ ನಮ್ಗೆ ತಿಳಿಸಿಕೊಟ್ರು ಕೃಷ್ಣ. ಭಗವತ್ ಗ್ರಂಥ ಮಹಾರಾಜ್ ಕಿ ಜೈ, ಶೀಲಾ ಪ್ರಭುಪಾದ್ ಕಿ ಜೈ, ಶೀಲಾ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿ ಕಿ ಜೈ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧು ದೇವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಸಹ ಧನ್ಯವಾದಗಳು. ಇಷ್ಟೊತ್ತು ಶ್ರದ್ಧೆಯಿಂದ ಕುತ್ಕೊಂಡು ಕೇಳಿರೋದಕ್ಕೆ ನಿಮ್ಗೆಲ್ಲರಿಗೂ ಸಹ ನಾನು ದೇವಸ್ಥಾನದ ಪರವಾಗಿ ಅನಂತ ಧನ್ಯವಾದಗಳನ್ನ ನಾನು ಅರ್ಪಿಸ್ತೀನಿ. ಹರೇ ಕೃಷ್ಣ. ಎಲ್ಲರೂ ಅಟೆಂಡೆನ್ಸ್ ಅನ್ನ ಹಾಕಿ, ಯಾರಾದ್ರೂ ಅಟೆಂಡೆನ್ಸ್ ಹಾಕಿಲ್ಲ ಅಂತಂದ್ರೆ ಚೈತನ್ಯ ಮಾತಾಜಿ ಇನ್ನೊಂದ್ಸತಿ ಅದನ್ನ ಹಾಕಿದೀರಾ ಅಲ್ವಾ. ಓಕೆ, ಧನ್ಯವಾದ.